ಬಾಯಿ ಮುಂಚೆ ಫುಲ್ಲು ಸಂಗೀತ ಎಂಪೋ ವಿದಾಯ ಬದುಕುಲ್ವೇ நான் ಬಂದ ಮೇಲೆ ಪುಸನ್ ವಿತ್ ಮನ್ಪದ ಕುಲ್ಲು ಲೈಟ್ ಬೋರ್ಡ್ ಎಂಕೋ ಲೈಟ್ ಬೋರ್ಡ್ ತೋಜ್ಜಿಜಿಂದ ಯಾರೋ ಒಬ್ರು ಬಂದರು ಬನ್ನಿ 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 ಯಾರು ನೋಡ್ತಾ ಇದ್ದೀರಿ ಈಗ ಅಷ್ಟೇ ಸ್ಟಾರ್ಟ್ ಮಾಡಿದೆ 1 ನಿಮಿಷ ಕೂಡ ಆಗಿಲ್ಲ ಬನ್ನಿ ಬನ್ನಿ ನೀವೇ ಮೊದಲು ಬಂದಿದ್ದು ಯಾರಂತ ಗೊತ್ತಿಲ್ಲ ಒಂದು ಲೈಕ್ ಕೊಟ್ಟು ಒಂದು ಬನ್ನಿ ಸಪೋರ್ಟ್ ಮಾಡಿ ಬನ್ನಿ ಜಿಪ್ಪಪ್ಪ ಜಿಪ್ಪು ಗುರು ಶೆಟ್ರು ಆಯ್ ಗುರುವಣ್ಣ ಬತ್ತರೆ ಆಯ್ ಗುರುವಣ್ಣ ನೀರು ಕೊರ ಒಂಚೂರು ಪಲ್ನೆಕ್ಕ ಎನ್ನದ ಆಲೇಜ್ ಪನ್ನೋಡು ಮಾರ್ರೆ ಈರೆ ಭಾರಿ ಅಪ್ರೂಪ ಪಡಿತಾರೆ ನಾನೇ ಇರ್ನ ಮೆಗ್ಗಿ ಅಂದು ಗೊತ್ತಾಂಡು 2 ಮೆಂಬರ್ಸ್ ಇದ್ದೀರಾ ಬಂದು ಯಾರು ಸಪೋರ್ಟ್ ಮಾಡಿ ಒಣಸಂಡೆ ಗುರುವಣ್ಣ ಒಣಸು ಯಾಂಕ್ ನೀರು ನೀರು ಕುರುಡು ಹತ್ತು ಯಾನ ಏನು ಬಾಲೆಗೆ ನೀರು ಬೋರ್ಡ್ ಬಂಡೆ ಐಕ್ ನೀರು ಕೊಡ್ರ ಬನ್ನಿ ಬಾಲೆಗಿ 4 ಮೆಂಬರ್ಸ್ ಇದ್ದೀರಾ ಬಂದು ಸಪೋರ್ಟ್ ಮಾಡಿ ಅಲ್ವಾ ಒಂದು ಬತ್ತಲ್ಲಮ್ಮ ಅಲ್ಲಿತ್ರ ಒಂದು ಒಯ್ಯಾರು ಬತ್ತಲ್ಲ ಹಾಂ ಜಲ್ದಿ ಹಾಂ ಕೊರು ಬೇಗ ಥ್ಯಾಂಕ್ ಯು ಗುರುವಣ್ಣ ನಾನು ಆವೋಡಿಯೇ ಅಂದೆ ನಾನು ಆವೋಡೆ ಎನ್ನ ಆತಜಿ ಎನ್ನಲ್ಲ ಆತಜಿ ನಾನು ಆವೋಡು ಅಂತ ಲೇಟ್ ಮಲ್ಪಕಂದು ಕುಲ್ಲಿಯ ಒಣಸು ಅಂದೆ ನಾನು ಆವೋಡೆ 5 ಮೆಂಬರ್ಸ್ ಇದ್ದೀರಾ ಬಂದು ಐಡಲ್ಲಿ ನವೀನ್ ಜಿ ಅವರು ಬಂದರು ಗುಡ್ ಈವ್ನಿಂಗ್ ಸಿಸ್ಟರ್ ಗುಡ್ ಈವ್ನಿಂಗ್ ನವೀನ್ ಅವರೇ ಥ್ಯಾಂಕ್ ಯು ಸೋ ಮಚ್ ವೆಲ್ಕಮ್ ನಿಮಗೆ ಊಟ ಆಯ್ತಾ ನವೀನ್ ಅವರೇ ಗುರು ಶೆಟ್ರು ಮಿತ್ತು ಇತ್ತಿನಗಳು ಮಿತ್ತೆ ಪೂಜೆ ರಕ್ತ ನಾನು ಅಂತಿದ್ದಾರೆ ಲೈಕ್ ಡನ್ ಅಂತಿದ್ದಾರೆ ಥ್ಯಾಂಕ್ ಯು ಸೋ ಮಚ್ ನವೀನಣ್ಣ ಯಾರೆಲ್ಲ ಐಡಲ್ ಇದ್ದೀರಾ ಬಂದು ಸಪೋರ್ಟ್ ಮಾಡಿ ಇಜ್ಜಿ ಮಾರು ಬರ್ಪೇರ ಕೊಲ್ಪುರ ಪ್ಲೀಸ್ ಯಾರೆಲ್ಲ ಐಡಲ್ ಇದ್ದೀರಾ ಸಪೋರ್ಟ್ ಮಾಡಿ ಬಂದು ಸಪೋರ್ಟ್ ಮಾಡಿ 8 ಮೆಂಬರ್ಸ್ ಇದ್ದೀರಾ ಲೈಕ್ 3 ಆಯಿತು ಸಿಸ್ಟರ್ ನಿಮ್ದು ಆಯಿತಾ ನಂದು ಆಗಿಲ್ಲ ಇನ್ನು ಆಗಬೇಕಷ್ಟೇ ರಮ್ಯಾ ಅವರು ಬಂದರು ಆಯ್ ರಮ್ಯಾ ಅವರೇ ಇವಾಗ ತಾನೇ ನೋಡಿದೆ ಸಿಸ್ ಲೈವ್ ಬಂದ್ರ ಅಂತ ಹೌದಾ ನಾನು ಇವತ್ತು ಸ್ವಲ್ಪ 5 ನಿಮಿಷ ಬೇಗ ಬಂದೆ ರಮ್ಯಾ ಅವರೇ ಯಾಕಂದರೆ ಬರುವ ಅಂತ ಆಯಿತು ಅದಕ್ಕೆ ಬಂದೆ ಲೈಕ್ ಡನ್ ಅಂತಿದ್ದಾರೆ ಸಿಸ್ ಥ್ಯಾಂಕ್ ಯು ಸೋ ಮಚ್ ಬನ್ನಿ ಜನರೇ ಬನ್ನಿ ಕಿಪಿದ್ದು ಬ್ರೇಕ್ ಅಪ್ ಆಗಿದೆ ಹೌದಾ ನಾನು ನೋಡಿಲ್ಲ ಪ್ರಜೀವ್ ಅವರು ಬಂದರು ಸಿ ಸಪೋರ್ಟ್ ಮೀ ಅಂತಿದ್ದಾರೆ ನೋಡಿ ಪ್ರಜೀವ್ ಅವರಿದ್ದಾರೆ ಕಾನ್ಸೆಪ್ಟ್ ಅವರು ಬಂದರು ಹೆಲೋ ಹರಿನಿಸಿಸ್ ಹಲೋ ಕಾನ್ಸೆಪ್ಟ್ ಅವರೇ ಬನ್ನಿ ವೆಲ್ಕಮ್ ನಿಮಗೆ ರಮ್ಯವರೇ ಊಟ ಆಯ್ತಾ ಸಿಸ್ ಇಲ್ಲ ಸಿಸ್ ಇನ್ನು ಆಗಬೇಕಷ್ಟೇ ಲಕ್ಷ್ಮೀ ದೇಸಾಯಿ ಅವರು ಬಂದರು ಹಾಯ್ ವೆಲ್ಕಮ್ ಲಕ್ಷ್ಮಿ ಅವರೇ ವೆಲ್ಕಮ್ ಲೈಕ್ ಡನ್ ಅಂತೆ ಥ್ಯಾಂಕ್ ಯು ಸೋ ಮಚ್ ಕಾನ್ಸೆಪ್ಟ್ ಅವರೇ ಲಕ್ಷ್ಮಿ ಅವರೇ ಒಂದು ಲೈಕ್ ಕೊಟ್ಟಿಲ್ಲ ಅಂದರೆ ಲೈಕ್ ಅನ್ಕೊಡಿ ಲೈಕ್ ಡನ್ ಅಂತಿದ್ದಾರೆ ನೋಡಿ ನವೀನ್ ಜಿ ಅವರು ಗುರು ಶೆಟ್ಟಿ ಸಪೋರ್ಟ್ ಪ್ಲೀಸ್ ಅಂತಿದ್ದಾರೆ ನೋಡಿ ಗುರು ಶೆಟ್ರ ನವೀನ್ ಅವರಿಗೆ ಸಪೋರ್ಟ್ ಚುಪ್ ಕರ್ನೆ ಕಾಸನ್ವಿತ ಸಪೋರ್ಟ್ ಮಾಡಿ ಅಂತಿದ್ದಾರೆ ಲಕ್ಷ್ಮೀ ಸಿಸ್ ಒಂದು ಮಾತು ಕೇಳಬೇಕಿತ್ತು ಲಕ್ಷ್ಮಿ ಅವರೇ ಕೇಳಿ ಅಂತ ರಮ್ಯಾ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ ಮೋಕೆ ತರ ಮೋಹಕ ತಾರೆ ರಮ್ಯಾ ಅವರಿಗೆ ಹಾಯ್ ಅಂತಿದ್ದಾರೆ ಫ್ರೆಂಡ್ಸ್ ಸಪೋರ್ಟ್ ಮಾಡಿ ಅಂತಿದ್ದಾರೆ ನೋಡಿ ಕಾನ್ಸೆಪ್ಟ್ ಅವರಿದ್ದಾರೆ ಅವರಿಗೆ ಯಾರೆಲ್ಲ ಕನೆಕ್ಟ್ ಆಗಿಲ್ಲ ಹಾಗೆ ರಮ್ಯಾ ಅವರಿದ್ದಾರೆ ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ ನವೀನ್ ಅವರು ಲಕ್ಷ್ಮೀ ದೇಸಾಯಿ ಸಪೋರ್ಟ್ ಪೀಸ್ ಅಂತಿದ್ದಾರೆ ಅವೇನು ಸೀರ್ ಹಾಯ್ ಅಂತಿದ್ದಾರೆ ನವೀನ್ ಸಾರ್ ಹಾಯ್ ಅಂತಿದ್ದಾರೆ ಲಕ್ಷ್ಮೀ ದೇಸಾಯಿ ಸಪೋರ್ಟ್ ಪ್ಲೀಸ್ ಅಂತಿದ್ದಾರೆ ನೋಡಿ ಹಾಯ್ ಗುರು ಬ್ರದರ್ ಅಂತಿದ್ದಾರೆ ರಮ್ಯಾ ಅವರು ಲಕ್ಷ್ಮಿ ಓಕೆ ಬ್ರೂ ಅಂತಿದ್ದಾರೆ ಲಕ್ಷ್ಮೀ ದೇಸಾಯಿ ಅವರೇ ಏನು ಅಂತ ಹೇಳಿ ನನಗೆ ಏನು ಹರಿರಾಮ್ ಕುತ್ಕೋ ಮಾರಯ್ಯ ನೀನು ಹಾಂ ರಮ್ಯಾ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ ನನಗೆ ಕನೆಕ್ಟ್ ಆಗಿ ರಿಟರ್ನ್ ಮಾಡ್ತೇನೆ ಅಂತಿದ್ದಾರೆ ಗುರು ಶೆಟ್ರು ಅವರು ಮಹಾ ಕ್ರಿಯೇಟಿವ್ ಅವರು ಬಂದರು ಹಾಯ್ ಸಿಸ್ಟರ್ ಹಾಯ್ ವೆಲ್ಕಮ್ ನಿಮ್ಮದು ಊಟ ಆಯ್ತು ಸಿಸ್ ವೆಲ್ಕಮ್ ನಿಮಗೆ ಲೈಕ್ ಕೊಟ್ಟಿಲ್ಲ ಅಂದರೆ ಒಂದು ಲೈಕ್ ಅನ್ಕೊಡಿ ನವೀನ್ ಜಿ ಅವರು ಹೆಲೋ ಸರ್ ಅಂತಿದ್ದಾರೆ
ಮಹಾ ಅವರು ಲೈಕ್ ಡನ್ ಅಂತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಮಹಾ ಅವರೇ, ಸೂಪರ್ ಸಪೋರ್ಟಲ್ಲಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಹಾಯ್ ಫ್ರೆಂಡ್ಸ್ ಫ್ರೆಂಡ್ಸ್ ಸುಜಾತಾ ಬ್ಲ್ಯಾಕೋರಿ ಗಾರ್ಡನ್ ಅವರು ಹಾಯ್ ಹಾಯ್ ವೆಲ್ಕಮ್ 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 ಸುಜಾತಾ ಅವರೇ, ವೆಲ್ಕಮ್ ಆಪ್ಕೋ ವೆಲ್ಕಮ್. ಹಿಂದಿ ಏನಾ ಕನ್ನಡ? ರಮ್ಯ ಅವ್ರು ಸೂಪರ್ ಸಪೋರ್ಟ್ ಅಲ್ಲ. ವೆಂಕಟಚಾಮ ಶ್ರೀಸ್ ಪ್ಲೀಸ್ ನಿಮಗೆ ಒಂದು ರಿಕ್ವೆಸ್ಟ್. ನಾನು ನಿಮ್ಮ ಲೈವ್ಗೆ ಬಂದು 25-30 ಮೆಸೇಜ್ ಹಾಕಿದೆ, ಆದರೆ ನಿಮ್ಮ ಲೈವಲ್ಲಿ ಮೆಸೇಜ್ ಶೋ ಆಗ್ತೇ ಇಲ್ಲ. ನಿಮಗೆ ಕಮೆಂಟ್ ಮಾಡಿದ್ದೀನಿ ನಾನು ನೋಡಿ. ನೀವು ನನಗೆ ಆ ಕಮೆಂಟಿಗೆ ಹೋಗಿ ಬ್ಲೂ ಕೊಡಿ ಪ್ಲೀಸ್. ಚುಪ್ಕರ್ ಕಮೆಂಟ್ಗೆ ಹೋಗಿ ಬ್ಲೂ ಕೊಡಿ ವೆಂಕಟಚಾಮ ಅವರೇ, ಪಿನ್ ಮಾಡ್ತೀನಿ ನಿಮ್ಮದು ಪ್ಲೀಸ್. ನಿಮ್ಮ ಇದಕ್ಕೆ ಬಂದು ಜಾಯಿನ್ ಆಗಿದ್ದೀನಿ, ನೀವು ನಿಮ್ಮ ಅದರಲ್ಲಿ ಕಮೆಂಟ್ ಶೋ ಆಗ್ತಿರಲಿಲ್ಲ. ಥ್ಯಾಂಕ್ ಯು ಸೋ ಮಚ್ ಲೈಕ್ ಕೊಟ್ಟಿದ್ದಕ್ಕೆ. ರಮ್ಯ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ಮಹಾ ಅವರು ಎಲ್ಲೋ ಅಂತಿದ್ದಾರೆ. ಲಕ್ಷ್ಮಿ ಅವರು ಲೈವ್ ಮುಗಿದ ಮೇಲೆ ಲೈವ್ ವಿಡಿಯೋ ಇರುತ್ತಲ್ಲ, ಅದನ್ನು ಪಬ್ಲಿಕ್ ಇಡಬೇಕಾ ಇಲ್ಲ ಪ್ರೈವೇಟ್ ಇಡಬೇಕಾ? ಪಬ್ಲಿಕ್ ಇಟ್ಟರೆ ಎಲ್ಲರೂ ಕೆಲವರು ನೋಡ್ತಾರೆ, ಪ್ರೈವೇಟ್ ಕೂಡ ಇಡ್ಬೋದು. ನಿಮ್ಗೆ ಹೇಗೆ ಆಗುತ್ತೆ ಹಾಗೆ ಇಡ್ಬೋದು, ಏನು ಪ್ರಾಬ್ಲಮ್ ಇಲ್ಲ. ಪಬ್ಲಿಕ್ ಇಟ್ಟರು ನಿಮ್ಮದು ಎಲ್ಲ ನೋಡ್ತಾರಂತ, ಪ್ರೈವೇಟ್ ಇಟ್ಟರೆ ನಿಮಗೆ ಯಾರು ನೋಡೋದಿಲ್ಲ ಅಂತ ಹಾಗೆ. ನೋಡಿದರೆ ನಿಮಗೆ ಟೈಮ್ ಬರುತ್ತೆ, ಕೆಲವರು ನೋಡಿದರೆ ಅದಕ್ಕೆ ಟೈಮು ವ್ಯೂಸ್ ಎಲ್ಲ ಬರುತ್ತೆ, ಹಾಗೆ ಅಷ್ಟೇ ಅಂತ ಏನಿಲ್ಲ, ಏನು ಪ್ರಾಬ್ಲಮ್ ಇಲ್ಲ. ಪ್ರೈವೇಟ್ ಇಟ್ಟರು ಕೂಡ. ನಾನು ಮುಂಚೆ ಪ್ರೈವೇಟೇ ಇಡ್ತಿದ್ದೆ, ಈಗ ಪಬ್ಲಿಕ್ ಇಡ್ತಿದ್ದೀನಿ. ವೆಂಕಟಚಾಮ್ ಸೂಪರ್ ಸಪೋರ್ಟಲ್ಲಿದ್ದಾರೆ. ವೆಂಕಟಚಾಮ ಅವರೇ ಪ್ಲೀಸ್ ನನಗೆ ಬ್ಲೂ ಕೊಡಿ. ನಿಮಗೆ ಮೆಸೇಜ್ ಹಾಕಿದ್ದೀನಿ ನೋಡಿ, 2-3 ಮೆಸೇಜ್ ಹಾಕಿದ್ದೀನಿ, ಅದಕ್ಕೆ ಹೋಗಿ ನನಗೊಂದು ಬ್ಲೂ ಕೊಡಿ. ನಿಮ್ಮ ಲೈವ್ಗೆ ಜಾಯಿನ್ ಆಗಲು ಆಗ್ತಿಲ್ಲ ನನಗೆ, ಸೊ ಅದರಲ್ಲಿ ಮೆಸೇಜ್ ಶೋ ಆಗ್ತಿಲ್ಲ ಆಯಿತಾ. ರಮ್ಯ ಅವ್ರು ಸೂಪರ್ ಸಪೋರ್ಟಲ್ಲಿದ್ದಾರೆ. ರಮ್ಯ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ವೆಂಕಟಚಾಮ ಅವರು ಆಯ್ ಸಿಸ್ಟರ್ ಆಯ್ ವೆಲ್ಕಮ್ ವೆಲ್ಕಮ್ ಸಪೋರ್ಟ್ ಅಂತಿದ್ದಾರೆ. ವೆಂಕಟಚಾಮ ಅವರು ಮಹಾ ಕ್ರಿಯೇಟಿವ್ ಸಪೋರ್ಟ್ ಸಿಸ್ ಅಂತಿದ್ದಾರೆ, ಸೂಪರ್ ಸಪೋರ್ಟಲ್ಲಿದ್ದಾರೆ. ಗುರು ಶೆಟ್ಟರ್ ಅವರು ದೇವರ ಹೆಸರನ್ನು ಹೆಚ್ಚು ಹಾಗೇ ಬಿಡಿ ರಮ್ಯಾ ಅವರೇ ಅಂತಿದ್ದಾರೆ, ಸೂಪರ್ ಸಪೋರ್ಟಲ್ಲಿದ್ದಾರೆ. ವೆಂಕಟಚಾಮ ಸೂಪರ್ ಸಪೋರ್ಟ್. ಯಾಕೆ ಗುರು ಅಂತಿದ್ದಾರೆ. ವೆಂಕಟಚಾಮ ನಿಮಗೆ ಅರ್ಥ ಆಯ್ತಾ ನಾನು ಅಂದಿದ್ದು? ಕಾನ್ಸೆಪ್ಟ್ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ಹಾಯ್ ಗುರು ಅಂತಿದ್ದಾರೆ. ಮಹಾ ಕ್ರಿಯೇಟಿವ್ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ವೆಂಕಟಚಾಮ ಅವರು ಗುರು ಶೆಟ್ರು ಯಾಕೆಂದರೆ ದೇವರಿಗೆ ಖುಷಿ ಆಗಿ ನಿಮ್ಮ ಹೆಸರು ಒಮ್ಮೆ ತೆಗೆದ್ರೆ ಸಾಕು, ನಾವು ಗೋವಿಂದ ಅಂತಿದ್ದಾರೆ. ಪ್ರಜೀವ್ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ಸ್ವಲ್ಪ ಆ ಕಡೆ ಹೋಗು. ರಮ್ಯ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ನವೀನ್ ಜಿ ಅವರು ಮಹಾ ಕ್ರಿಯೇಟಿವ್ ಸಪೋರ್ಟ್ ಡನ್ ಅಂತಿದ್ದಾರೆ. ರಿಟರ್ನ್ ಪ್ಲೀಸ್ ಅಂದರೆ ಮಹಾ ಕ್ರಿಯೇಟಿವ್ ಅವರೇ ನವೀನ್ ಜಿ ಅವರಿಗೆ ರಿಟರ್ನ್ ಕೊಡಿ. ಕಾನ್ಸೆಪ್ಟ್ ಅವರಿದ್ದಾರೆ ನೋಡಿ, ಸೂಪರ್ ಸಪೋರ್ಟಲ್ಲಿದೆ. ವೆಂಕಟಚಾಮ್ ಬ್ಲೂ ಕೊಡ್ತೀನಿ ಸಿಸ್ಟರ್. ಓಕೆ ಕೊಡಿ ಆಯಿತಾ. ನಂದು ಮೆಸೇಜ್ ಶೋ ಆಗ್ತಿಲ್ಲ, ನಾನೊಂದು 25 ಹೆಚ್ಚಿಗೆ ಮೆಸೇಜ್ ಹಾಕಿದ್ದೇನೆ ನಿಮಗೆ, ಯಾರು ಇರಲಿಲ್ಲ. ಮತ್ತು ಯಾರು SVS ಯಾರ ಬಂದರು ನಿಮಗೆ, ಮತ್ತು ಎಂತ ನಂದು ಮೆಸೇಜ್ ನಿಮಗೆ ಕಾಣ್ತಾನೆ ಇರಲಿಲ್ಲ, ಅದಕ್ಕೆ ನಾನು ನಿಮಗೆ 2-3 ಮೆಸೇಜ್ ಹಾಕಿದ್ದೀನಿ ನೋಡಿ, ಅದಕ್ಕೆ ಬ್ಲೂ ಕೊಡಿ ಆಯಿತಾ ಒಂದಕ್ಕೆ. ಸೂಪರ್ ಸಪೋರ್ಟ್. ಲಕ್ಷ್ಮಿ ಅವರು ಲೈವ್ ಮುಗಿದ ಮೇಲೆ ಲೈವ್ ವಿಡಿಯೋನ ಪಬ್ಲಿಕ್ ಇಡಬೇಕಾ ಪ್ರೈವೇಟ್ ಇಡಬೇಕಾ? ಪಬ್ಲಿಕ್ ಇಡಬೇಕು, ಪ್ರೈವೇಟ್ ಯಾವುದು ಇಡ್ಬೋದು ನಿಮಗೆ ಇಷ್ಟ. ಪಬ್ಲಿಕ್ ಇಟ್ಟರೆ ನಿಮಗೆ ಎಲ್ಲರೂ ನೋಡ್ತಾರಂತ, ನೋಡಿ ನಿಮಗೆ ವ್ಯೂಸ್ ಎಲ್ಲ ಬರುತ್ತೆ, ಮತ್ತು ವಾಚ್ ಅವರ್ ಕೂಡ ಬರುತ್ತೆ ಅದರಲ್ಲಿ. ಮತ್ತೆ ನೋಡಿದರೆ ಪ್ರೈವೇಟ್ ಇಟ್ಟರೆ ಯಾರು ನೋಡೋದಿಲ್ಲ, ಅಷ್ಟೇ ಒಂದು ಪ್ರಾಬ್ಲಮ್, ಮತ್ತೆ ಏನಿಲ್ಲ. ಇಟ್ಸ್ ಓಕೆ ಸಿಸ್ಟರ್, ಥ್ಯಾಂಕ್ ಯು ಅಂತಿದ್ದಾರೆ. ಶೆಟ್ರು ಮಹಾ ಹಾಯ್ ಅಂತಿದ್ದಾರೆ. ವೆಂಕಟಸ್ವಾಮಿ ಸೂಪರ್ ಸಪೋರ್ಟ್. ಎವ್ರಿಡೇ ಅನ್ಕಟ್ ಅವರು ಬಂದರು. ಹಾಯ್ ಸಿ ಸಾಯ್ ವೆಲ್ಕಮ್. ಇವತ್ತು ವಿಡಿಯೋ ಹಾಕಿದ್ರೆ ಎವ್ರಿಡೇ ಅನ್ಕಟ್ ಅವರೇ? ಇವತ್ತು ಚಿಪ್ಸ್ ವಿಡಿಯೋ ನೋಡಿದ್ದೇನೆ ಎವ್ರಿಡೇ ಅನ್ಕಟ್ ಅವರೇ, ನಿಮ್ಮದು ವಿಡಿಯೋ ನೋಡಿದ್ದೇನೆ. ಬೆಳಿಗ್ಗೆ ಚಿಪ್ಸ್ ಹಾಕಿದ್ರಲ್ವ, ಪೊಟೊಟೊ ಚಿಪ್ಸ್, ಮತ್ತು ಅದು ಎಂತ ಕಡ್ಲೆಟ್ ಎಲ್ಲ ಹಾಕಿ ಪೋಡಿ ಮಾಡಿದ್ರಲ್ವ, ಅದೆಲ್ಲ ನೋಡಿದ್ದೀನಿ ನಾನು. ವೆಂಕಟ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ರಮ್ಯ ಅವರು ಓ ಮೈ ಗಾಡ್ ಗುರು ನನಗೆ ಭಯ ಆಗುತ್ತೆ ಅಂತಿದ್ದಾರೆ, ಸೂಪರ್ ಸಪೋರ್ಟಲ್ಲಿದೆ. ಎವ್ರಿಡೇ ಅವರು ಊಟ ಆಯ್ತಾ ಅಂತಿದ್ದಾರೆ. ಊಟ ಆಗಿಲ್ಲ ಸಿಸ್, ಇನ್ನು ಆಗಬೇಕಷ್ಟೇ. ವೆಂಕಟೇಶ್ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ಚೋಡು ಬಾಬಾ ಮುಚ್ಚಪ್ಪ. ರಮ್ಯ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಕಾನ್ಸೆಪ್ಟ್ ಅವರು ಇದ್ದಾರೆ ನೋಡಿ, ಅವರಿಗೆ ಕನೆಕ್ಟ್ ಆಗಿಲ್ಲ ಅಂದರೆ ಆಗಿ ಸೂಪರ್ ಸಪೋರ್ಟಲ್ಲಿದ್ದಾರೆ. ವೆಂಕಟೇಶ್ ಸೂಪರ್ ಸಪೋರ್ಟ್. ಗುರು ಅವರು ರಮ್ಯ ಅಂತಿದ್ದಾರೆ. ರಮ್ಯ ಅವರು ಸೂಪರ್ ಸಪೋರ್ಟ್. ವೆಂಕಟೇಶ್ ಸೂಪರ್ ಸಪೋರ್ಟ್. ಎವ್ರಿಡೇ 9 ಲೈಕ್ ಡನ್ ಅಂತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ನವೀನ್ ಜಿ ಸೂಪರ್ ಸಪೋರ್ಟ್ ಅಂದಿದ್ದಾರೆ. ವೆಂಕಟೇಶ್ ಸೂಪರ್ ಸಪೋರ್ಟ್. ರಮ್ಯ ಥ್ಯಾಂಕ್ ಯು. ರಮ್ಯ ಅವರೇ ಥ್ಯಾಂಕ್ ಯು ಸೋ ಮಚ್. ವೆಂಕಟೇಶ್ ಅವರೇ ಥ್ಯಾಂಕ್ ಯು ಸೋ ಮಚ್. ಲಕ್ಷ್ಮಿ ಅವರೇ ಅಂದರೆ ವಾಟ್ಸ್ ಟೈಮ್ ಪ್ರೈವೇಟ್ ಇಟ್ಟರೆ ಬರುತ್ತಾ? ಪ್ರೈವೇಟ್ ಇಟ್ಟರೆ ಬರುವುದಿಲ್ಲ, ಪಬ್ಲಿಕ್ ಇಟ್ಟರೆ ಸ್ವಲ್ಪ ನಿಮಗೆ ಬೇರೆಯವರು ನೋಡ್ತಾರೆ. ನಿಮ್ಮದು ಈಗ ವಿಡಿಯೋ ನೋಡ್ತಾರಲ್ವ, ಹಾಗೇ ಇದನ್ನು ಕೂಡ ನೋಡ್ತಾರೆ ನೀವು ಪಬ್ಲಿಕ್ ಇಟ್ಟರೆ. ಪ್ರೈವೇಟ್ ಇಟ್ಟರೆ ಯಾರಿಗೆ ತೋರುವುದಿಲ್ಲ, ಅದು ನಿಮ್ಮಷ್ಟು ನೀವೇ ಒಬ್ಬರು ನೋಡಬೇಕು ಅಷ್ಟೇ. ಹಾಗೆ ಅದು ಪ್ರೈವೇಟ್ ವಿಡಿಯೋ ಥರ ಇರುತ್ತಲ್ವಾ,
ಮತ್ತೆ ಪುನಃ ಯಾರಾದರೂ ನೋಡ್ತಾರೆ. ರಮ್ಯ ಅವರು ಸೂಪರ್ ಸಪೋರ್ಟ್, ವೆಂಕಟಚಮ್ ಸೂಪರ್ ಸಪೋರ್ಟ್, ಆನಿ ಅವರು ಬಂದರು. ರಂಗೋಲಿ ಹಾಯ್ ಸಿಸ್ಟರ್, ಐ ವೆಲ್ಕಮ್ ವೆಲ್ಕಮ್ ಸಿಸ್ಟರ್, ನಿಮಗೆ ವೆಲ್ಕಮ್. ಆನಿ ಅವರೇ ವೆಲ್ಕಮ್. ಊಟ ಆಯಿತಾ? ವೆಂಕಟಚಮ್ ಸೂಪರ್ ಸಪೋರ್ಟ್, ರಮೇಶ್ ಥ್ಯಾಂಕ್ ಯು ಸೋ ಮಚ್, ನವೀನ್ ಥ್ಯಾಂಕ್ ಯು ಸೋ ಮಚ್, ವೆಂಕಟಚಮ್ ಥ್ಯಾಂಕ್ ಯು, ವೆಂಕಟಶಿಸ್ ಥ್ಯಾಂಕ್ ಯು, ಎವ್ರಿಡೇ ಥ್ಯಾಂಕ್ ಯು, ಲಕ್ಷ್ಮೀ ದೇಸಾಯಿ ಥ್ಯಾಂಕ್ ಯು. ವಿಡಿಯೋನು ಪ್ರೈವೇಟ್ ಇಟ್ಟರೆ ವಾಚ್ ಟೈಮ್ ಬರುತ್ತಾ? ವಾಚ್ ಟೈಮ್ ಬರುತ್ತೆ ನಿಮಗೆ. ಈಗ ವಿಡಿಯೋ ಮಾಡಿದ್ದು ನೀವು ಲೈವ್ ಮಾಡ್ತೀರಲ್ವ, ಅದು ಬರುತ್ತೆ. ಮತ್ತೆ ನಿಮಗೆ ಲೈವ್ ಆದಮೇಲೆ ವಿಡಿಯೋ ಆಗುತ್ತೆ ಅಲ್ವಾ, ಅದು ಲೈವ್ ನಿಮ್ಮದು. ಅದರಲ್ಲಿ ಯಾರಾದರೂ ನೋಡಲಿಕ್ಕೆ ಸಿಗಲ್ಲ ಅವರಿಗೆ, ನೀವು ಪ್ರೈವೇಟಲ್ಲಿ ಇಟ್ಟರೆ. ಪಬ್ಲಿಕಲ್ಲಿ ಇಟ್ಟಿದ್ರೆ ಅವರು ಅದನ್ನು ಯಾರಾದರೂ ಒಮ್ಮೆ ನೋಡ್ತಾರೆ. ನೋಡಿ ನಿಮಗೆ ಅದರಲ್ಲಿ ಕೂಡ ವಾಚ್ ಬರುತ್ತೆ, ವಾಪಸ್ ಎಕ್ಸ್ಟ್ರಾ ಬರುತ್ತೆ ವಾಪಸ್. ಸೂಪರ್ ಸಪೋರ್ಟಲ್ಲಿದ್ದಾರೆ. ರಾಣಿ ಅವರು ಲೈಕ್ ಡನ್ ಅಂತಿದ್ದಾರೆ. ಪ್ರಜೀವ್ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ಥ್ಯಾಂಕ್ ಯು ಸೂಪರ್ ಸಪೋರ್ಟ್. ವೆಂಕಟೇಶಮ್ ಸೂಪರ್ ಸಪೋರ್ಟ್, ಹಾಯ್ ಅನಿ ರಂಗೋಲಿ ಅಂತಿದ್ದಾರೆ. ರಮ್ಯ ಅವರು ಸೂಪರ್ ಸಪೋರ್ಟ್. ಸುಜಾತಾ ಕ್ಯಾನ್ ಜಾಯಿನ್ ಅಂತಿದ್ದಾರೆ. ಸುಜಾತಾ ಅವರೇ ಬ್ಲೂ ಕೊಡ್ತೀನಿ ನೋಡಿ. ಸುಜಾತಾ ಸಿಸ್ आपको ब्लू देती हूँ मैं, आप सबको ज्वाइन कीजिए. ज्वाइन हाई उधर देखो. वैशु लाइक डन अंतिದ್ದಾರೆ. हाई वैशु, वेलकम वेलकम वैशु. सुजाता सिस आपको दीदी आपको ब्लू दे दिया मैंने. ವೆಂಕಟಚಮ್ ಅದ ಆಯಿತು ಸಿಸ್ಟರ್, ಬ್ಲೂ ಆಲ್ರೆಡಿ ಡನ್. ಓಕೆ ಓಕೆ, ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು. ನಾಳೆ ಖಂಡಿತ ಜಾಯಿನ್ ಆಗ್ತೀನಿ ವೆಂಕಟಚಮ್ಮ ಅವರೇ, ಖಂಡಿತವಾಗಿಯೂ. ಇವತ್ತು ಜಾಯಿನ್ ಆಗಿದ್ದೀನಿ, ಬೇಜಾರಾಯಿತು ನನಗೆ, ಪಾಪ ಯಾರು ಇರಲಿಲ್ಲ. ಆದರೂ ನಾನು ಸಪೋರ್ಟ್ ಮಾಡುವಂತ ಬಂದೆ, ಅದು ಹಾಗೆ ಆಯಿತು. ಬ್ಲೂ ಇದಾಗಿಲ್ಲ, ಅದಕ್ಕೆ ನಾಳೆ ಖಂಡಿತವಾಗಿ ನಿಮಗೆ ಸಂಪೂರ್ಣವಾದ ಸಪೋರ್ಟ್ ನನ್ನ ಕಡೆಯಿಂದ ನಿಮಗೆ ಸಿಗುತ್ತೆ, ಆಯಿತಾ? ಬ್ಲೂ ಕೊಟ್ರಲ್ವಾ, ಸಾಕು. ರಮ್ಯಾ ಕನ್ನಡ ಬ್ಲಾಗ್ಸ್ ನನಗೆ ರಿಟರ್ನ್ ಮಾಡಿದ್ದೀರಾ ನೀವು ಅಂತಿದ್ದಾರೆ ಲಕ್ಷ್ಮೀ ದೇಸಾಯಿ ಅವರು. ಹನಿ ರಮ್ಯಾ ಅವರೇ, ಹಾಯ್ ರಮ್ಯಾ ಅವರೇ ಅಂತಿದ್ದಾರೆ ನೋಡಿ. ವೆಂಕಟೇಶಮ್ಮ ಅವ್ರು ಮಾರ್ನಿಂಗ್ ಮೆಸೇಜ್ ಮಾಡಿದ್ದೇನೆ, ಆಮೇಲೆ ಹೌದಾ ಮಾಡ್ತೀನಿ ಆಮೇಲೆ ಕೊಟ್ಟು. ಓಕೆ ಓಕೆ ಓಕೆ, ಹೌದು ಲಕ್ಷ್ಮೀ ಸಿಸಾವತ್ತೆ ಆಗಿದ್ದೀನಿ ಅಂತಿದ್ದಾರೆ. ವೆಂಕಟೇಶಮ್ ಸೂಪರ್ ಸಪೋರ್ಟ್ ಅಲ್ಲಿದೆ. ರಾಣಿ ಅವರು ಸೂಪರ್ ಸಪೋರ್ಟ್, ವೆಂಕಟ ಸೂಪರ್ ಸಪೋರ್ಟ್ ಅಲ್ಲಿದೆ. ವೈಶು ಅವರು ಯಾವಾಗ ಸ್ಟಾರ್ಟ್ ಆಯಿತು ಲೈವ್? 9:25ಗೂ ಮಾಡಿದೆ ನಾನು, 5 ನಿಮಿಷ ಬೇಗ ಮಾಡಿದ್ದೇನೆ ವೈಶು. ವೆಂಕಟೇಶಮ್ ಸೂಪರ್ ಸಪೋರ್ಟು, ID ಪಿನ್ ಮಾಡಿ ಸಿಸ್ಟರ್ ಮಾಡಿ. ನೀವು ಕನ್ನಡದವರಾ? ನಾನು ಹಿಂದಿ ಅವರಂತೆ ನಾನು ಇದು ಮಾಡಿದ್ದೇನೆ. ಒಂದು 5 ನಿಮಿಷದಲ್ಲಿ ಮಾಡ್ತೀನಿ ಸುಜಾತ ಅವರೇ, ಖಂಡಿತವಾಗಿಯೂ ಮಾಡ್ತೀನಿ. ಇರಿ, ಇದೇ ಇದ್ದ ಇವ್ರದ್ದು ವೆಂಕಟಚಮ್ಮ ಇದ್ದಾರೆ, ಅವ್ರದ್ದು ಒಂದು 5 ನಿಮಿಷ ಆಗಲಿ, ಮತ್ತೆ ನಿಮಗೆ ಮಾಡ್ತೀನಿ. ಇರಿ, ಹೋಗಬೇಡಿ. ಓಕೆ ಸಿಸ್ಟರ್ ಬಾಯ್, ಗುಡ್ ನೈಟ್ ಅಂತಿದ್ದಾರೆ. ಅವರು ಹೋದರು. ಓಕೆ, ಮಾಡ್ತೀನಿ, ನಿಮ್ಮದು ಮಾಡ್ತೀನಿ. ಓಕೆ ಸಿಸ್ಟರ್, ಖಂಡಿತವಾಗಿಯೂ ನಾಳೆ ಜಾಯಿನ್ ಆಗ್ತೀನಿ ನಿಮಗೆ. ಸುಜಾತ ಅವರೇ, ನೀವು ಇದು ಬ್ಲೂ ಕೊಟ್ಟ ಮೇಲೆ, ಇದು ಪಿನ್ ಮಾಡಿದ ಮೇಲೆ ಹೋಗಬಾರ್ದು, ನಿಮಗೆ ಗಿಫ್ಟ್ ಬರುವ ತನಕ ನಿಲ್ಬೇಕಾಯ್ತಾ? ಪ್ರಜೀವ್ ಅವರು ಸೂಪರ್ ಸಪೋರ್ಟ್ ಅಲ್ಲಿದೆ. NBR ಅವರು ಬಂದರು. ಹಾಯ್ ಸಿಸ್, ಹಾಯ್ ವೆಲ್ಕಮ್ ವೆಲ್ಕಮ್ ಸಿಸ್. ಲೈಕ್ ಕೊಟ್ಟಿಲ್ಲ ಅಂದರೆ ಲೈಕ್ ಅನ್ನು ಕೊಡಿ. ರಮ್ಯಾ ಆನಿ ರಂಗೋಲಿ ಗಿಫ್ಟ್ ಡನ್, ರಿಟರ್ನ್ ಪ್ಲೀಸ್ ಅಂತಿದ್ದಾರೆ. ರಮ್ಯಾ ಅವರು ಆನಿ ರಂಗೋಲಿ ಅವರೇ ಗಿಫ್ಟ್ ಡನ್ ಅಂತೆ ನೋಡಿ, ರಿಟರ್ನ್ ಕೊಡಿ. ನವೀನ್ ಜಿ ಅವರು ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ರಮ್ಯಾ ಅವರು ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ಥ್ಯಾಂಕ್ ಯು ಸೊ ಮಚ್ ರಮ್ಯಾ ಅವರು. ಬ್ರೂ ವಿಡಿಯೋ ನೀವು ಎಡಿಟ್ ಮಾಡ್ತಿರುವುದು, ನೀವೇ ಎಡಿಟ್ ಮಾಡ್ತಿರೋದಾ ಅಂತಿದ್ದಾರೆ. ರಮ್ಯಾ ಅವರು ಸೂಪರ್ ಸಪೋರ್ಟಲ್ಲಿ. NBR ಅವರು ಸೂಪರ್ ಸಪೋರ್ಟ್, ರಮ್ಯಾ ಸೂಪರ್ ಸಪೋರ್ಟು, ಥ್ಯಾಂಕ್ ಯು ಸೋ ಮಚ್ ಆ್ಯಕ್ಟಿವ್ ಅಂತಿದ್ದಾರೆ. ನಿರ್ಪಡಿ ಬಂದರು, ತುಂಬ ದಿನದ ನಂತರ ಬ್ರದರ್ ಬಂದರು ನೋಡಿ. ನಿರ್ಪರ್ ಬ್ರದರ್, ಥ್ಯಾಂಕ್ ಯು ಸೋ ಮಚ್. ಲೈಕ್ ಕೊಟ್ಟಿಲ್ಲ ಅಂದರೆ ಲೈಕನ್ನು ಕೊಡಿ. ನಿರ್ಪಡಿ ಬ್ರದರ್ ಅವರೇ, ಥ್ಯಾಂಕ್ ಯು ಸೋ ಮಚ್, ನಿಮಗೆ ವೆಲ್ಕಮ್. ನಿಮಗೆ ಹೊಸಬ್ರು ಕನೆಕ್ಟ್ ಆಗಿ ಫ್ರೆಂಡ್ಸ್, ರಿಟರ್ನ್ ಮಾಡ್ತೀನಿ ಅಂತಿದ್ದಾರೆ. ಹನಿ ರಂಗೋಲಿ ಅವರು ನೋಡಿ. ನಿರ್ಪಡಿ ಅವರು ಸಿಸ್ಟರ್, ಊಟ ಆಗಿಲ್ಲ ಬ್ರದರ್, ನಿಮ್ದು ಆಯ್ತಾ ಬ್ರದರ್ ಊಟ? ಸುಜಾತ ಅವರು ಆಯ್ ಅಂತಿದ್ದಾರೆ ನೋಡಿ. ರಮ್ಯಾ ಅವರು ಹನಿ ರಂಗೋಲಿ ಗಿಫ್ಟ್ ಡನ್ ಅಂತಿದ್ದಾರೆ ನೋಡಿ. ಹನಿ ರಂಗೋಲಿ ಅವರೇ ರಿಟರ್ನ್ ಕೊಡಿ ಗ್ರೋ, ಥ್ಯಾಂಕ್ ಯು ಸೋ ಮಚ್. ನಿರ್ಪಡಿ ಅವರೇ ಥ್ಯಾಂಕ್ ಯು. ಪ್ರಜೀವ್ ಅವರು ಸೂಪರ್ ಸಪೋರ್ಟ್ ನೋಡಿ. ನಿರ್ಪಡಿ ಅವರಿದ್ದಾರೆ, ಯಾರೆಲ್ಲ ಕನೆಕ್ಟ್ ಆಗಿಲ್ಲ ಆಗಿ, ಅವರು ಹೊಸಬ್ರು ಸೂಪರ್ ಸಪೋರ್ಟಲ್ಲಿದ್ದಾರೆ ನೋಡಿ. ನಿರ್ಪಡಿ ಅವರು ಗ್ರೇಪ್ಸ್ ಅಂತಿದ್ದಾರೆ. ಕೂರ್ಗ್ ಅವ್ರು ಬಂದರು. ಹಾಯ್ ಸಿ ಸಾಯ್ಬೆ 13th ಲೈಕ್ ಡನ್ ಅಂತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಗ್ರೀನ್ ಅಂತಿದ್ದಾರೆ ನೋಡಿ. ನಿರ್ಪಡಿ ಅವರೇ, ನನಗೆ ಒಂದು ಲೈಕ್ ಅನ್ನು ಕೊಡಿ ನಿಮ್ಮ ಕಡೆಯಿಂದ. ವಿಶ್ವ ಸೂಪರ್ ಸಪೋರ್ಟಲ್ಲಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. NBR ಅವರು ಸೂಪರ್ ಅದಿದ್ದಾರೆ. ಹನಿ ಅವರು ಓಕೆ. ರಮ್ಯಾ ಅವರೇ
ನಿಮ್ಮ ವಿಡಿಯೋ ನೋಡಿ ಕೊಡ್ತೀನಿ ಅಂದಿದ್ದಾರೆ ರಮ್ಯ ಅವರು. ಹನಿ ರಂಗೋಲಿ ಗಿಫ್ಟ್ ಡನ್ ಅಂದಿದ್ದಾರೆ. ವೈಶು ಸಪೋರ್ಟ್ ಅಲ್ಲಿದ್ದಾರೆ. ನಿರ್ಪಡಿ ಅವರು ಗ್ರೇನೇಟ್ ಅಂತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ವೈಶು ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ರಮ್ಯ ಅವರು ಓಕೆ ಅನಿಸಿಸ್ ಅಂತಿದ್ದಾರೆ. ನಿರ್ಪಡಿ ಅವರು ಗ್ಲೂಕೋಸ್ ಅಂತಿದ್ದಾರೆ ನೋಡಿ. ಸುಜಾತ ಅವರೇ ನಿಮಗೆ ಬ್ಲೂ ಕೊಟ್ಟಿದ್ದೀನಿ ನೋಡಿ, ನಿಮಗೆ ಬ್ಲೂ ಕೊಟ್ಟಿದ್ದೀನಿ. ರಮ್ಯ ಅವರು ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ವೈಶು ಅವರು ಸೂಪರ್ ಸಪೋರ್ಟ್. ಲಕ್ಷ್ಮೀ ಓಕೆ ಥ್ಯಾಂಕ್ ಯು ಅಂತಿದ್ದಾರೆ. ಕೂರ್ಗ್ ಅವರು ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ನವೀನ್ ಅವರು ಕೂರ್ಗ್ ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ರಮ್ಯ ಅವರು ಹಾಯ್ ಸುಜಾತ ಸಿಸ್ ಅಂತಿದ್ದಾರೆ ನೋಡಿ. ರಮ್ಯ ಅವರು ಸೂಪರ್ ಸಪೋರ್ಟ್ ಸೂಪರ್ ಸಪೋರ್ಟ್. ಎಂ ಡಿ ಅವರು ಸೂಪರ್ ಸಪೋರ್ಟ್. ರಮ್ಯ ಥ್ಯಾಂಕ್ ಯು ಸೋ ಮಚ್. ರಮ್ಯ ಥ್ಯಾಂಕ್ ಯು. ಕೂರ್ಗ್ ಅವರೇ ಥ್ಯಾಂಕ್ ಯು ಸೋ ಮಚ್. ವೈಶು ಥ್ಯಾಂಕ್ ಯು. ಕೂರ್ಗ್ ಅವರು ಸೂಪರ್ ಲೈವ್ ಅಂತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಗುಡ್ ಲೈವ್. ಥ್ಯಾಂಕ್ ಯು ಕೂರ್ಗ್ ಅವರೇ ಥ್ಯಾಂಕ್ ಯು. ವೈಶು ಸೂಪರ್ ಸಪೋರ್ಟ್. ನವೀನ್ ಸೂಪರ್ ಸಪೋರ್ಟ್. ರಮ್ಯ ಅವರು ಸೂಪರ್ ಸಪೋರ್ಟ್. ಥ್ಯಾಂಕ್ ಯು ಸೋ ಮಚ್. ಕೂರ್ಗ್ ಥ್ಯಾಂಕ್ ಯು. ಕೂರ್ಗ್ ಅವರೇ ಥ್ಯಾಂಕ್ ಯು. ರಂಗೋಲಿ ಅವರೇ ರಮ್ಯ ಅವರೇ ಗಿಫ್ಟ್ ಡನ್. ನಿಮ್ಮ ವಿಡಿಯೋ ನೋಡಿ ಕಮೆಂಟ್ ಮಾಡಿದ್ದೇನೆ ಅಂತಿದ್ದಾರೆ. ಎನ್ ಬಿ ಅವರು ಸೂಪರ್ ಸಪೋರ್ಟ್. ರಮ್ಯ ಅವರು ಥ್ಯಾಂಕ್ ಯು. ಹನಿ ರಂಗೋಲಿ ಅಂತಿದ್ದಾರೆ. ರಮ್ಯ ಅವರು ಸೂಪರ್ ಸಪೋರ್ಟ್ ಅಂತಿದ್ದಾರೆ. ಪ್ರಜೀವ್ ಅವರು ಸಪೋರ್ಟ್ ಮೀ ಅಂತಿದ್ದಾರೆ. ಕಾನ್ಸೆಪ್ಟ್ ಕ್ರೇಕರ್ ಅವರು ಹೆಲೋ ಫ್ರೆಂಡ್ಸ್ ಅಂತಿದ್ದಾರೆ ನೋಡಿ. ಕಾನ್ಸೆಪ್ಟ್ ಕ್ರೇಕರ್ ಅವರು ಇದ್ದಾರೆ ನೋಡಿ. ರಮ್ಯ ಅವರೇ ಕನೆಕ್ಟ್ ಆಗಿಲ್ಲ ಅಂದರೆ ಆಗಿ ನೋಡಿ. ಪ್ರಜೀವ್ ಅವರಿದ್ದಾರೆ ನೋಡಿ. ರಮ್ಯ ಅವರಿದ್ದಾರೆ. ಕಾನ್ಸೆಪ್ಟ್ ಅವರೇ ಅವರಿಗೆ ಕೊಡಿ, ಅವ್ರು ರಿಟರ್ನ್ ಕೊಡ್ತಾರೆ. ಖಂಡಿತ. ಹನಿ ಅವರಿದ್ದಾರೆ ನೋಡಿ. ಎಲ್ರಿಗೂ ಕನೆಕ್ಟ್ ಆಗಿ ಒಬ್ರಿಗೊಬ್ಬರು ರಿಟರ್ನ್ ಇದು ಮಾಡಿ. ಕನೆಕ್ಟ್ ಮೀಗೆ ಫ್ರೆಂಡ್ಸ್ ಅಂತಿದ್ದಾರೆ. ಕಾನ್ಸೆಪ್ಟ್ ಅವರು. ರಮ್ಯ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ಹನಿ ಅವರು ಸೂಪರ್ ಸಪೋರ್ಟ್. ಕೂರ್ಗಾರ ಸೂಪರ್ ಸಪೋರ್ಟಲ್ಲಿದ್ದಾರೆ. ಗುಡ್ ಲೈವ್ ಅಂತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ನೀವು ಮೆಂಬರ್ಸ್ ಪ್ಲೀಸ್ ಕನೆಕ್ಟ್ ಆಗಿ ಅಂತಿದ್ದಾರೆ. ಕೂರ್ಗ ಅವರು ವಿಡಿಯೋ ನೋಡಿ ಕಮೆಂಟ್ ಮಾಡಿ ಗಿಫ್ಟ್ ಕೊಡಿ, ರಿಟರ್ನ್ ಕೊಡುವೆ ಅಂತಿದ್ದಾರೆ. ರಮ್ಯ ಅವರು 5 days ಆಗಿತ್ತು ಸಿಸ್ ವಿಡಿಯೋ ಅಪ್ಲೋಡ್ ಮಾಡಿ. ಹೌದು, ಮಾಡಲಿಲ್ಲ ಅಲ್ವಾ? ಏನು ಮಾಡಿಲ್ಲ? ಯಾಕೆ ಮಾಡಿಲ್ಲ ನೀವು? ಇವತ್ತು ಕೂಡ ಮಾಡಿ ರಮ್ಯ ಅವರೇ, ಒಂದಾದರೂ ಮಾಡಿ, ಏನಾದರೂ ಒಂದು ಹಾಕಿ ಮಾಡಿ. ಸೂಪರ್ ಸಪೋರ್ಟಲ್ಲಿದ್ದಾರೆ. ಕೂರ್ಗ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಕೂರ್ಗ ಅವರು ಗುಡ್ ಲೈವ್ ಅಂತಿದ್ದಾರೆ. ಮಾಡಿ ರಮ್ಯ ಅವರೇ, ನಾಳೆ ಆದರೂ ಒಂದು ವಿಡಿಯೋ ಹಾಕಿ ಆಯಿತಾ? ಏನಾದರೂ ಸೂಪರ್ ಸಪೋರ್ಟ್ ರಮ್ಯ ಅವರೇ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಕಾನ್ಸೆಪ್ಟ್ ಅವರು ಎಲ್ಲೋ ಅಂತಿದ್ದಾರೆ ನೋಡಿ. ವೈಶು ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ಎನ್ ಬಿ ಆರ್ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ನಿವಿ ಅವರು ಬಂದರು. ಹಲೋ ಹರಿನಾಸಿಸ್ ಹಾಯ್. ಲೈಕ್ ಕೊಟ್ಟಿಲ್ಲ ಅಂದರೆ ಒಂದು ಲೈಕನ್ನು ಕೊಡಿ. ನಿವಿ ಅವರೇ ಪ್ಲೀಸ್. ಕೂರ್ಗ್ ಅವರು ನ್ಯೂ ಮೆಂಬರ್ ಕನೆಕ್ಟ್ ಆಗಿ ಅಂತಿದ್ದಾರೆ. ನೀವರು ಹಾಯ್ ವೈಶು ಅಂತಿದ್ದಾರೆ. ಕೂರ್ಗ್ ಅವರು ಗುಡ್ ಸಪೋರ್ಟ್ ಅಂತಿದ್ದಾರೆ. ಹನಿ ಅವರು ನೋಡಿ, ಒಬ್ರಿಗೊಬ್ರು ಕನೆಕ್ಟ್ ಆಗಿ ಪ್ಲೀಸ್. ಎಲ್ಲರೂ ಇದ್ದಾರೆ ನೋಡಿ, ಕನೆಕ್ಟ್ ಆಗಿ. ಟುಟುನ್ ದೀದಿ ಹಾಯ್, ವೆಲ್ಕಮ್ ದೀದಿ, ವೆಲ್ಕಮ್. ಎನ್ ಬಿ ಪಿನ್ ಐ ಡಿ ಡನ್. ಪಿನ್ ಐ ಡಿ ಇದ್ದೀರಾ? ಅದಕ್ಕೆ ನೀವು ಇದ್ದೀರಾ ಇಲ್ವಾ ಅಂತ ಈಗ ಪಿನ್ ಐ ಡಿ. ಸುಜಾತ ಇದ್ದೀರಾ? ಹೆಲೋ ಹರಿನಸಿಸ್ ಅಂತಿದ್ದಾರೆ. ಹೆಲೋ ವೆಲ್ಕಮ್. ಪಿನ್ ಐ ಡಿ ಇದ್ದೀರಾ? ಗುಡ್ ಸಪೋರ್ಟ್ ಅಂದಿದ್ದಾರೆ. ಕಾನ್ಸೆಪ್ಟ್ ಕ್ರೇಕರ್ ವಿತ್ ಸೋನಾ ಸಿಸ್ ಅವರೇ ರಿಟರ್ನ್ ಗಿಫ್ಟ್ ಕೊಡಿ ಅಂತಿದ್ದಾರೆ ನೋಡಿ. ಕಾನ್ಸೆಪ್ಟ್ ಅವರೇ ನಿಮಗೆ ಹನಿ ಅವರು ಗಿಫ್ಟ್ ಕೊಟ್ಟಿದ್ದಾರೆ ನೋಡಿ, ಅವರಿಗೆ ರಿಟರ್ನ್ ಕೊಡಿ. ನಿವಿಜ್ ಅವರು ಊಟ ಆಯ್ತಾ ಸಿಸ್? ಇಲ್ಲ ಆಗಿಲ್ಲ. ಪ್ಲೀಸ್ ಲೈಕ್ ಕೊಟ್ಟಿಲ್ಲ ಅಂದರೆ ಲೈಕ್ ಕೊಡಿ. ಕೂರ್ಗ್ ಅವ್ರ ಸೂಪರ್ ಸಪೋರ್ಟ್. ಪಿನ್ ಐ ಡಿ ಡನ್. ಪಿನ್ ಐ ಡಿ ಇದ್ದೀರಾ? ಟೂಟೂನ್ ರಾಧೆ ಅಂತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಟೂಟಿನ್ ದೀದಿ, ವೆಲ್ಕಮ್ ನಿಮಗೆ. ಕೂರ್ಗ್ ಅವ್ರ ಸೂಪರ್ ಸಪೋರ್ಟ್. ಥ್ಯಾಂಕ್ ಯು ಕೂರ್ಗ್ ಅವರೇ. ಥ್ಯಾಂಕ್ ಯು. ಲೈಕ್ ಡನ್ ಅಂತಿದ್ದಾರೆ. ಟೂಟೂನ್ ಥ್ಯಾಂಕ್ ಯು ಟೂಟೂನ್ ದೀದಿ. ನೀವೀಗ ಕಾನ್ಸೆಪ್ಟ್ ಅವರೇ ಕನೆಕ್ಟ್ ಆಗಿ ಅಂತಿದ್ದಾರೆ. ಟೂಟೂನ್ ಕೈಸಾ ಹೋ ಮೈ ಅಚ್ಚು ಆಪ್ ಕೈಸಾ ಹೋ? ಹರಿನಾ 6 ಲೈಕ್ ಡನ್ ಅಂತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಇವರು ಎಲ್ಲಿ ಹೋದ್ರು? ಸುಜಾತ ಅವರು ಪಿನ್ ಮಾಡ್ಲಿಕ್ಕೆ ಅಂದು ಎಲ್ಲಿ ಹೋದ್ರು? ಸುಜಾತ ಅವರೇ ಇದ್ದೀರಾ? ಪ್ಲೀಸ್ ಮಾತಾಡಿ. ಸುಜಾತ ಅವರೇ ಇದ್ದೀರಾ? ನಾನು ಅಷ್ಟೇ ಅಂದಿದ್ದೀನಿ ನಿಮಗೆ, ಎಲ್ಲಿ ಹೋಗಬಾರ್ದು. ಪಿನ್ ಮಾಡಿದ ಮೇಲೆ ಗಿಫ್ಟ್ ಕೊಡಬೇಕು ಅಂತ. ನೀವು ಪಿನ್ ಮಾಡಿದ ಮೇಲೆ ಹೋಗ್ಬಾರ್ದು, ಇಲ್ಲಾಂದರೆ ಪಿನ್ ಮಾಡ್ಲಿಕ್ಕೆ ಅನ್ಬಾರ್ದು. ಅದೇ ನಾನು ಇದು ಮಾಡೋದು. ಯಾಕೆ ಹೀಗೆ ಮಾಡ್ತೀರಾ? ಗಿಫ್ಟ್ ಕೊಡಿ ಅವರಿಗೆ ಗಿಫ್ಟ್. ಇದ್ದೀರಾ? ಸಾರಿ ಮೆಸೇಜ್ ಸ್ಟ್ರಕ್ ಆಗಿತ್ತು. ಕೈಸೋ ಮೈ ಅಚಿವು ಅರಿ. ಥ್ಯಾಂಕ್ ಯು. ಕಾನ್ಸೆಪ್ಟ್ ಕ್ರ್ಯಾಕರ್ ಅವರೇ ನೋಡಿ ಕನೆಕ್ಟ್ ಆಗಿ ಅಂತಿದ್ದಾರೆ. ಸೋನಾ ಅವರೇ. ಸುಜಾತ ಅವರೇ ಗಿಫ್ಟ್ ಡನ್. ರಿಟರ್ನ್ ಪ್ಲೀಸ್. ಸುಜಾತ ಅವರೇ ಇದ್ದೀರಾ ಅಂದ್ರೆ ಮೆಸೇಜ್ ಹಾಕಿ. ಟೋಟಲ್ ಬ್ಲಾಕ್ಸ್ ಆಗಿ ನಾನು ಅದಕ್ಕೆ ಬ್ಲೂ ಕೊಡಬಾರ್ದಂತ ಅನ್ಕೊಂಡಿದ್ದೀನಿ. ನಾನು ಡೈಲಿ ಬರುವವರಿಗೆ ಮಾತ್ರ ಕೊಡುವುದಂತ ಈಗ ಡಿಸೈಡ್ ಆಗಿದ್ದೀನಿ. ಒಬ್ರೊಬ್ರು ಬಂದು ಸೀದಾ ಓಡಿ ಹೋಗ್ತಾರೆ. ಸೀದಾ ಅವರಿಗೆ ಕೊಟ್ಟು ವೇಸ್ಟ್. ನಾವು ಇಲ್ಲಿ ಪಿನ್ ಮಾಡಿ ನಾವು ಮತ್ತೆ ಯಾರಿಗೆ ಕೊಡೋದು? ಅವರನ್ನು ಇದು ಕೊಡೋದು. ಕೂರ್ಗ್ ಅವರು ಸೂಪರ್ ಸಪೋರ್ಟ್ ಇದ್ದಾರೆ. ಡಿ ಕಿಚನ್ ಲೈಕ್ ಡನ್ ಅಂತಿದ್ದಾರೆ. ಡಿ ಕಿಚನ್ ಕನೆಕ್ಟ್ ಆಗಿ ಅಂತಿದ್ದಾರೆ ನೋಡಿ. ಥ್ಯಾಂಕ್ ಯು ಸೋ ಮಚ್ ಡಿ ಕಿಚನ್ ಅವರೇ ಲೈಕ್ ಕೊಟ್ಟಿದ್ದಾಗೆ. ವೆಲ್ಕಮ್ ನಿಮಗೆ. ನೈಸ್ ಅಂತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ಥ್ಯಾಂಕ್ ಯು ನಿಮಿ.
ಟ್ರೈನ್ ಅವರು ಬಂದರು, ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ಡಿ ಕಿಚನ್ ಪ್ಲೀಸ್ ವಿಡಿಯೋ ವಾಚ್ ಕರ್ಕೆ ಜಾಯಿನ್ ಕರ್ ಚೂರಾ ಕರಪು. ಟ್ರೈನ್ ಅವರೇ ನಿಮ್ಮದು ಕನ್ನಡ ಜಿ ರಿಟರ್ನ್ ಡನ್ ವಿತ್ ಕಮೆಂಟ್. ಕನ್ನಡ ಜಿ ರಿಟರ್ನ್ ಡನ್ ಕಿಸ್ಕೋ ರಮ್ಯಾ ಕನ್ನಡ ಬ್ಲಾಗ್ಸ್. हाँ रम्या को रम्या सिस को दीदी किसको ಕನ್ನಡ ಲೈಕ್ ಡನ್ ಅಂತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ರೈನ್ ಅವರು ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ರಾಣಿ ಅವರು ಸುಜಾತ ಅವರೇ ರಿಟರ್ನ್ ಮಾಡಿ. ಸುಜಾತ ಅವರು ಇಲ್ಲ ನಾನು ಪಿನ್ ತೆಗ್ದಿದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಸಪೋರ್ಟ್ ಮಾಡಿದೆ ಎಲ್ರಿಗೂ. ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಶಾಂತಿ ಕನ್ನಡ ಬ್ಲಾಗ್ಸ್ ಅವರು ಆಯ್ ಸಿಸ್ ಆಯ್ ವೆಲ್ಕಮ್ ಸಿಸ್ ವೆಲ್ಕಮ್. ಥ್ಯಾಂಕ್ ಯು ಸೂಪರ್ ಲೈವ್. ಥ್ಯಾಂಕ್ ಯು ಸೋ ಮಚ್ ಟುಟುನ್ ದೀದಿ. ಟ್ರೈನ್ ಅವರು ಟ್ರೈನ್ ಇನ್ಫಾರ್ಮೇಷನ್ ಯೋಗೇಶ್ ಅವರಿದ್ದಾರೆ ನೋಡಿ. ಶಾಂತಿ ಕನ್ನಡ ಬ್ಲಾಗ್ಸ್ ಅವರು ಊಟ ಆಯ್ತಾ ಸಿಸ್? ಊಟ ಆಯಿತು, ನಿಮ್ದು ಇಲ್ಲ ಆಗಿಲ್ಲ ಸಿಸ್, ನಿಮ್ದು ಆಯ್ತಾ? ಟ್ರೈನ್ ಅವರು ಸೂಪರ್ ಸಪೋರ್ಟ್ ಡಿ ಕಿಚನ್ ನೈಸ್. ಟ್ರೈನ್ ಅವರು ಸೂಪರ್ ಸಪೋರ್ಟ್ ಡಿ ಕಿಚನ್ ನೈಸ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಡಿ ಕಿಚನ್. ಥ್ಯಾಂಕ್ ಯು. ಸೀದಾ ಹೋದ್ರು ಅವರು. ಹಾಗೆ ಮಾಡಬಾರ್ದು ಯಾರು ಕೂಡ. ಮತ್ತೆ ಪಿನ್ ಮಾಡುವಾಗನೇ ಅಂದಿದ್ದೀನಿ ನಾನು ಹೋಗ್ಬಾರ್ದು ಅಂತ. ಯಾಕೆ ಮಾಡೋದು? ಅಷ್ಟು ಅರ್ಜೆಂಟಲ್ಲಿ ಏನು ಬರೋದು ಮತ್ತೆ ಪಿನ್ ಮಾಡಲಿಕ್ಕೆ ಯಾಕೆ ಅನ್ನೋದು? ಇಲ್ಲಾಂದರೆ ಪಿನ್ ಮಾಡಲಿಕ್ಕೆ ಇದು ಮಾಡಬಾರ್ದು. ಹಾಯ್ ಶಾಂತಿ ಯುವರ್ ಚಾನಲ್ ಸಪೋರ್ಟ್ ಅಂತಿದ್ದಾರೆ ನೋಡಿ ನಮ್ಮ ಟ್ರೈನ್ ಅವರು. ಶಾಂತಿ ಅವರೇ ಸೂಪರ್ ಸೂಪರ್ ಲೈವ್ ಅಂತಿದ್ದಾರೆ. ಥ್ಯಾಂಕ್ ಯು ಟುಟುನ್ ದೀದಿ. ಸೂಪರ್ ಸಪೋರ್ಟಲ್ಲಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಟ್ರೈನ್ ಬ್ರದರ್. ಥ್ಯಾಂಕ್ ಯು. ಯಾರೇ ಲೈಡಲ್ಲಿದ್ದೀರಾ ಬಂದು ಸಪೋರ್ಟ್ ಮಾಡಿ ಪ್ಲೀಸ್. ಲೈಕ್ ಕೊಡೋದಿದ್ರೆ ಲೈಕನ್ನು ಕೊಡಿ. ಥ್ಯಾಂಕ್ ಯು ಸೂಪರ್ ಸಪೋರ್ಟಲ್ಲಿದ್ದಾರೆ. 6 ಮೆಂಬರ್ಸ್ ಇದ್ದೀರಾ. ಯಾಕೆ ಐಡಲ್ಲಿದ್ದೀರಾ? ಏನು ನನ್ನ ಮೇಲೆ ಕೋಪ ಇದೆಯಾ? ಬನ್ನಿ ಸಪೋರ್ಟ್ ಮಾಡಿ. ಬನ್ನಿ ಜನರೇ ಬನ್ನಿ. ಯಾಕೆ ಏನಾಯಿತು? ಬನ್ನಿ. ಯಾಕೆ ಮೆಸೇಜ್ ಸ್ಟ್ರಕ್ ಆಯಿತಾ? ಏನು ಕತೆ? ಟ್ರೈನ್ ಇನ್ಫಾರ್ಮೇಷನ್ ಯೋಗೇಶ್ ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್. ಟ್ರೈನ್ ಇನ್ಫಾರ್ಮೇಷನ್ ಯೋಗೇಶ್ ಅವರಿದ್ದಾರೆ. ಶಾಂತಿ ಲೈಕ್ ಡನ್ ಅಂತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಶಾಂತಿ ಅವರೇ. ಏನಂತೂ ಗೊತ್ತಿಲ್ಲ, ಲೈಕ್ ಆ್ಯಡ್ ಆಗ್ತಿಲ್ಲ. ಟ್ರೈನ್ ಅವರು ಸೂಪರ್ ಸಪೋರ್ಟ್ ಡಿ ಕಿಚನ್ ಅವರು. ಟ್ರೈನ್ ಯೋಗೇಶ್ ರಿಟರ್ನ್ ಪ್ಲೀಸ್ ಅಂತಿದ್ದಾರೆ. ಟ್ರೈನ್ ಯೋಗೇಶ್ ಅವರೇ ಪ್ಲೀಸ್ ರಿಟರ್ನ್ ಮಾಡಿ. ಡಿ ಕಿಚನ್ ಅವರಿಗೆ ಸೂಪರ್ ಸಪೋರ್ಟಲ್ಲಿದ್ದಾರೆ ಟ್ರೈನ್ ಯೋಗೇಶ್ ಅವರು. ಥ್ಯಾಂಕ್ ಯು ಸೋ ಮಚ್ ಟ್ರೈನ್ ಯೋಗೇಶ್ ಅವರು. ಡಿ ಕಿಚನ್ ನಾಟ್ ಕಮ್ ಯುವರ್ ಮೆಸೇಜ್. ಡಿ ಕಿಚನ್ ಭಯ್ಯ ಪ್ಲೀಸ್ ಮೆಸೇಜ್ ಬೇಜೋ ಭಯ್ಯ. ಸೂಪರ್ ಸಪೋರ್ಟಲ್ಲಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಭಯ್ಯ ಆಪ್ ಮೆಸೇಜ್ ಬೇಜೋ. ಸೂಪರ್ ಸಪೋರ್ಟಲ್ಲಿದ್ದಾರೆ ಟ್ರೈನ್ ಅವರು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಟ್ರೈನ್ ಅವರೇ. ಥ್ಯಾಂಕ್ ಯು. ಡಿ ಸಿ ಲೊಕೇಶನ್ನ ಬಂದರು. ಲೊಕೇಶನ್ನ ಹಾಯ್ ಲೊಕೇಶನ್ನ ವೆಲ್ಕಮ್ ಲೊಕೇಶನ್ನ. ಟ್ರೈನ್ ಅವರು ಸೂಪರ್ ಸಪೋರ್ಟ್ ಲೊಕೇಶನ್ನ ಸೂಪರ್ ಸಪೋರ್ಟ್. ಥ್ಯಾಂಕ್ ಯು ಲೊಕೇಶನ್ನ. ಹೆಪ್ಪಿ ಅವರು ಲೈಕ್ ಡನ್ ಅಂತಿದ್ದಾರೆ. ಹೆಪ್ಪಿ ಡೇ ಅವರು ಬಂದರು. ಹಾಯ್ ಹೆಪ್ಪಿ ಡೇ ಅವರೇ ವೆಲ್ಕಮ್ ನಿಮಗೆ ವೆಲ್ಕಮ್. ಥ್ಯಾಂಕ್ ಯು ಲೊಕೇಶನ್ನ. ಥ್ಯಾಂಕ್ ಯು ಟ್ರೈನ್ ಅವರೇ. ಥ್ಯಾಂಕ್ ಯು ಹೆಪ್ಪಿ ಡೇ ಅವರೇ. ಥ್ಯಾಂಕ್ ಯು ಸೋ ಮಚ್. ಲೈಕ್ ಡನ್ ಅಂತಿದ್ದಾರೆ ಹೆಪ್ಪಿ ಡೇ ಅವರು. ಲೊಕೇಶನ್ನ ಲೈಕ್ ಡನ್ ಅಂತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಟ್ರೈನ್ ಅವರು ಸೂಪರ್ ಸಪೋರ್ಟ್ ಲೊಕೇಶನ್ನ ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ಲೊಕೇಶನ್ನ ಡಿ ಕಿಚನ್ ನೈಸ್ ಅಂತಿದ್ದಾರೆ. ಡಿ ಸೂಪರ್ ಸಪೋರ್ಟ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್ ಡಿ ಕಿಚನ್ ಅವರೇ. ಥ್ಯಾಂಕ್ ಯು ಸೋ ಮಚ್ ಹೆಪ್ಪಿ ಅವರೇ. ಥ್ಯಾಂಕ್ ಯು ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ಶಾಂತಿ ಅವರು ಟ್ರೈನ್ ಗಿಫ್ಟ್ ಡನ್. ಟ್ರೈನ್ ಅವರೇ ಗಿಫ್ಟ್ ಕೊಟ್ಟಿದ್ದಾರೆ ಡಿ ಕಿಚನ್ ಮತ್ತು ಶಾಂತಿ ಅವರು. ನೋಡಿ ಮೆಸೇಜ್ ಬಂದಿದ್ದ ನೋಡಿ ಚೆಕ್ ಮಾಡಿ ಅವರಿಗೆ ರಿಟರ್ನ್ ಕೊಡಿ ಬ್ರದರ್. ಡಿ ಕಿಚನ್ ಸೂಪರ್ ಸಪೋರ್ಟ್. ಥ್ಯಾಂಕ್ ಯು ಸೋ ಮಚ್ ಡಿ ಸಿ ಲೊಕೇಶನ್ನ. ಥ್ಯಾಂಕ್ ಯು ಸೋ ಮಚ್. ಹೊಸಬ್ರು ಕನೆಕ್ಟ್ ಆಗಿ ಅಂತಿದ್ದಾರೆ ನಮ್ಮ ಹೆಪ್ಪಿ ಡೇ ಅವರು. ನೋಡಿ ಅಣಿ ಅವರಿದ್ದಾರೆ. ರಂಗೋಲಿ ಸೂಪರ್ ಸಪೋರ್ಟಲ್ಲಿದ್ದಾರೆ. ಹೆಪ್ಪಿ ಡೇ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ಟ್ರೈನ್ ಅವರು. ಶಾಂತಿ ಡು ನಾಟ್ ಕಮ್ ಯುವರ್ ಮೆಸೇಜ್ ಕಮ್. ನೋಡಿ ಮೆಸೇಜ್ ಬಂದಿಲ್ಲ ಅಂತೆ ನೋಡಿ ಕೊಡಿ. ಅವ್ರಿಗೆ ಯಾಕೆ ಮೆಸೇಜ್ ಬರಲ್ಲ ಬ್ರದರ್ ನಿಮಗೆ? ಟ್ರೈನ್ ಅವರು ಸೂಪರ್ ಸಪೋರ್ಟ್. ಏಜೆಸ್ ಅವರು ಬಂದರು. ಆಯ್ ಏಜೆಸ್ ಅವರೇ. ಏಜೆಸ್ ಅವರು ಸೂಪರ್ ಸಪೋರ್ಟ್. ಥ್ಯಾಂಕ್ ಯು NBR ಅವರು ಸೂಪರ್ ಸಪೋರ್ಟ್. ಯಾರೆಲ್ಲ ಲೈಕ್ ಕೊಟ್ಟಿಲ್ಲ ಲೈಕ್ ಅನ್ಕೊಡಿ. ಟ್ರೈನ್ ಅವರು ಸೂಪರ್ ಸಪೋರ್ಟ್. ಥ್ಯಾಂಕ್ ಯು ಹೆಪ್ಪಿ ಡೇ ಅವರು ಸೂಪರ್ ಸಪೋರ್ಟ್ ಅಂತಿದ್ದಾರೆ ನೋಡಿ. NBR ಅವರು ಬಂದರು. ಸೂಪರ್ NBR ಅವರೇ ಒಂದು ಲೈಕ್ ಅನ್ಕೊಡಿ. ಟ್ರೈನ್ ಅವರು ಸೂಪರ್ ಸಪೋರ್ಟ್. ಥ್ಯಾಂಕ್ ಯು ಹೆಪ್ಪಿ ಅವರು ಸೂಪರ್ ಸಪೋರ್ಟ್. ಥ್ಯಾಂಕ್ ಯು ಸೋ ಮಚ್. ಪ್ರಜೀವ್ ಅವರು ಸೂಪರ್ ಸಪೋರ್ಟ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸಿಸ್. ಥ್ಯಾಂಕ್ ಯು ಸೋ ಮಚ್. ಏಜೆಸ್ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಏಜೆಸ್ ಅವರೇ. ಥ್ಯಾಂಕ್ ಯು ಸೋ ಮಚ್. ಹೆಪ್ಪಿ ಹೊಸಬ್ರು ಕನೆಕ್ಟ್ ಆಗಿ. ಏಜೆಸ್ ಅವರು ಸೂಪರ್ ಸಪೋರ್ಟ್. ಥ್ಯಾಂಕ್ ಯು ಏಜೆಸ್ ಅವರೇ. NBR ಅವರು ಸೂಪರ್ ಸಪೋರ್ಟ್. ಟ್ರೈನ್ ಅವರು ಸೂಪರ್ ಸಪೋರ್ಟ್. ಏಜೆಸ್ ಅವರು ಸೂಪರ್ ಸಪೋರ್ಟ್. ಪ್ರಜೀವ್ ಅವರು ಸೂಪರ್ ಸಪೋರ್ಟ್. ಡಿ ಕಿಚನ್ ಅವರು ಡಿ ಕಿಚನ್ प्रजीव और सुपर सपोर्ट डी किचन योगेश जी न कमेंट किया कमेंट ಮಾಡಿದ್ರಂತೆ ನೋಡಿ ಯೋಗೇಶ್ ಅವರೇ ಪ್ಲೀಸ್ ಟ್ರೈನ್ ಅವರೇ ರಿಟರ್ನ್ ಕೊಡಿ ಡಿ ಕಿಚನ್ ಅವರಿಗೆ ಸೂಪರ್ ಸಪೋರ್ಟ್ ಏಜೆಸ್ ಅವರು ಸೂಪರ್ ಸಪೋರ್ಟ್
ಡಿ ಡಿ ಹೊಸಬ್ರು ಕನೆಕ್ಟ್ ಆಗಿ ಅಂತಿದ್ದಾರೆ. ಎಲ್ಲೋ ಹ್ಯಾಪಿ ಡೇ ಅವರು ನೋಡಿ ಸೂಪರ್ ಸಪೋರ್ಟ್. ಟ್ರೈನ್ ಅವರು ಸೂಪರ್ ಸಪೋರ್ಟ್. ಏಜಸ್ ಅವರು ಸೂಪರ್ ಸಪೋರ್ಟ್. ಏಜಸ್ ಸೂಪರ್ ಸಪೋರ್ಟ್. ಥ್ಯಾಂಕ್ ಯು ಏಜಸ್ ಅವರೇ. ಹೊಸಬ್ರು ಕನೆಕ್ಟ್ ಆಗಿ ಡಿ ಡಿ ಕಿಚನ್ ನೈಸ್. ಎಪಿ ಅವರು ಹೊಸಬ್ರು ಕನೆಕ್ಟ್ ಆಗಿ ಅಂತಿದ್ದಾರೆ ನೋಡಿ. ಎಪಿ ಅವರು ಸೂಪರ್ ಸಪೋರ್ಟ್. ಏಜಸ್ ಅವರು ಹೊಸಬ್ರು ಕನೆಕ್ಟ್ ಆಗಿ ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ನೈಸ್ ಅಂತಿದ್ದಾರೆ. ಥ್ಯಾಂಕ್ ಯು. ಹೊಸಬ್ರು ಕನೆಕ್ಟ್ ಆಗಿ ಅಂತಿದ್ದಾರೆ ನೋಡಿ. ಎಪಿ ಡೇ ಅವರು ನ್ಯೂ ಫ್ರೆಂಡ್ಸ್ ಕನೆಕ್ಟ್ ಆಗಿ ಇದ್ದೀರಾ? ತುಂಬ ಜನ ಇದ್ರು ಮಾರ್ರೆ. ಈಗ ಎಲ್ಲಿ ಹೋದ್ರೆ ಯಾರಿಗೆ ಗೊತ್ತು. ಇಲ್ಲ, ತುಂಬ ಜನ ಇದ್ರು. ಈಗ ಬಂದ್ ಮಾಡಿದ್ದೀನಲ್ವಾ. ಟ್ರೈನ್ ಅವರ್ ಸೂಪರ್ ಸಪೋರ್ಟ್. ಥ್ಯಾಂಕ್ ಯು. ಏಜಸ್ ಅವರ್ ಸೂಪರ್ ಸಪೋರ್ಟ್. ಥ್ಯಾಂಕ್ ಯು ಸೋ ಮಚ್. ಹನಿ ಟ್ರೈನ್ ಇನ್ಫಾರ್ಮೇಷನ್ ಯೋಗೇಶ್ ಅವರೇ 500 ಡನ್ ಆಗಿದೆ. ನೋಟ್ ಪ್ಲೀಸ್ ನೋಡಿ, ಪ್ಲೀಸ್ ರಿಟರ್ನ್ ಮಾಡಿ. ಯೋಗೇಶ್ ಅಣ್ಣ, ನಿಮಗೆ ಟ್ರೈನ್ ಅವರೇ, ನಿಮಗೆ ಎಪ್ಪಿ ಡೇ ಅವರು ಮತ್ತು ಡಿ ಡಿ ಕಿಚನ್ ಅವರು ಮತ್ತು ಶಾಂತಿ ಅವರು ಕೊಟ್ಟಿದ್ದಾರೆ ನೋಡಿ. ಪ್ಲೀಸ್ ಅವರಿಗೆ ರಿಟರ್ನ್ ಕೊಡಿ. ಮೆಸೇಜ್ ಬಂದಿರ್ಬೋದು ನೋಡಿ. ನಿಮಗೆ ಗಿಫ್ಟ್ ಬಂದಿದೆ. ಮೆಸೇಜ್ ಕೆಲವೊಮ್ಮೆ ಶೋ ಆಗ್ತೇ ಇಲ್ಲ ಬ್ರದರ್. ಕೆಲವೊಮ್ಮೆ ಮೆಸೇಜ್ ಶೋ ಆಗಲ್ಲ. ಅದಕ್ಕೆ ಅಂದಿದ್ದು ಚೆಕ್ ಮಾಡಿ ಅವರಿಗೆ ಕೊಡಿ ಪ್ಲೀಸ್. ಶಾಂತಿ ಅವರು ಸೂಪರ್ ಸಪೋರ್ಟ್. ಎಪಿ ಅವರು ನ್ಯೂ ಪೀಪಲ್ ಕನೆಕ್ಟ್ ವಿತ್ ಅಂತಿದ್ದಾರೆ ನೋಡಿ. ಪ್ರಜೀವ್ ಅವರು ಸೂಪರ್ ಸಪೋರ್ಟ್. ಟ್ರೈನ್ ಅವರು ಸೂಪರ್ ಸಪೋರ್ಟ್. ಏಜಸ್ ಅವರು ಸೂಪರ್ ಸಪೋರ್ಟ್. ಎಲ್ಲರೂ ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ನ್ಯೂ ಪೀಪಲ್ ಕನೆಕ್ಟ್ ವಿತ್ ಎಪಿ ಡಿ ಅವರಿದ್ದಾರೆ ನೋಡಿ. ಕನೆಕ್ಟ್ ಆಗಿ ಎಪಿ ಡೇ ಅವರಿದ್ದಾರೆ. ಕನೆಕ್ಟ್ ಆಗಿ ಸೂಪರ್ ಸಪೋರ್ಟ್. ಟ್ರೈನ್ ಅವರ್ ಸೂಪರ್ ಸಪೋರ್ಟ್. ಥ್ಯಾಂಕ್ ಯು ಸೋ ಮಚ್. ಎಪಿ ಸೂಪರ್ ಸಪೋರ್ಟ್. ಏಜಸ್ ಅವರ್ ಸೂಪರ್ ಸಪೋರ್ಟ್. ಟ್ರೈನ್ ಅವರ್ ಸೂಪರ್ ಸಪೋರ್ಟ್. ಏಜಸ್ ಅವರ್ ಸೂಪರ್ ಸಪೋರ್ಟ್. ಪ್ರಜೀವ್ ಅವರ್ ಸೂಪರ್ ಸಪೋರ್ಟ್. ಟ್ರೈನ್ ಅವರ್ ಸೂಪರ್ ಸಪೋರ್ಟ್. ಎಸ್ಕ್ಯೂನ್ ಕಿಚನ್ ಅವರ ಹಾಯ್ ಹರಿನಾ. ಹಾಯ್, ವೆಲ್ಕಮ್ ಸಿಸ್, ವೆಲ್ಕಮ್. ಏನು ತುಂಬ ದಿನದ ನಂತರ ಭೇಟಿಯಾದ್ರಿ. ನನ್ನನ್ನು ಒಂದು ಲೈಕ್ ಕೊಟ್ಟಿಲ್ಲ ಅಂದರೆ ಲೈಕ್ ಕೊಡಿ ಸಿಸ್. ಸೂಪರ್ ಸಪೋರ್ಟ್. ಏಜಸ್ ಅವರ್ ಸೂಪರ್ ಸಪೋರ್ಟ್. ಟ್ರೈನ್ ಬ್ರೂ ಪ್ಲೀಸ್ ಸಪೋರ್ಟ್ ಮೀ ಅಂತಿದ್ದಾರೆ ನೋಡಿ. ನ್ಯೂ ಪೀಪಲ್ ಕನೆಕ್ಟ್ ವಿತ್ ಮೀ ಅಂತಿದ್ದಾರೆ ನೋಡಿ. ಹ್ಯಾಪಿ ಡೇ ಅವರಿದ್ದಾರೆ. ಎಸ್ಕ್ಯೂನ್ ಕಿಚನ್ ಅವರೇ ನೋಡಿ. ನ್ಯೂ ಪೀಪಲ್ ಕನೆಕ್ಟ್ ವಿತ್ ಮೀ ಅಂತಿದ್ದಾರೆ ನೋಡಿ. ನ್ಯೂ ಪೀಪಲ್ ಕನೆಕ್ಟ್ ವಿತ್ ಮೀ ಅಂತಿದ್ದಾರೆ. ಹ್ಯಾಪಿ ಡೇ ಅವರಿದ್ದಾರೆ. ಪ್ರಜೀವ್ ಅವರಿದ್ದಾರೆ ನೋಡಿ. ಕನೆಕ್ಟ್ ಆಗಿ, ಒಬ್ರಿಗೊಬ್ರು ಕನೆಕ್ಟ್ ಆಗಿ. ಒಬ್ರಿಗೊಬ್ರು ಕನೆಕ್ಟ್ ಆಗಿದ್ರೇ ಇದಾಗೋದು. ಎಪಿ ಡೇ ಅವರು ಸೂಪರ್ ಸಪೋರ್ಟ್. ನ್ಯೂ ಮೆಂಬರ್ ಕನೆಕ್ಟ್ ಆಗಿ ಸೂಪರ್ ಸಪೋರ್ಟ್ ನೋಡಿ. ಪಿನ್ನ ಐಡಿಗೆ ಯಾರೆಲ್ಲ ಕನೆಕ್ಟ್ ಆಗಿಲ್ಲ ಆಗಿ. ಎಪಿ ಡೇ ಅವರು ಖಂಡಿತವಾಗಿಯೂ ರಿಟರ್ನ್ ಕೊಡ್ತಾರೆ. ಎಪಿ ಡೇ ಅವರು ಸೂಪರ್ ಸಪೋರ್ಟ್. ಎಪಿ ಡೇ ಸೂಪರ್ ಸಪೋರ್ಟ್. ಏಜಸ್ ಅವರು ಸೂಪರ್ ಸಪೋರ್ಟ್. ಏಜಸ್ ಅವರು ಸೂಪರ್ ಸಪೋರ್ಟ್. ಎಪಿ ಡೇ ಸೂಪರ್ ಸಪೋರ್ಟ್. ಟ್ರೈನ್ ಅವರೇ, ಅವರಿಗೆಲ್ಲ ರಿಟರ್ನ್ ಕೊಡಿ. ಪ್ರಜೀವ್ ಅವರು ಸೂಪರ್ ಸಪೋರ್ಟ್. ಹನಿ ಅವರು ಸೂಪರ್ ಸಪೋರ್ಟ್. ಎಪಿ ಡೇ ಅವರು ಸೂಪರ್ ಸಪೋರ್ಟ್. ಏಜಸ್ ಅವರು ಸೂಪರ್ ಸಪೋರ್ಟ್. ಥ್ಯಾಂಕ್ ಯು ಸೋ ಮಚ್ ಏಜಸ್ ಅವರೇ. ಇವತ್ತು ವೇಜಸ್ ಅವ್ರದ್ದು ದೊಡ್ಡ ಮೆಸೇಜ್ ಎಂತ ಅದು ಹೇಗೆ ಮಾಡೋದು ಅಂತ ನಂಗೆ ಗೊತ್ತಿಲ್ಲ. ಇಲ್ಲಾಂದರೆ ನಾನು ಕೂಡ ಹಾಗೆ ಮಾಡ್ತಿದ್ದೆ. ಖುಷಿ ಆಗುತ್ತೆ ಮಾಡಲಿಕ್ಕೆ. ಅದು ನನಗೆ ಇಲ್ಲದ್ರೆ ಬರೆದು ಮಾಡಲಿಕ್ಕೆ ತುಂಬ ಕಷ್ಟ ಆಗುತ್ತೆ. ಹ್ಯಾಪಿ ಅವ್ರ ಸೂಪರ್ ಸಪೋರ್ಟ್. ಟ್ರೈನ್ ಅವ್ರ ಸೂಪರ್ ಸಪೋರ್ಟ್. ಏಜಸ್ ಅವ್ರ ಸೂಪರ್ ಸಪೋರ್ಟ್. ಓಕೆ ಜಿ ಅಂತಿದ್ದಾರೆ ನೋಡಿ. ಸೂಪರ್ ಸಪೋರ್ಟ್. ಥ್ಯಾಂಕ್ ಯು ಅಂತಿದ್ದಾರೆ. ಏಜಸ್ ಅವ್ರ ಸೂಪರ್ ಸಪೋರ್ಟ್. ಹನಿ ಅವ್ರ ಸೂಪರ್ ಸಪೋರ್ಟ್. ಥ್ಯಾಂಕ್ ಯು. ಹನಿ ಅವರ್ ಸೂಪರ್ ಸಪೋರ್ಟ್. ಏಜಸ್ ಅವ್ರ ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ನಾನು ಕೂಡ ಹಾಗೆ ಮೆಸೇಜ್ ಮಾಡಲಿಕ್ಕೆ ಟ್ರೈ ಮಾಡ್ತೀನಿ, ನೋಡುವ ಹೇಗಂತ. ಸೂಪರ್ ಸಪೋರ್ಟ್. ಏಜಸ್ ಅವರ್ ಸೂಪರ್ ಸಪೋರ್ಟ್. ನ್ಯೂ ಫ್ರೆಂಡ್ಸ್ ಕನೆಕ್ಟ್ ವಿತ್ ಮೀ ಅಂತಿದ್ದಾರೆ. ಆಗ ತುಂಬ ಜನ ಇದ್ದರು, ಎಲ್ಲ ಹೋದ್ರು, ಯಾಕಂತ ಗೊತ್ತಿಲ್ಲ. ಒಮ್ಮೆಲೆ ಬಂದರು ಆಗ. ನ್ಯೂ ಫ್ರೆಂಡ್ಸ್ ಕನೆಕ್ಟ್ ವಿತ್ ಮೀ ಅಂತಿದ್ದಾರೆ ನೋಡಿ. ಏಜಸ್ ಅವರಿದ್ದಾರೆ. ಸೂಪರ್ ಸಪೋರ್ಟಲ್ಲಿದ್ದಾರೆ ನೋಡಿ. ಅವರಿಗೆ ಕನೆಕ್ಟ್ ಆಗಿಲ್ಲ ಅಂದರೆ ಆಗಿ. ವಿನ್ ಐಡಿಗೆ ಖಂಡಿತವಾಗಿ ರಿಟರ್ನ್ ಕೊಡ್ತಾರೆ ಅವರು. ಡಿ ಡಿ ಕಿಚನ್ ಅವರಿದ್ದಾರೆ. ನೈಸ್ ಅಂತಿದ್ದಾರೆ ನೋಡಿ. ಏಜಸ್ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ಡಿ ಡಿ ಕಿಚನ್ ನೈಸ್ ಅಲ್ಲಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಏಜಸ್ ಅವರು ಸೂಪರ್ ನೋಡಿ. ಏಜಸ್ ಅವರಿದ್ದಾರೆ. ಡಿ ಡಿ ಕಿಚನ್ ಅವರಿದ್ದಾರೆ. ಒಬ್ರಿಗೊಬ್ಬರು ಕನೆಕ್ಟ್ ಆಗಿ. ಎಪಿ ಡೇ ಅವರಿದ್ದಾರೆ. ಶಾಂತಿ ಅವರಿದ್ದಾರೆ. ಟ್ರೈನ್ ಇನ್ಫಾರ್ಮೇಷನ್ ಯೋಗೇಶ್ ಅಣ್ಣ ಇದ್ದಾರೆ. ಏಜಸ್ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ಯಾರಿಲ್ಲ, ಏನಾಯಿತು. BMHS ಅವರು ಬಂದರು ನೋಡಿ. ಲೈಕ್ ಡನ್ ಅಂತೆ ನೋಡಿ. ಥ್ಯಾಂಕ್ ಯು ಸೋ ಮಚ್ BMHS ಅವರೇ. ಹ್ಯಾಪಿ ಡೇ ಸೂಪರ್ ಸಪೋರ್ಟಲ್ಲಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಏಜಸ್ ಅವರು ಸೂಪರ್ ಸಪೋರ್ಟ್. ಡಿ ಡಿ ಕಿಚನ್ ಸೂಪರ್ ಸಪೋರ್ಟ್. ರೇವತಿ ಸಿಸ್ ಬಂದರು ನಂದು. ಹಾಯ್ ರೇವತಿ ಸಿಸ್, ಉಣಸಾಂಡೆ ಇನ್ನ ದಾದ ಸ್ಪೆಷಲಿನಿ. ನಮ್ಮ ಏಜಸ್ ಅವರು ಸೂಪರ್ ಸಪೋರ್ಟ್. ಅಪ್ಪಟ ಕನ್ನಡತಿ ಹಾಯ್ ಅಂತಿದ್ದಾರೆ. ಊಟ ಆಗಿಲ್ಲ. ಅಪ್ಪಟ ಕನ್ನಡತಿ ಅವರೇ ಒಂದು ಲೈಕನ್ನು ಕೊಡಿ. ರೇವತಿ ಅವರೇ ಒಂದು ಲೈಕ್ ನನಗೆ. ಅಪ್ಪಟ ಕನ್ನಡತಿ ಅವರೇ ನಿಮ್ಮ ಕಡೆಯಿಂದ ಒಂದು ಲೈಕ್ ಬರಲಿ, ತುಂಬಾ ಖುಷಿಯಾಗುತ್ತೆ ಲೈಕ್ ನೋಡಿದಾಗ. ಅವರೇ ಸೂಪರ್ ಸಪೋರ್ಟ್.
ಊಟ ಮಾಡಿದ್ರೆ ಸಿಸ್ಟರ್? ಇಲ್ಲ ಸಿಸ್, ಸಪೋರ್ಟ್ ಇವತ್ತು ಸ್ವಲ್ಪ ಲೇಟ್ ಮಾಡುವ ಅಂತ, ಯಾಕಂದರೆ ನಾಳೆ ಸಂಕಷ್ಟ ಇದೆ, ಅದಕ್ಕೆ ಇವತ್ತು ಲೇಟ್ ಮಾಡಿದರೆ ನಾಳೆಗೆ ಚೆನ್ನಾಗಿರುತ್ತೆ. ಉಪವಾಸ ಇದೆ ನಾಳೆ. ಹ್ಯಾಪಿ ಡೇ ಅವರು ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ಡಿ ಡಿ ಕಿಚನ್ ನೈಸ್ ಅಂದಿದ್ದಾರೆ. ಪಿ ಎಮ್ ಎಚ್ ಸೂಪರ್ ಸಪೋರ್ಟ್ ಅವರಿದ್ದಾರೆ. ಎಲ್ರಿಗೂ ಸೂಪರ್ ಸಪೋರ್ಟ್ ಇಲ್ಲಿದ್ದವರಿಗೆ ಥ್ಯಾಂಕ್ ಯು ಸೋ ಮಚ್. ಅಪ್ಪಟ ಕನ್ನಡ ಐತಿ. ಊಟ ಆಯ್ತಾ? ಊಟ ಆಗಿಲ್ಲ, ಇನ್ನು ಆಗಬೇಕು. ಸೊ ಹ್ಯಾಪಿ ಡೇ ಸೂಪರ್ ಸಪೋರ್ಟ್. ಥ್ಯಾಂಕ್ ಯು ಯಜಿಸ್ ಅವರು ಸೂಪರ್ ಸಪೋರ್ಟ್. ಯಜಿಸ್ ಸೂಪರ್ ಸಪೋರ್ಟ್. ಡಿ ಡಿ ಕಿಚನ್ ನೈಸ್ ಅಂತಿದ್ದಾರೆ. ಅಪ್ಪಟ ಕನ್ನಡತಿ ಏನಾಯಿತು? ಕನ್ನಡತಿ ಏನು, ಯಾಕೆ ಅಲ್ತಿದ್ದೀರಾ? ಏನಾಯಿತು? ಡಿ ಡಿ ಕಿಚನ್ ಅಪ್ಪಟ ಕನ್ನಡತಿ ಅವರೇ ಲೈಕ್ ಕೊಟ್ಟಿಲ್ಲ ಅಂದರೆ ಲೈಕ್ ಕೊಡಿ. ಯಾಕೆ ಅಲ್ತಿದ್ದೀರಾ? ಸೂಪರ್ ಸಪೋರ್ಟ್. ಏಜಸ್ ಅವರು ಸೂಪರ್ ಸಪೋರ್ಟ್ ಡಿ ಡಿ ಕಿಚನ್ ನೈಸ್ ಅಂತಿದ್ದಾರೆ. ಅನಿ ಅವರು ಏಜಸ್ ವ್ಲಾಗ್ಸ್ ಅವರೇ 918 ಗಿಫ್ಟ್ ಡನ್, ಪ್ಲೀಸ್ ರಿಟರ್ನ್ ಮಾಡಿ. ನೋಡಿ ಏಜಸ್ ಅವರೇ ನಿಮಗೆ ಗಿಫ್ಟ್ ಕೊಟ್ಟಿದ್ದಾರೆ. ಅನಿ ರಂಗೋಲಿ ಅವರು 918 ಗಿಫ್ಟ್ ಡನ್ ಅಂತೆ. ನೋಡಿ ರಿಟರ್ನ್ ಕೊಡಿ ಆಯಿತಾ. ಸೂಪರ್ ಸಪೋರ್ಟ್. ಅನಿ ಅವರು ಸೂಪರ್ ಸಪೋರ್ಟ್ ನೋಡಿ. ರೇವತಿ ಸಿಸ್ ಮೊನಸ ಆಂಡಿಯೇ ಸಿಸ್ ಚಿಕನ್ ಲೈಕ್ ಕೊರ್ತೆ ಸಿಸ್ ಕೊರ್ತಾರೆ ಕೊರ್ಪಾರಂದು ಗೊತ್ತು ಬರ್ನಂಗನೆ. ಹನಿ 409 ಸಬ್ಸ್ಕ್ರೈಬ್ ಚಾನಲ್ ಪ್ಲೀಸ್ ಚೆಕ್ ನಾವು ಅಂತಿದ್ದಾರೆ. ಹನಿ ಅವರೇ ನಿಮಗೆ ಕೊಟ್ಟಿದ್ದಾರಂತೆ ನೋಡಿ. ಹನಿ ಅವರೇ ಏಜಸ್ ಅವರ ಹನಿ ರಂಗೋಲಿ ಕಮೆಂಟ್ ಹಾಕಿದ್ದೀರಾ? ಹನಿ ರಂಗೋಲಿ ಅವರೇ ಕಮೆಂಟ್ ಹಾಕಿದ್ದೀರಾ? ಯಾವ ವಿಡಿಯೋಗೆ ಹಾಕಿದ್ದೀರಾ ಅಂತ ಸ್ವಲ್ಪ ಹೇಳಿ ಅವರಿಗೆ, ಏಜಸ್ ಅವರಿಗೆ. ಟ್ರೈನ್ ಅವರು ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಹನಿ ಹ್ಯಾಪಿ ಡೇ ರಿಟರ್ನ್ ಪ್ಲೀಸ್. ಹ್ಯಾಪಿ ಡೇ ನಿಮಗೆ ಗಿಫ್ಟ್ ಕೊಟ್ಟಿದ್ದಾರೆ ಡಿ ಡಿ ಕಿಚನ್ ಅವರು. ನೋಡಿ ಅವರಿಗೆ ರಿಟರ್ನ್ ಕೊಡಿ. ಹ್ಯಾಪಿ ಡೇ ಅವರೇ. ಟ್ರೈನ್ ಅವರು ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ಸಪೋರ್ಟ್ ನ್ಯೂ ಪೀಪಲ್ ಕನೆಕ್ಟ್ ವಿತ್ ಮೀ ಅಂತಿದ್ದಾರೆ. ಹ್ಯಾಪಿ ಡೇ ಅವರೇ ನಿಮಗೆ ನೋಡಿ ಅವರು ಡಿ ಡಿ ಕಿಚನ್ ಅವರು ಕೊಟ್ಟಿದ್ದಾರೆ. ನೋಡಿ ಚೆಕ್ ಮಾಡಿ ಅವರಿಗೆ ರಿಟರ್ನ್ ಕೊಡಿ ಆಯಿತಾ. ಟ್ರೈನ್ ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಏಜಸ್ ಅವರು ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ಹಾಯ್ ಅಂತಿದ್ದಾರೆ ಸೋನ್ ಸೋರಾಜ್ ಅವರು. ಭಯ್ಯ ಆಜಾओ ವೆಲ್ಕಮ್ ಭಯ್ಯ, ವೆಲ್ಕಮ್. ನಿಮ್ಮ आपको ವೆಲ್ಕಮ್. मेरा लाइव के आने से बहुत धन्यवाद आपको. थैंक यू सो मच भैया, थैंक यू सो मच भैया. आ जाओ, लाइक नहीं दिए तो लाइक करो प्लीज़ भैया. बी एम एच एस ಅವರು ಸೂಪರ್ ಸಪೋರ್ಟ್. ಟ್ರೈನ್ ಅವರು ಸೂಪರ್ ಸಪೋರ್ಟ್. ಟ್ರೈನ್ ಅವರು ಸೂಪರ್ ಸಪೋರ್ಟ್. ಟ್ರೈನ್ ಸೂಪರ್ ಸಪೋರ್ಟ್. ಡಿ ಡಿ ಕಿಚನ್ ನೈಸ್. ಟ್ರೈನ್ ಅವರು ಸೂಪರ್ ಸಪೋರ್ಟ್. सोनू सूरज राधे राधे भैया, राधे. खाना हो गया भैया. ट्रैन और सुपर सपोर्ट. सोनी हनी ರಂಗೋಲಿ ಯಾವುದು ಏಜೆಸ್ ಬ್ಲಾಗ್ ಅವರೇ ಕಮೆಂಟ್ ಹಾಕಿದ್ದೇನೆ ಮಾಡಿದಾರಂತೆ ನೋಡಿ. ಹ್ಯಾಪಿ ರಂಗೋಲಿ ಅವರು ಮಾಡಿದ್ದಾರೆ. ಹನಿ ರಂಗೋಲಿ ಅವರು. ಟ್ರೈನ್ ಅವರು ಸೂಪರ್ ಸಪೋರ್ಟ್. ಥ್ಯಾಂಕ್ ಯು ಸೋ ಮಚ್. राधे. थैंक यू सोनू सूरज भैया. लाइक नहीं दिया तो प्लीज़ लाइक कर दीजिए. लाइव को लाइक कर दीजिए. वेलकम आपको, वेलकम. खाना हो गया भैया आपका. ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ ಟ್ರೈನ್ ಅವರು. ಥ್ಯಾಂಕ್ ಯು ಸೋ ಮಚ್. ಡಿ ಡಿ ಕಿಚನ್ ನೈಸ್ ಅಂತಿದ್ದಾರೆ. ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ ಟ್ರೈನ್ ಬ್ರದರ್ ಅವರು. ಥ್ಯಾಂಕ್ ಯು ಸೋ ಮಚ್. ಹ್ಯಾಪಿ ಡೇ ಅವರು. ನ್ಯೂ ಫ್ರೆಂಡ್ಸ್ ಕನೆಕ್ಟ್ ವಿತ್ ಮೀ ಅಂತಿದ್ದಾರೆ. ಟ್ರೈನ್ ಅವರು ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ಡಿ ಡಿ ಕಿಚನ್ ನೈಸ್ ಅಂತಿದ್ದಾರೆ. ಬಿ ಎಮ್ ಎಚ್ ಎಸ್ ಅವರು ಡಿ ಡಿ ಕಿಚನ್ ಕನೆಕ್ಟ್ ಪ್ಲೀಸ್ ಅಂತಿದ್ದಾರೆ. ಡಿ ಡಿ ಕಿಚನ್ ಕನೆಕ್ಟ್ ಪ್ಲೀಸ್ ಅಂತಿದ್ದಾರೆ. ಬಿ ಎಮ್ ಎಚ್ ಎಸ್ ಅವರು ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ ನೋಡಿ. ಥ್ಯಾಂಕ್ ಯು ಸೋ ಮಚ್. ಹ್ಯಾಪಿ ಡೇ ನ್ಯೂ ಪೀಪಲ್ ಕನೆಕ್ಟ್ ವಿತ್ ಮೀ ಅಂತಿದ್ದಾರೆ ನೋಡಿ. ಬಿ ಎಮ್ ಎಚ್ ಎಸ್ ಅವರು ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಹ್ಯಾಪಿ ಡೇ ಅವರು ನ್ಯೂ ಪೀಪಲ್ ಕನೆಕ್ಟ್ ವಿತ್ ಮೀ ಅಂತಿದ್ದಾರೆ ನೋಡಿ. ರಾಧೆ ಭಯ್ಯ, ರಾಧೆ. ಟ್ರೈನ್ ಅವರು ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ನ್ಯೂ ಪೀಪಲ್ ಕನೆಕ್ಟ್ ಆಗಿ ಅಂತಿದ್ದಾರೆ. ಟ್ರೈನ್ ಅವರು ಸೂಪರ್ ಸಪೋರ್ಟ್. ಹ್ಯಾಪಿ ಡೇ ಅವರು ಸೂಪರ್ ಸಪೋರ್ಟ್. ಥ್ಯಾಂಕ್ ಯು ಸೋ ಮಚ್. ಟ್ರೈನ್ ಅವರು ಸೂಪರ್ ಸಪೋರ್ಟ್. ಹ್ಯಾಪಿ ಡೇ ಅವರು ಸೂಪರ್ ಸಪೋರ್ಟ್. ಸೋನು ಸೂರಜ್ ರಾಧೆ ಅಂತಿದ್ದಾರೆ ನೋಡಿ. ಸೋನು ಸೂರಜ್ ಭಯ್ಯ ಹಾಯ್ ಇದ್ದಾರೆ ನೋಡಿ. ಅವರಿಗೆ ಕನೆಕ್ಟ್ ಆಗಿಲ್ಲ ಅಂದರೆ ಆಗಿ ಲೈಕ್ ಡನ್ ಅಂತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಭಯ್ಯ. ಥ್ಯಾಂಕ್ ಯು. ರಾಧೆ ಭಯ್ಯ, ರಾಧೆ. ಟ್ರೈನ್ ಅವರು ಸೂಪರ್ ಸಪೋರ್ಟ್. ಅನಿ ಅವರು ಸೂಪರ್ ಸಪೋರ್ಟ್. ಥ್ಯಾಂಕ್ ಯು ಸೋ ಮಚ್. ಮೋಸ್ಟ್ ವೆಲ್ಕಮ್ ಅಂತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ವೆಲ್ಕಮ್. ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ಡಿ ಡಿ ಕಿಚನ್ ಬಿ ಎಮ್ ಎಸ್ ರಿಟರ್ನ್ ಡನ್ ಅಂತಿದ್ದಾರೆ. ಟ್ರೈನ್ ಅವರು ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ಸೋನು ಸೂರಜ್ हमको ಜಾಯಿನ್ ಕೀಜಿಯೇ ಆಪ್ ಸಬ್. ಎಲ್ಲರೂ ಸೋನು ಸೂರಜ್ ಅವರಿದ್ದಾರೆ ನೋಡಿ. ಅವರಿಗೆ ಜಾಯಿನ್ ಆಗಿಲ್ಲ ಅಂದರೆ ಆಗಿ ಅವರು ಇಲ್ಲಿಗೆ ಯಾರಿಗೂ ಕನೆಕ್ಟ್ ಆಗಿಲ್ಲ ಅಂತ ಅನಿಸುತ್ತೆ. ಭಯ್ಯ ಆಪ್ ಬಿ ಜಾಯಿನ್ ಕರ್ ದೀಜಿಯೇ, आपको रिटर्न मिलेगा. आपको भी रिटर्न मिलेगा. ಇದ್ದಾರೆ ಸೂಪರ್ ಸಪೋರ್ಟ್ ಅಲ್ಲಿದೆ ಸೋನು ಅವರು. ಹೋಗಯಾ ಹೈ ಅಂತಿದ್ದಾರೆ ನೋಡಿ. ಸೋನು ಸೂರಜ್ ಅವರು ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ನಮ್ಮ ಟ್ರೈನ್ ಅವರು. ಹ್ಯಾಪಿ ರಂಗೋಲಿ ಅವರೇ ಡನ್ ಚಿಕನ್ ಇನ್ ಯುವರ್
ರೀಸೆಂಟ್ ವಿಡಿಯೋಗೆ ಡನ್ ಆಗಿದ್ದಾರಂತೆ. ಎ ಪಿ ರಂಗೋಲಿ ಅವರೇ ನೋಡಿ, ಏಜಸ್ ಅವರು ಚೆಕ್ ಮಾಡಿ, ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ಹನಿ ಎಪಿ ಡೇ ಅವರು ಥ್ಯಾಂಕ್ ಯು ಸೋ ಮಚ್, ಸೂಪರ್ ಸಪೋರ್ಟ್. ಟ್ರೈನ್ ಅವರು ಥ್ಯಾಂಕ್ ಯು ಸೋ ಮಚ್. ಡಿ ಡಿ ಕಿಚಾನ್ ಎಪಿ ಡೇ ರಿಟರ್ನ್ ಪ್ಲೀಸ್. ಹೆಪಿ ಡೇ ನಿಮಗೆ ಗಿಫ್ಟ್ ಕೊಟ್ಟಿದ್ದಾರೆ ನೋಡಿ. ಡಿ ಡಿ ಕಿಚನ್ ಅವರು ಪ್ಲೀಸ್ ಅವರಿಗೆ ರಿಟರ್ನ್ ಕೊಡಿ. ಹೆಪಿ ಡೇ ಅವರೇ ಪ್ಲೀಸ್ ಗಿಫ್ಟ್ ಕೊಟ್ಟಿದ್ದಾರೆ, ರಿಟರ್ನ್ ಕೊಡಿ. ಟ್ರೈನ್ ಅವರ್ ಸೂಪರ್ ಸಪೋರ್ಟ್, ಟ್ರೈನ್ ಸೂಪರ್ ಸಪೋರ್ಟ್. ಏಜಸ್ ಅವರ್ ಸೂಪರ್ ಸಪೋರ್ಟ್, ಟ್ರೈನ್ ಅವರ್ ಸೂಪರ್ ಸಪೋರ್ಟ್. ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು ಟ್ರೈನ್ ಅವರೇ, ಥ್ಯಾಂಕ್ ಯು ಏಜಸ್ ಅವರೇ, ಥ್ಯಾಂಕ್ ಯು. सोनू सूरज लाइक कर दिया, ओके थैंक यू भैया, थैंक यू. इधर सब लोग है ना, उन सौ लोगों के कनेक्ट हो जाओ भैया, आपको रिटर्न मिलेगा. ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ಟ್ರೈನ್ ಅವರ್ ಸೂಪರ್ ಸಪೋರ್ಟ್, ಏಜಸ್ ಅವರ್ ಸೂಪರ್ ಸಪೋರ್ಟ್. ಡಿ ಕಿಚನ್ ನೈಸ್. ಟ್ರೈನ್ ಅವರ್ ಸೂಪರ್ ಸಪೋರ್ಟ್. ಸೋನು ಸೂರಜ್ ಅವರು ಓಕೆ ಅಂತಿದ್ದಾರೆ. ಏಜಸ್ ಅವರ್ ಸೂಪರ್ ಸಪೋರ್ಟ್. 674 ಡನ್ ಡಿ ಡಿ ಅಂತಿದ್ದಾರೆ. ಏಜಸ್ ಅವರ್ ಸೂಪರ್ ಸಪೋರ್ಟ್. ಟ್ರೈನ್ ಅವರ್ ಸೂಪರ್ ಸಪೋರ್ಟ್ ಮಾಡಿದ್ದಕ್ಕೆ ಎಲ್ರಿಗೂ ನನ್ನ ಕಡೆಯಿಂದ ತುಂಬ ಹೃದಯದ ಧನ್ಯವಾದ. ರಮ್ಯ ಅವರು ಸೂಪರ್ ಸಪೋರ್ಟ್. ಥ್ಯಾಂಕ್ ಯು ಸೋ ಮಚ್. ಸಪೋರ್ಟ್ ಮಾಡಿದ ಎಲ್ರಿಗೂ ನನ್ನ ಕಡೆಯಿಂದ ಧನ್ಯವಾದ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಟ್ರೈನ್ ಅವರೇ, ಥ್ಯಾಂಕ್ ಯು ರಮ್ಯ ಅವರೇ, ಥ್ಯಾಂಕ್ ಯು ಏಜಸ್ ಅವರೇ, ಥ್ಯಾಂಕ್ ಯು ಟ್ರೈನ್ ಅವರೇ, ಥ್ಯಾಂಕ್ ಯು ರಮ್ಯ ಅವರೇ, ಥ್ಯಾಂಕ್ ಯು ಏಜಸ್ ಅವರೇ. BMHS ಸಪೋರ್ಟ್ ಅಂತಿದ್ದಾರೆ. ಥ್ಯಾಂಕ್ ಯು ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ ನಮ್ಮ BMHS ಅವರು. ನೋಡಿ ಯಾರೆಲ್ಲ ಕನೆಕ್ಟ್ ಆಗಿಲ್ಲ, ಆಗಿ ಒಬ್ರಿಗೊಬ್ರು ಕನೆಕ್ಟ್ ಆಗಿ. ಸೂರಜ್ ಅವರಿದ್ದಾರೆ ನೋಡಿ, ಟ್ರೈನ್ ಅವರಿದ್ದಾರೆ, BMHS ಅವರಿದ್ದಾರೆ, ಎಪಿ ಡೇ ಅವರಿದ್ದಾರೆ, ಹನಿ ರಂಗೋಲಿ ಅವರಿದ್ದಾರೆ, ರಮ್ಯ ಅವರಿದ್ದಾರೆ, ಹಾಗೆಯೇ ಏಜಸ್ ಅವರಿದ್ದಾರೆ, ಪಿನ್ ಐಡಿ ಏಜಸ್ ಅವರಿದ್ದಾರೆ. ಏಜಸ್ಗೆ ಕನೆಕ್ಟ್ ಆಗಿಲ್ಲ ಅಂದರೆ ಆಗಿ. ಎಪಿ ಡೇ ರಮ್ಯಾ ಗಿಫ್ಟ್ ಕೊಡಿ ಅಂತಿದ್ದಾರೆ ನೋಡಿ. ವೈಶು ಇದ್ದಾರೆ ನೋಡಿ, ವೈಶು ಸೂಪರ್ ಸಪೋರ್ಟಲ್ಲಿದ್ದಾರೆ. ಅಮ್ಮನೇ ದೇವರು. ಹೌದು, ಅಮ್ಮ ಯಾವತ್ತು ದೇವರಿಗೆ ಅಮ್ಮಗಿಂತ ದೇವರು ಯಾರೂ ಇಲ್ಲ ಈ ಭೂಮಿಯಲ್ಲಿ, ಅದು ಮಾತ್ರ ಸತ್ಯ. ರಮ್ಯಾ ಗಿಫ್ಟ್ ಕೊಡಿ ಅಂತಿದ್ದಾರೆ. ಅಮ್ಮನ ಆಶೀರ್ವಾದ ಇದ್ದರೆ ನಾವು ಯಾವತ್ತೂ ಸೋಲಲ್ಲ ನಮ್ಮ ಜೀವನದಲ್ಲಿ, ಅದು ಎಲ್ಲರೂ ನೆನಪಲ್ಲಿ ಇಟ್ಕೋಬೇಕು. ಅಮ್ಮನೇ ದೇವರು ಅಂತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು. ಆಲ್ರೆಡಿ ಕನೆಕ್ಟ್ ಆಗಿದ್ದೀನಿ ರಮ್ಯಾ ಎಪಿ ಡೇ ಅವರೇ. ಹೌದು ನಿನ್ನೆ ಆಗಿರ್ಬೋದು. NBR ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ಏಜಸ್ ಅವರು ಸೂಪರ್ ಸಪೋರ್ಟ್, ಥ್ಯಾಂಕ್ ಯು. ವೈಶು ಸೂಪರ್ ಸಪೋರ್ಟ್, ಥ್ಯಾಂಕ್ ಯು. BMHS ಅವರು ಸೂಪರ್ ಸಪೋರ್ಟ್, ಥ್ಯಾಂಕ್ ಯು ಸೋ ಮಚ್. ಲೈಕ್ ಕೊಟ್ಟಿಲ್ಲ ಅಂದರೆ ಯಾರೆಲ್ಲ ಲೈಕ್ ಕೊಡಿ. ನೈಸ್ ಅಂತಿದ್ದಾರೆ. ನೈಸ್, ಥ್ಯಾಂಕ್ ಯು. ಪಿನ್ ಐಡಿ ರಿಟರ್ನ್ ಕೀಜಿಯೇ. ಪಿನ್ ಐಡಿ ನೋಡಿ, ಸೋನು ಸೂರಜ್ ಅವರು ಗಿಫ್ಟ್ ಕೊಟ್ಟಿದ್ದಾರೆ ನೋಡಿ, ಅವರು ರಿಟರ್ನ್ ಕೊಡಿ ಅವರಿಗೆ. ಸೋನು ಸೂರಜ್ ಅವರಿಗೆ ರಿಟರ್ನ್ ಕೊಡಿ, ಗಿಫ್ಟ್ ಕೊಟ್ಟಿದ್ದಾರಂತೆ. ಭಯ್ಯ ಕಮೆಂಟ್ ಸೆಂಡ್ ಕಿಯಾ ಅಪ್ನೆ ಭಯ್ಯ. सुपर सपोर्ट, थैंक यू. डी किचन सुपर सपोर्ट. पिन आईडी ज्वाइन डन. सोनू सूरज सुपर सपोर्ट, थैंक यू सो मच. ಶ್ರೀಲೀಲಾ ಕುಟುಂಬ ಅವರು ಬಂದರು. ಆಯ್ ಮ್ಯಾಮ್, ಊಟ ಆಯಿತಾ? ಊಟ ಆಯಿತು ಮ್ಯಾಮ್, ನಿಮ್ದಾಯ್ತಾ ಊಟ? ಏನು ಸ್ಪೆಷಲ್ ಮಾಡಿದ್ದೀರಿ ಇವತ್ತು? ಲೈಕ್ ಕೊಟ್ಟಿಲ್ಲ ಅಂದರೆ ಲೈಕನ್ನು ಕೊಡಿ ಕುಟುಂಬ ಅವರೇ, ಲೀಲಾ ಕುಟುಂಬ ಅವರೇ. डी किचन नैस. सोनू और कमेंट के साथ ज्वाइन कर दिया. तेजस ಅವರೇ अभी देगा एजेस, अभी देगा भैया आपको. ನೈಸ್ ಅಂತಿದ್ದಾರೆ. ಎಪಿ ಡೇ ರಮ್ಯಾ ಬೇರೆ ಐಡಿ ಇದೆಯಾ ಕೊಡಿ ಅಂತಿದ್ದಾರೆ. ಮಾರ್ನಿಂಗ್ ಬಂದಿದ್ದರೆ ನಾನು 7 ಗಂಟೆಗೆ 7:15 ಒಂದು ಮಾಡಿದ್ದೆ ನಿಮ್ಮ ಮ್ಯೂಟು. ಅದರಲ್ಲಿ ನಿಮಗೆ ಬೇರೆ ಐಡಿಯಲ್ಲಿ ಒಂದು ಎಕ್ಸ್ಟ್ರಾ ಕೊಡ್ತಿದ್ದೆ ನಾನು. ಕೆಲವರಿಗೆ ಕೊಟ್ಟಿದ್ದೆ, ಎಕ್ಸ್ಟ್ರಾ ಗಿಫ್ಟ್ ಕೊಟ್ಟಿದ್ದೆ. ಲೈಕ್ ಡನ್. ಈಗ ಅವರು ಇಲ್ಲ, ನನ್ನ ಹಸ್ಬೆಂಡ್ ಇದು. ಜನರಲ್ ನಾಲೆಜ್ ಲೈಕ್ ಡನ್ ಅಂದಿದ್ದಾರೆ. ಭಯ್ಯ ವೆಲ್ಕಮ್ ಡನ್. ಥ್ಯಾಂಕ್ ಯು ಭಯ್ಯ, ಥ್ಯಾಂಕ್ ಯು ಸೋ ಮಚ್ ಭಯ್ಯ, ಥ್ಯಾಂಕ್ ಯು. ರಮ್ಯಾ ಅವರು ಎಪಿ ಡೇ ಆಲ್ರೆಡಿ ಕನೆಕ್ಟೆಡ್ ಆಗಿದ್ದೀನಿ, ರಿಟರ್ನ್ ಕೊಡ್ತಿಲ್ಲ ಅಂದರೆ ಕೊಡಿ ನೋಡಿ. ಎಪಿ ಡೇ ಅವರೇ. ವೈಶು ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. BMHS ಅವರು ನೋಡಿ. ಹನಿ ರಂಗೋಲಿ ಅವರು ಸೂಪರ್ ಸಪೋರ್ಟ್. ಡಿ ಕಿಚನ್ ಅವರು ಸೂಪರ್ ಸಪೋರ್ಟ್, ನೈಸಲ್ಲಿದ್ದಾರೆ ನೋಡಿ. ಹನಿ ರಂಗೋಲಿ ಅವರು ಸೂಪರ್ ಸಪೋರ್ಟ್. ಅತ್ತೆಗೆ ಜೈ ಅಂತಿದ್ದಾರೆ. TV17 ಅವರು ಎಂಟ್ರಿ ಕೊಟ್ಟರು ನೋಡಿ. ಅಲಿಯಾ ಎಂಟ್ರಿ ಕೊಟ್ಟ ನೋಡಿ. ಸೂಪರ್ ಸಪೋರ್ಟ್ ವೈಶು. ಜನರಲ್ ನಾಲೆಜ್ ಲೈಕ್ ಡನ್. ಥ್ಯಾಂಕ್ ಯು ಸೋ ಮಚ್ ಭಯ್ಯ, ಥ್ಯಾಂಕ್ ಯು. TV17 ಅವರೇ ಲೈಕನ್ನು ಕೊಟ್ಟಿಲ್ಲ ಅಂದರೆ ಲೈಕನ್ನು ಕೊಡಿ. ಸೋನು ಸೂರಜ್ ಓಕೆ ಅಂತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು. ನೈಸ್. ಡಿ ಕಿಚನ್ ನೈಸ್, ಥ್ಯಾಂಕ್ ಯು. ಡಿ ಕಿಚನ್ ನೈಸ್, ಥ್ಯಾಂಕ್ ಯು. ಸೋನು ಸೂರಜ್ ಥ್ಯಾಂಕ್ ಯು. ಓಕೆ ಸೂಪರ್ ಸಪೋರ್ಟ್. NBR ಅವರು ಹನಿ ರಂಗೋಲಿ ಗಿಫ್ಟ್ ಪ್ಲೀಸ್ ಅಂತಿದ್ದಾರೆ ನೋಡಿ. ಡಿ ಕಿಚನ್ ನೈಸ್ ಅಂತಿದ್ದಾರೆ. ರಮ್ಯಾ ಅವರು ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ಲೀಲಾ ಕುಟುಂಬ ಅವರು ಹಾಯ್ ಮ್ಯಾಮ್, ಊಟ ಆಯ್ತಾ? ಊಟ ಆಯಿತು ಮ್ಯಾಮ್, ನಿಮ್ದಾಯ್ತಾ? सोनू सूरज कमेंट के साथ ज्वाइन कर दिया. हाय एजेस अवरे. सोनू सूरज कनेक्ट चेक इन योर रिसेंट वीडियो. सोनू सूरज का डन हो गया, आपको एजेस रिटर्न कर दिया, आप चेक कीजिए.
ರಮ್ಯಾ ಕನ್ನಡ ಬ್ಲಾಗ್ ಸೂಪರ್ ಸಪೋರ್ಟ್ ಡಿ ಡಿ ಕಿಚನ್ ಸೂಪರ್ ಸಪೋರ್ಟ್ ಡಿ ಡಿ ಕಿಚನ್ ಸೂಪರ್ ಸಪೋರ್ಟ್. ರಮ್ಯಾ ಆಲ್ರೆಡಿ ಕನೆಕ್ಟೆಡ್ ಅಂತಿದ್ದಾರೆ. ಡಿ ಡಿ ಕಿಚನ್ ನೈಸ್ ನೈಸ್ ಅಂತಿದ್ದಾರೆ. ವೈಶು ಅಕ್ಕ ಪಿನ್ ಮೀ. ಓಕೆ ಪಿನ್ ಮಾಡ್ತೀನಿ ವೈಶು. ಜನರಲ್ ನಾಲೆಜ್ ಜಾಯಿನ್ ಅಂತಿದ್ದಾರೆ ರಮ್ಯಾ ಅವರು. ಸೋನು ಸೂರಜ್ ಜಾಯಿನ್ ಡನ್ रिटर्न. सोनू सूरज भैया आपको रम्या कन्नड़ा ब्लॉग्स डन हो गया, आप रिटर्न कीजिए उनको. ಡಿ ಕಿಚನ್ ನೈಸ್ ನೈಸ್ ಅಂತಿದ್ದಾರೆ. ಜನರಲ್ ನಾಲೆಜ್ ಭಯ್ಯ ಸೂಪರ್ ಅಂತಿದ್ದಾರೆ. ನೋಡಿ ಜನರಲ್ ನಾಲೆಜ್ ಭಯ್ಯ ಇದ್ದಾರೆ. ಯಾರೆಲ್ಲ ಕನೆಕ್ಟ್ ಆಗಿಲ್ಲ ಆಗಿ. ಬ್ರದರ್ BMHS ಗಿಫ್ಟ್ ಡನ್ ರಿಟರ್ನ್ ಮಾಡಿ. ನೋಡಿ BMHS ಅವರೇ ಡನ್ ಅಂತೆ ನೋಡಿ. ನಮ್ಮ TV17 ಅವರು ಕೊಟ್ಟರು. ಕೊಡಿ ಅವರಿಗೆ. ಓಕೆ ಅಂತಿದ್ದಾರೆ ಸೋನು ಸೂರಜ್ ಅವರು. ಏಜಸ್ ಅವರು ಅಮ್ಮನೇ ದೇವರು ಅಂತಿದ್ದಾರೆ. ಹೌದು 100% ನಿಜ ಅದು. ಲೀಲಾ ಕುಟುಂಬ ಅವರು ಕಮೆಂಟ್ ಹಾಕಿ ಕನೆಕ್ಟ್ ಆಗ್ತೀನಿ ಅಂತಿದ್ದಾರೆ ನೋಡಿ. ಹ್ಯಾಪಿ ಡೇ ಅವರು. ರಮ್ಯಾ ಬೇರೆ ID ಇದೆಯಾ ಗಿಫ್ಟ್ ಕೊಡಿ ಅಂತಿದ್ದಾರೆ ನೋಡಿ. ಏಜಸ್ ಅವರು ಸ್ವಲ್ಪ ಸಪೋರ್ಟಲ್ಲಿದ್ದಾರೆ. ರಮ್ಯಾ ಅವರು ಬೇರೆ ID ಇಲ್ಲ. ಹ್ಯಾಪಿ ಡೇ. ನಾನು ಊರಲ್ಲಿದ್ದೀನಿ. ಅವರು ಊರಲ್ಲಿದ್ದಾರೆ. ರಮ್ಯಾ ಅವರು ಊರಿಗೆ ಹೋಗಿದ್ದಾರೆ. ಹಾಗೆ ಅವರಿಗೆ ಇದು ಇವತ್ತು ಈಗ ಇದು ಆಗ್ತಾ ಇರಲಿಲ್ಲ ಪಾಪ. ಇದಿಲ್ಲ ವಿಡಿಯೋ ಆಗ್ತಿಲ್ಲ. ಓಕೆ TV ಅವರೇ ಓಕೆ ರಮ್ಯಾ ಅವರೇ ಅಂತಿದ್ದಾರೆ. ಏಜಸ್ ಅವರು ಸ್ವಲ್ಪ ಸಪೋರ್ಟಲ್ಲಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಸ್ವಲ್ಪ ಓಡಿಸ್ತೀನಿ. ಹರಿನಾಜಿ ಬೇರೆ ID ಇಂದ ಗಿಫ್ಟ್ ಕೊಡಿ. ನಾನು ಮಾರ್ನಿಂಗ್ ನಾನು ಮ್ಯೂಟಲ್ಲಿ ಇಟ್ಟಿದ್ದೆ. ನಾಳೆ 7 ಗಂಟೆಗೆ ಇಡ್ತೀನಿ. ಆಗ ಬನ್ನಿ. ನಿಮಗೆ ಒಂದು 7-7:30 ಮಾರ್ನಿಂಗ್ ಮ್ಯೂಟ್ ಇರುತ್ತೆ. ನಾನು ಕೊಡ್ತೀನಿ ಒಂದು ಐಡಿಯಲ್ಲಿ ನಿಮಗೆ. ಈಗ ಇಲ್ಲ ಅವರು. ಈಗ 12 ಗಂಟೆ ನಂತರ ಬರೋದು ಅವರು. ಈಗ ಬರಲ್ಲ ಅವರು. ನನ್ನ ಹಸ್ಬೆಂಡಿದು ಐಡಿಯಲ್ಲಿ ಕೊಡ್ತೀನಿ ನಾನು. ಜನರಲ್ ನಾಲೆಜ್ ಸೂಪರ್ ಅಂತಿದ್ದಾರೆ. ಓಕೆ ಸೂಪರ್ ಓಕೆ ಅಂತಿದ್ದಾರೆ. ರಮ್ಯಾ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಮಿಸ್ಟರ್ ಜೆ ಅವರು ಬಂದರು. ಊಟ ಆಯ್ತಾ ಸಿಸ್ಟರ್? ಆಯಿತು ಮಿಸ್ಟರ್ ಜೆ ಅವರೇ. ವೆಲ್ಕಮ್ ನಿಮಗೆ ವೆಲ್ಕಮ್. ಪ್ಲೀಸ್ ಒಂದು ಲೈಕ್ ಕೊಟ್ಟಿಲ್ಲ ಅಂದರೆ ಲೈಕ್ ಕೊಡಿ ಬ್ರದರ್ ನೀವು. ಅಮ್ಮನೇ ದೇವರು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಅರೆ ರಮ್ಯಾ ಅವರು ಜನರಲ್ ನಾಲೆಜ್ ಸೂಪರ್ ಸಪೋರ್ಟ್. ಡಿ ಕಿಚನ್ ಅವರು. ಲೀಲಾ ರಿಟರ್ನ್ ಪ್ಲೀಸ್. ಲೀಲಾ ಅವರೇ ಲೀಲಾ ಕುಟುಂಬ ಪ್ಲೀಸ್ ರಿಟರ್ನ್ ಮಾಡಿ. ಡಿ ಕಿಚನ್ ಡನ್ ಪ್ಲೀಸ್ ರಿಟರ್ನ್ ಮಾಡಿ ಲೀಲಾ ಅವರೇ. ರಮ್ಯಾ ಅವರು ಸೂಪರ್. NBR ಅವರು ಸೂಪರ್ ಸಪೋರ್ಟ್. ಥ್ಯಾಂಕ್ ಯು ಸೋ ಮಚ್. ಲೀಲಾ ಕುಟುಂಬ ಅವರೇ ಗಿಫ್ಟ್ ಡನ್ ಪ್ಲೀಸ್ ರಿಟರ್ನ್ ಮಾಡಿ. ಲೀಲಾ ಅವರೇ ನಿಮಗೆ 2 ಗಿಫ್ಟ್ ಬಂದಿದೆ ನೋಡಿ. ಅನಿ ರಂಗೋಲಿ ಡಿ ಕಿಚನ್ ಪ್ಲೀಸ್ ರಿಟರ್ನ್ ಮಾಡಿ. ಪ್ಲೀಸ್ ಕಮೆಂಟ್ ಹಾಕಿದ್ದೀರಾ ಅನಿ ರಂಗೋಲಿ ಅವರೇ? ಕಮೆಂಟ್ ಡಿ ಕಿಚನ್ ಕಮೆಂಟ್ ಪೇಜೋ ಪ್ಲೀಸ್. ಕಮೆಂಟ್ ಪೇಜೋ ಡಿ ಕಿಚನ್. ಲೀಲಾ ಕುಟುಂಬ ಸೂಪರ್ ಸಪೋರ್ಟ್. TV17ಗೆ ಗಿಫ್ಟ್ ಕೊಟ್ಟು 1 ವಾರ ಆಯಿತು. ಹೌದಾ? ಅವ್ರು ಎಲ್ಲಿದ್ದಾರೆ? ಬರಲಿ ಅವರು ಈಗ. ಎಪಿಡಿ ಓಕೆ ಅರಿನಾಜಿ ಅಂತಿದ್ದಾರೆ. ಸೋನು ಸೂರಜ್ ನಿಮ್ಮ ಬ್ಲಾಗ್ ರಮ್ಯಾ ಬ್ಲಾಗ್ ರಿಟರ್ನ್ ಡನ್ ಅಂತಿದ್ದಾರೆ. ರಮ್ಯಾ ಅವರೇ ನೋಡಿ ಚೆಕ್ ಮಾಡಿ. ಸೋನು ಸೂರಜ್ ಅವರು ಕೊಟ್ಟರು ನೋಡಿ. ಡಿ ಕಿಚನ್ ಲೀಲಾ कमेंट के साथ ज्वाइन किया. रिटर्न प्लीज. कमेंट के साथ ज्वाइन किया ಲೀಲಾ ಜಿ. ನಿಮಗೆ ಕಮೆಂಟ್ ಮಾಡಿದಾರಂತೆ ನೋಡಿ. ಚೆಕ್ ಮಾಡಿ ಕೊಡಿ. ಡಿ ಕಿಚನ್ ಅವರೇ ಥ್ಯಾಂಕ್ ಯು ಸೋ ಮಚ್ ಅಂತಿದ್ದಾರೆ ನೋಡಿ. ಅನಿ ರಂಗೋಲಿ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ಹ್ಯಾಪಿ ಡೇ ಅವರು. ರಮ್ಯಾ ಅವರು ಥ್ಯಾಂಕ್ ಯು ಸೋನು ಸೂರಜ್ ಅವರೇ ಅಂತಿದ್ದಾರೆ. ಥ್ಯಾಂಕ್ ಯು ಸೋನು ಓಕೆ ಅಂತಿದ್ದಾರೆ. ಎಪಿ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ರಮ್ಯಾ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ಸೋನು ಸೂರಜ್ ಮೋಸ್ಟ್ ವೆಲ್ಕಮ್ ಅಂತಿದ್ದಾರೆ. ಎಪಿ ಅವರು ಸೂಪರ್ ಸಪೋರ್ಟ್. ರಮ್ಯಾ ಅವರು ಸೂಪರ್ ಸಪೋರ್ಟ್. ಡಿ ಕಿಚನ್ ನೈಸ್ ಅಂತಿದ್ದಾರೆ. BMHS ಅವರು. ಸೋನು सूरज ಅವರು आपका लाइव कितना बजे से कितना बजे तक रहता है? हैप्पी डे सुपर सपोर्ट. सोनू सूरज ओके अंतिದ್ದಾರೆ. सोनू सूरज भैया मेरे को कनेक्ट नहीं होएगा तो मेरे को भी कनेक्ट कर दो. मेरा चैनल पे एक मैसेज कर दो आप. ಕನೆಕ್ಟ್ ಆಗಿದ್ದಾರೆ ಅಲ್ವಾ ಕುಟುಂಬ? ನೋಡಿ ಲೀಲಾ ಕುಟುಂಬ ಮ್ಯಾಮ್ ನಿಮಗೆ ಆಗಿದ್ದಾರೆ ನೋಡಿ ಅಕ್ಕ. ನೋಡಿ ಯಾರು ಗೊತ್ತಾ? ಡಿ ಕಿಚನ್ ಮತ್ತು ಅನಿ ಅವರು ಆಗಿದ್ದಾರೆ. ರಿಟರ್ನ್ ಕೊಡಿ ಅವರಿಗೆ. ಕನೆಕ್ಟ್ ಆಗಿದ್ದಾರೆ ನೋಡಿ. ಅವರಿಗೆ ಕೊಡಿ. ಮಿಸ್ಟರ್ ಜೆ ಕನೆಕ್ಟ್ ಆಗಿ ಕಮೆಂಟ್ ಮಾಡಿ ಗಿಫ್ಟ್ ಕೊಡ್ತೀನಿ ಅಂತಿದ್ದಾರೆ. ರಿಟರ್ನ್ ಮಾಡ್ತೀನಿ. ಮಿಸ್ಟರ್ ಜೆ ಅವರು ಇದ್ದಾರೆ ನೋಡಿ. ಕನೆಕ್ಟ್
ಒಬ್ರು ಹೊಸಬ್ರು ಕನೆಕ್ಟ್ ಆಗಿ ನೋಡಿ. ಹೊಸಬ್ರು ಮಿಸ್ಟರ್ ಜೆ ಅವರಿದ್ದಾರೆ ನೋಡಿ. ಸೋನು ಸೂರಾಜ್ ಅವರಿದ್ದಾರೆ, ಅವರು ಕೂಡ ಕೊಡ್ತಾರೆ ರಿಟರ್ನ್ ನೋಡಿ. ಇಬ್ಬರಿಗೂ ಕೊಟ್ಟರು ಅವರು. हमको सपोर्ट कीजिए ನೋಡಿ. ಸೋನು ಸೂರಜ್ ಅವರಿದ್ದಾರೆ. सोनू सूरज भैया है उधर. आप भी कमेंट आपको ज्वाइन कीजिए भैया. सब लोग रिटर्न देगा आपको. आप कमेंट के साथ ज्वाइन कीजिए. सोनू सूरज भैया ಡಿಡಿ ಕಿಚನ್ ನೈಸ್ ಅಂತಿದ್ದಾರೆ. ಕನೆಕ್ಟ್ ಆಗಿ ಅಂತಿದ್ದಾರೆ. ಓಕೆ ಅಂತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಲೈಕ್ ಕೊಡೋದವರೊಂದು ಲೈಕನ್ನು ಕೊಟ್ಟು ಸಹಕರಿಸಿ ಅಂತ ನಾನು ನಿಮ್ಮ ಹತ್ರ ರಿಕ್ವೆಸ್ಟ್ ಮಾಡ್ತಿದ್ದೀನಿ. ಇಲ್ಲ, ಅವ್ರು ಮಾಡ್ತಿಲ್ಲ, ರಮ್ಯಾ ಅವರು. ಥ್ಯಾಂಕ್ ಯು ಜನರಲ್ ನಾಲೆಜ್ ಅವರು ಸೂಪರ್ ಸಪೋರ್ಟ್. ಭಯ್ಯ ಇದ್ದಾರೆ ನೋಡಿ, ಜನರಲ್ ನಾಲೆಜ್ ಭಯ್ಯ ಇದ್ದಾರೆ. ಯಾರೆಲ್ಲ ಕನೆಕ್ಟ್ ಆಗಿಲ್ಲ ಆಗಿ ಡಿಡಿ ಓಕೆ ಲೀಲಾ ಅಂತಿದ್ದಾರೆ ನೋಡಿ. ನಮ್ಮ ಡಿಡಿ ಕಿಚನ್ ಅವ್ರು ನೈಸ್ ಅಂತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಡಿಡಿ ಕಿಚನ್. ಥ್ಯಾಂಕ್ ಯು ಸೋ ಮಚ್. ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ಎಪಿ ಡೇ ಅವರು ಈ ಸಲ ಕಪ್ ನಮ್ಮದೇ. ಯಾರ್ದು ಎಪಿ ಡೇ ಅವರೇ ಕಪ್ ನಮ್ಮದೇ. ಜಾಯಿನ್ ಅಂತಿದ್ದಾರೆ. ಜನರಲ್ ನಾಲೆಜ್ ಅವರು ಥ್ಯಾಂಕ್ ಯು ಸೋ ಮಚ್. ಈ ಸಲ ಕಪ್ ನಮ್ಮದೇ. ಹೌದು, ಡಿಡಿ ಕಿಚನ್ ನೈಸ್ ಅಂತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಕಪ್ಪು ನಮ್ಮದೇ. ಡಿಡಿ ಕಿಚನ್ ನೈಸ್ ಅಂತಿದ್ದಾರೆ. 30 ಲೈಕ್ ಡನ್. ನಮ್ಮ ಲೀಲಾ ಕುಟುಂಬ ಅವರು ಕೊಟ್ಟರು ನೋಡಿ. ಈಗ ಕೊಟ್ಟರು ಅಲ್ವಾ ನೀವು? ಆಗ ಕೊಡಲಿಲ್ಲ ಅಲ್ವಾ? ಗೊತ್ತಾಯ್ತು ನನಗೆ ನೀವು ಕೊಟ್ಟಿಲ್ಲ ಅಂತ. ಥ್ಯಾಂಕ್ ಯು. ಈಗ ಅಂದ್ರೆ ಕೊಟ್ರಲ್ವಾ? ಥ್ಯಾಂಕ್ ಯು ಸೋ ಮಚ್. ಈಗಲಾದರೂ ಕೊಟ್ರಿ. ಥ್ಯಾಂಕ್ ಯು ಸೋ ಮಚ್. ಡಿಡಿ ಕಿಚನ್ ಸೂಪರ್ ಸಪೋರ್ಟ್ ಎಪಿ ಡೇ ಸೂಪರ್ ಸಪೋರ್ಟ್. ಸೋನು ಸೂರಜ್ ಗಿಫ್ಟ್ 3 रिटर्न ಮಾಡಿ. सोनू सूरज भैया आपको गिफ्ट डन हो गया. देखो मिस्टर जे उनको भैया को रिटर्न कर दीजिए. भैया प्लीज़ रिटर्न कर दीजिए. चेक करके रिटर्न कर दीजिए. हाई ना भैया आप इधर. जनरल नॉलेज रिटर्न अंतिದ್ದಾರೆ. हैप्पी डे ಅವರು NCB ಅಂತಿದ್ದಾರೆ. RCB. ಓ RCBಯಾ? ಓಹೋ, ಅದೇ ಎಲ್ಲರೂ ಟಿವಿ ಮುಂದೆ ಇದ್ದಾರೆಪ್ಪ. ಈ ಸಲ ಕಪ್ಪು ನಮ್ಮದೇ. ಹೌದು ನಮ್ಮದೇ. ಆಗಲೇಬೇಕಲ್ವಾ? ಡಿಡಿ ಕಿಚನ್ ನೈಸ್ ಅಂತಿದ್ದಾರೆ. ಸೋನು ಸೂರಜ್ ಗಿಫ್ಟ್ ಡನ್ ರಿಟರ್ನ್ ಮಾಡಿ. ಸೋನು ಸೂರಜ್ ಭಯ್ಯ ಇದ್ದೀರಾ? ಹೈ ನಾಪ್ ಇದರ್. ಸೂಪರ್ ಜಾಯಿನ್. ಸೋನು ಕಮೆಂಟ್ ಹಾಕಿ ಅಂತಿದ್ದಾರೆ. ಅವ್ರಿಗೆ ಹೋದ್ರ ಏನು ದೇವ್ರಿ. 31 ಲೈಕ್ ಡನ್. ಲೈಫ್ ಇದ್ ರಂಜು ಅವರು ಬಂದರು. ಡಿಡಿ ಕಿಚನ್ ನೈಸ್ ಅಂತಿದ್ದಾರೆ. ಹಾಯ್ ಅಕ್ಕ, ಹಾಯ್ ವೆಲ್ಕಮ್ ರಂಜು. ಜನರಲ್ ನಾಲೆಜ್ ಸೂಪರ್ ಸಪೋರ್ಟ್. ಡಿಡಿ ಕಿಚನ್ ನೈಸ್. ಸೋನು ಸೂರಜ್ ಇದ್ದೀರಾ? ಸೋನು ಸೂರಜ್ ಭಯ್ಯ ಇದ್ದೀರಾ? हाँ हाय भैया. सोनू सूरज भैया प्लीज़ रिटर्न कीजिए. MRJ मिस्टर जे ಅವರಿಗೆ भैया को रिटर्न कीजिए. मिस्टर जे भैया को ನೈಸ್. ಸುನು ಡಿಡಿ ಕಿಚನ್ ರಿಟರ್ನ್ ಡನ್ ಅಂತಿದ್ದಾರೆ ನೋಡಿ. ಸೋನು ಸೂರಜ್ ಭಯ್ಯ ಓಕೆ. हम सबको रिटर्न कर रहा हूँ. ಹಾಯ್ ಓಕೆ ಭಯ್ಯ कर दो ಮಿಸ್ಟರ್ ಜೆ ಅವರಿಗೆ. ಜೆ ಭಯ್ಯಕೋ. ವೈಶು ಸೂಪರ್ ಸಪೋರ್ಟ್. ವೈಶು ಎಲ್ಲಿದ್ದೀಯ ನೀನು? ಡಿಡಿ ಕಿಚನ್ ಓಕೆ ಅಂತಿದ್ದಾರೆ. ವೈಶು ನೀನು ಎಲ್ಲಿ ಹೋಗಿ ಬಂದೆ? ಸೂಪರ್ ಸಪೋರ್ಟ್. ನಿಶಾಲ್ ಪಾಟೀಲ್ ಅವರು ಬಂದರು. ಹಾಯ್ ಅಮ್ಮ, ಹಾಯ್ ವೆಲ್ಕಮ್. ಹಾಯ್ ಬೇಟಾ, ಭೋಜನಂ ಸೇಸ್ತಾ? ಓ ಆಯ್ತಮ್ಮ, ನಿಮ್ದು ಆಯ್ತಾ? आपका हो गया आंटी? आपका हो गया? आंटी बोलने से कोई कुछ ये नहीं हो गया तो आंटी बोलती हूँ आपको. ಮಿಸ್ಟರ್ ಸೇ ಸೋನು ಸೂರಜ್ ಗಿಫ್ಟ್ ರಿಟರ್ನ್ ಕಮೆಂಟ್ ಮಾಡ್ತಾರೆ. ಈಗ ನೋಡಿ ಮಾಡ್ತಾರೆ. ಅವರು ಎಲ್ಲರಿಗೆ ಮಾಡ್ತಾರೆ ಮಿಸ್ಟರ್ ಜೆ ಅವರೇ. ಅವರು ಖಂಡಿತವಾಗಿ ಮಾಡ್ತಾರೆ. ಈಗ ಇಬ್ಬರಿಗೆ 3 ಮಂದಿಗೆ ಮಾಡಿದ್ರು ಅವರೀಗ. ವೈಶು ಸೂಪರ್ ಸಪೋರ್ಟಲ್ಲಿದ್ದಾರೆ. ಸೋನು ಸೂರಜ್ ರಿಟರ್ನ್ ಕೀಜಿಯೇ. ಸೋನು ಸೂರಜ್ ಭಯ್ಯ आपको हनी डे हैप्पी डे एंड मिस्टर जे दोनों को रिटर्न कीजिए. हैप्पी डे एंड मिस्टर जे दोनों को रिटर्न कीजिए. सोनू सूरज भैया सुपर सपोर्ट. जनरल नॉलेज नेपाल गिफ्ट डन रिटर्न प्लीज. जनरल नॉलेज भैया आप हाई ना इधर. आपको BMHS दीदी ने गिफ्ट डन हो गया. प्लीज रिटर्न कीजिए. जनरल नॉलेज कमेंट हाकी. सोनू सूरज रिटर्न एंड कमेंट डन. ಲೈಫ್ ಇದು ಎಪ್ಪಿ. ವೈಶು ಪಿನ್ ಐಡಿಗೂ ಗಿಫ್ಟ್ ಕೊಡಿ ನೋಡಿ. ಪಿನ್ ಐಡಿಗೆ ಯಾರೆಲ್ಲ ಕನೆಕ್ಟ್ ಆಗಿಲ್ಲ ಆಗಿ ಕೊಡ್ತಾರೆ ಅವರು ರಿಟರ್ನ್. ರಂಜು
ಹರಿಯಾಣದಲ್ಲಿ ಬೀಳುತ್ತಿದೆ ಮಂಜು. ಮಂಜು ಅಯ್ಯೋ ವೈಶೂ ಅಂತಿದ್ದಾರೆ ನೋಡಿ. ಸೂಪರ್ ಸಪೋರ್ಟಲ್ಲಿದ್ದಾರೆ. ಟ್ರೈನ್ ಸೂಪರ್ ಸಪೋರ್ಟಲ್ಲಿ ಬಂದರು ನೋಡಿ. ಟ್ರೈನ್ ಅವರು ಬಂದರು, ಸೂಪರ್ ಸಪೋರ್ಟಲ್ಲಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಭಯ್ಯ. ಥ್ಯಾಂಕ್ ಯು ಬ್ರದರ್. ಥ್ಯಾಂಕ್ ಯು. ವೈಶು ರಂಜು ಅಂತಿದ್ದಾರೆ ನೋಡಿ. ಸೂಪರ್ ಸಪೋರ್ಟ್. ಸೋನು ಸೂರಜ್ ಭಯ್ಯ ಹೈನಾ ಪಿದಾರ್. ವೈಶು ಸೂಪರ್ ಸಪೋರ್ಟ್. ಟ್ರೈನ್ ಅವರು ಸೂಪರ್ ಸಪೋರ್ಟ್. ವೈಶು ಸೂಪರ್ ಸಪೋರ್ಟ್. ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ. ಥ್ಯಾಂಕ್ ಯು ಸೋ ಮಚ್. ಮೈ MRJ रिटर्न डन. MRJ रिटर्न डन. सोनू सूरज भैया रिटर्न डन. भैया हनी हैप्पी डे भैया को रिटर्न कीजिए. नो पिन आईडी को ज्वाइन नहीं होएगा तो पिन आईडी की भी ज्वाइन कर दो. वैशु ट्रैन ಬಂದರು ಟ್ರೈನ್ ಬಂದರು ಅಂತಿದ್ದಾರೆ. ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ಸೋನು ಸರ್ हम सबको वीडियो देख के रिटर्न कर रहा है. ओके ऐसा करो नहीं तो लेस हो जाएगा. भैया इधर हैप्पी डे भैया आपको दिया था, आप प्लीज़ रिटर्न कीजिए. हाय बेटा सोनू सूरज 129 रिटर्न गिफ्ट प्लीज़ रिटर्न ಅಂತಿದ್ದಾರೆ ನೋಡಿ. ಸೋನು ಭಯ್ಯ सो इधर निशाल पाटिल आंटी को दे दो रिटर्न. उनको डन हो गया, आपको प्लीज़ रिटर्न कीजिए. बाद में हनी हैप्पी डे भैया को भी दे दियो प्लीज़. तो गिफ्ट को वापस रिटर्न करने का बाकी है. ಕನೆಕ್ಟ್ ಆಗಿ ಅಂತಿದ್ದಾರೆ. ಟ್ರೈನ್ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ರಂಜು ಚಿಕ್ಕ ಡೈಲಾಗ್ ಏನು ವೈಶು ಬಂದರು ಯಾರು? ಟ್ರೈನ್ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಓಕೆ ಅಂತಿದ್ದಾರೆ. ಟ್ರೈನ್ ಅವರು ಸೂಪರ್ ಸಪೋರ್ಟಲ್ಲಿ. ವೈಶು ಸೂಪರ್ ಸಪೋರ್ಟು ಕೊಡ್ತಾರೆ ಅವರು. ಸೋನು ಸೂರಜ್ ಅವರು ಖಂಡಿತವಾಗಿಯೂ ಕೊಡ್ತಾರೆ. ಅವರು ಎಲ್ರಿಗೂ ಕೊಡ್ತಿದ್ದಾರೆ. ಅವ್ರು ಕೊಡ್ತಾರೆ ಬೇಗ. ಸಬ್ಕೋ ರಿಟರ್ನ್ ಮಾಡಿ ಅವರಿಗೆ. ಅವ್ರು ಕೊಡ್ತಾರೆ. ವಿಡಿಯೋ ನೋಡಿ ಕೊಡ್ತಿದ್ದಾರೆ ಅವರು ನೋಡಿ. ಹೊಸದಾಗಿ ಬಂದಿದ್ದಾರೆ ಅವರು. ನಾನು ಅವರ ಲೈವ್ಗೆ ಹೋಗಿದ್ದೆ ಇವತ್ತು. ತುಂಬ ರೆಸ್ಪೆಕ್ಟ್ ಖುಷಿ ಆಯ್ಕೆ ಕೂಡ. ನಾನು ಫಸ್ಟ್ ಟೈಮ್ ಹೋಗಿದ್ದು ಅವರ ಲೈವ್ ನೋಡಿ ಖುಷಿ ಆಯಿತು. ಯಾರು ಇಲ್ಲ ಅಂದ್ರೂ ರೆಸ್ಪೆಕ್ಟ್ ತುಂಬ ಕೊಟ್ಟರು. ಖುಷಿ ಆಯ್ತು ನನಗೆ. ಮಿಸ್ಟರ್ ಜೆ ಅವರು ನೀವು ಪೀಪಲ್ ಕನೆಕ್ಟ್ ವಿತ್ ಮೀ ಅಂತಿದ್ದಾರೆ ನೋಡಿ. ಕಮೆಂಟ್ ಮಾಡಿ ಗಿಫ್ಟ್ ರಿಟರ್ನ್ ಮಾಡ್ತೀನಿ ಕಮೆಂಟ್ ಮಾಡಿ ಅಂತಿದ್ದಾರೆ ನೋಡಿ ಮಿಸ್ಟರ್ ಜೆ ಅವರು. ಟ್ರೈನ್ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಟ್ರೈನ್ ಅವರೇ. ಸೋನು निशाल पाटिल रिटर्न डन. निशाल पाटिल आंटी आपको रिटर्न डन हो गए देखो. थैंक यू सुपर सपोर्ट. थैंक यू सो मच रम्या. थैंक यू सो मच. ವಿಡಿಯೋ ಹಾಕಿ ರಮ್ಯಾ ಅವರೇ. ತುಂಬ ಮಿಸ್ ಮಾಡ್ತೀನಿ ನಿಮ್ಮನ್ನು ವಿಡಿಯೋದಲ್ಲಿ. ನಿಮ್ಮ ವಿಡಿಯೋ ನೋಡ್ತೀನಲ್ವಾ, ಅದಕ್ಕೆ ತುಂಬ ಮಿಸ್ ಮಾಡ್ತಿದ್ದೀನಿ. ಏಜೆಸ್ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋನು ಓಕೆ ಅಂತಿದ್ದಾರೆ ನೋಡಿ. हैप्पी डे ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ಸೂಪರ್ ಸಪೋರ್ಟ್ ಟ್ರೈನ್ ಅವರು. ಸೋನು ಸೂರಜ್ ಅವರು ಸೂಪರ್ ಸಪೋರ್ಟ್. ಹಾಯ್ ಬೇಟಾ ಥ್ಯಾಂಕ್ ಯು ಬೇಟಾ ಅಂತಿದ್ದಾರೆ ನೋಡಿ. ಆಂಟಿ ನಿಶಾಲ್ ಆಂಟಿ ಅವರು ಹಾಯ್ ಬೇಟಾ ಥ್ಯಾಂಕ್ ಯು ಬೇಟಾ ಅಂತಿದ್ದಾರೆ ನೋಡಿ. ಯಾರಿದು? ಇದು ತತ್ವಶ್ರೀ ಅವರು ಬಂದರು. ಹಾಯ್ ತತ್ವಶ್ರೀ ಕನ್ನಡ ಅವರು ಬಂದರು. ಹಾಯ್ ತತ್ವ ಅವರೇ ವೆಲ್ಕಮ್. ನಿಮಗೆ ವೆಲ್ಕಮ್. ನಮಸ್ತೆ. ಲೈಕ್ ಕೊಟ್ಟಿಲ್ಲ ಅಂದರೆ ಲೈಕ್ ಕೊಡಿ. ಸೂಪರ್ ಸಪೋರ್ಟಲ್ಲಿದ್ದಾರೆ. ಜೋಯ್ಸಪ್ ಮಲೆನಾಡು ಅವರು ಬಂದರು. ಹಾಯ್ ಸಿಸ್. ಹಾಯ್ ವೆಲ್ಕಮ್ ಸಿಸ್ ವೆಲ್ಕಮ್. ಸೂಪರ್ ಸಪೋರ್ಟ್ ಟ್ರೈನ್ ಅವರಿದ್ದಾರೆ. ಸೋನು ಸೂರಜ್ ಸೂಪರ್ ಸಪೋರ್ಟಲ್ಲಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಭಯ್ಯ. ವೈಶು ಥ್ಯಾಂಕ್ ಯು ಸೋ ಮಚ್ ವೈಶು. ಮಂಜುಕೆ ಅವರು ಅಕ್ಕ ಊಟ ಆಯ್ತಾ ಅಂತಿದ್ದಾರೆ. ಊಟ ಆಗಿಲ್ಲ ಸಿಸ್ ಬ್ರದರ್, ಇವತ್ತು ಇನ್ನು ಆಗಬೇಕು ಅಷ್ಟೇ, ಇನ್ನು ಮಾಡಬೇಕು. ಟ್ರೈನ್ ಅವರು ಸೂಪರ್ ಸಪೋರ್ಟ್. ಮೊಹಮ್ಮದ್ ಸಬೀರ್ ಅವರು ಬಂದರು. ನೈಸ್ ಅಂತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಮೊಹಮ್ಮದ್ ಸಬೀರ್ ಅವರೇ. ಸೂಪರ್ ಸಪೋರ್ಟಲ್ಲಿದ್ದಾರೆ ಟ್ರೈನ್ ಅವರು. ಥ್ಯಾಂಕ್ ಯು ಸೋ ಮಚ್. ಕನೆಕ್ಟ್ ಆಗಿ ಕಮೆಂಟ್ ಮಾಡಿ ಗಿಫ್ಟ್ ರಿಟರ್ನ್ ಕೊಡ್ತೀನಿ ಅಂತಿದ್ದಾರೆ ಮಿಸ್ಟರ್ ಜೆ ಅವರು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಸೋನು ಸೂರಜ್ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ಟ್ರೈನ್ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ಮಿಸ್ಟರ್ ಜೆ ಅವರು ಕನೆಕ್ಟ್ ಆಗಿ ಅಂತಿದ್ದಾರೆ ನೋಡಿ. ಸೂಪರ್ ಸಪೋರ್ಟಲ್ಲಿದ್ದಾರೆ. हैप्पी डे ಅವರು. ಸೋನು ಸೂರಜ್ ರಿಟರ್ನ್ ಕರಿಯೇ. ಸೋನು ಸೂರಜ್ ಭಯ್ಯ हनी हैप्पी डे भैया को रिटर्न कीजिए प्लीज़. सोनू सूरज भैया हैप्पी डे भैया को रिटर्न कीजिए. देखो सोनू सूरज रिटर्न कीजिए. हैप्पी डे. मोहम्मद लाइक डन. थैंक यू सो मच भैया. थैंक यू सो मच मोहम्मद भैया.
ट्रेन और सुपर सपोर्ट वेलकम भैया आपको वेलकम मोहम्मद भैया वेलकम ಹಾಯ್ ಅಂತಿದ್ದಾರೆ ಹಾಯ್ ಹಾಯ್ ವೆಲ್ಕಮ್ ಸಪೋರ್ಟ್ ಅಂತಿದ್ದಾರೆ ತತ್ವಶ್ರೀ ಅವರು ನೋಡಿ ತತ್ವಶ್ರೀ ಅವರಿಗೆ ಯಾರೆಲ್ಲ ಕರೆಕ್ಟ್ ಆಗಿಲ್ಲ ಆಗಿ ಟ್ರೈನ್ ಅವರು ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ ಪಿ ಅವರು ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ ನೋಡಿ ಮಂಜುಕೆ ಲೈಕ್ ಡನ್ ಅಂತಿದ್ದಾರೆ ಥ್ಯಾಂಕ್ ಯು ಸೋ ಮಚ್ ಮಂಜುಕೆ ಅವರೇ ಟ್ರೈನ್ ಅವರು ಸೂಪರ್ ಸಪೋರ್ಟ್ ಲೀಲಾ ಕುಟುಂಬ ಅವರು ಸೋನು ಸೂರಜ್ ಗಿಫ್ಟ್ ಕೊಡಿ ಕಮೆಂಟ್ ಹಾಕಿ ಅಂತಿದ್ದಾರೆ ನೀವು ಸೂಪರ್ ಸಪೋರ್ಟ್ ಎಲ್ಲರೂ ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ ಥ್ಯಾಂಕ್ ಯು ಸೋ ಮಚ್ ಪಿನ್ ಮೀ ಸಿಸ್ ಅಂತಿದ್ದಾರೆ ಓಕೆ ವೈಶು ಈಗ ಇವ್ರದ್ದು ಪಿನ್ ಮಾಡ್ತೀನಿ ಒಂದು 5 ನಿಮಿಷ ಎಲ್ಲರದ್ದು ಮಾಡುವ ಎಲ್ರಿಗೂ ಉಪಯೋಗ ಆಗಲಿ ಅಂತ ಅವಶ್ಯಕತೆಗಾಗಿ ಬಂದ ಸಂಬಂಧಗಳು ಅರ್ಧಕ್ಕೆ ನಿಂತು ಹೋಗುತ್ತವೆ ಆ ಹೃದಯದಿಂದ ಹುಟ್ಟಿರುವ ಸಂಬಂಧಗಳು ಹೃದಯ ಬಡಿತ ನಿಲ್ಲುವವರೆಗೂ ಜೊತೆಯಾಗಿ ಇರುತ್ತವೆ ನನ್ನ ತಪ್ಪುಗಳನ್ನು ನನಗೆ ಹೇಳಿ ಓಕೆ ಭಯ್ಯ ಓಕೆ ಥ್ಯಾಂಕ್ ಯು ಸೂಪರ್ ಸಪೋರ್ಟ್ ಅಮ್ಮನೇ ದೇವರು ಅಂತಿದ್ದಾರೆ ನಮ್ಮ ಏಜಸ್ ಅವರು ಥ್ಯಾಂಕ್ ಯು ಸೋ ಮಚ್ ಯಾವುದೋ ನೋವಿನಿಂದ ನಮ್ಮ ಕಣ್ಣು ತುಂಬಿದಾಗ ಆ ಕಣ್ಣೀರನ್ನು ಒರೆಸುವ ಜೀವ ಒಂದು ಜೊತೆಗೆ ಇದ್ದರೆ ಆ ಕಣ್ಣೀರು ಕೂಡ ನಮಗೆ ಇಷ್ಟವಾಗುತ್ತದೆ ಅದೇ ಕಣ್ರಿ ನಿಜವಾದ ಗೆಳೆತನ ಹೌದು ಸೂಪರ್ ಸಪೋರ್ಟ್ ಟ್ರೈನ್ ಅವರೇ ಒಮ್ಮೆ ಆದರೂ ಓದಬೇಕು ನಿಮ್ಮ ಮೆಸೇಜನ್ನು ತುಂಬ ಖುಷಿ ಆಗುತ್ತೆ ಅದಕ್ಕೆ ನಿಮ್ಮ ಮೆಸೇಜ್ ಮಂಜಣ್ಣ ಅದಕ್ಕೆ ನಿಮ್ಮ ಮೆಸೇಜನ್ನು ಒಂದು ಸಲ ಆದರೂ ನಾನು ಓದ್ತೀನಿ ಅದು ಖುಷಿ ಆಗುತ್ತೆ ಓದುವಾಗ ಅದರದಲ್ಲಿ ಅರ್ಥ ಎಲ್ಲ ಇರುತ್ತೆ ಅದಕ್ಕೆ ಇನ್ನು 1 ವೀಕ್ ಆಗಲ್ಲ ಅನಿಸುತ್ತೆ ಸಿಸ್ ಬೇಜಾರಾಗಿ ಬಿಟ್ಟಿದೆ ಹೌದಾ ಒಂದಾದರೂ ಏನಾದರೂ ಇದು ನೇಚರ್ ಇದೇನಾದರೂ ವಿಡಿಯೋ ಮಾಡಿ ಹಾಕಿ ಇದು ಮಾಡಬೇಡಿ ಹೆಚ್ಚು ಟೈಮ್ ವಿಡಿಯೋ ಹಾಕದೇ ಇರಬೇಡಿ ನೇಚರ್ ಏನಾದರೂ ಇದ್ದರೆ ಮಾರ್ನಿಂಗ್ ಇದ್ದು ಅದೆಲ್ಲ ಸ್ವಲ್ಪ ವಿಡಿಯೋ ಮಾಡಿ ಹಾಕಿ ಒಂದು ಬ್ಲಾಗ್ ಥರ ಮಾಡಿ ಹಾಕಿ ಸೂಪರ್ ಸಪೋರ್ಟ್ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಟ್ರೈನ್ ಅವರೇ ಮೊಹಮ್ಮದ್ ಅವರೇ ಥ್ಯಾಂಕ್ ಯು ಮಂಜುಕೆ ಅವರೇ ಥ್ಯಾಂಕ್ ಯು ರಮ್ಯ ಅವರೇ ಥ್ಯಾಂಕ್ ಯು ಮಂಜು ಅವರಿಗೆ ಥ್ಯಾಂಕ್ ಯು ವೈಶು ಅವರೇ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಎಪಿ ಡಿ ಅವರೇ ಈ ಸಲ ಕಪ್ಪು ನಮ್ಮದೇ ಹೌದು ನಮ್ಮದೇ ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ ಎಪಿ ಡಿ ಅವರೇ ನಿಮಗೆ ಗಿಫ್ಟ್ ಬಂತಾ ಎಪಿ ಡಿ ಅವರೇ ನಿಮಗೆ ಸೋನು ಸೂರಜ್ ಅವ್ರದ್ದು ಮೊಹಮ್ಮದ್ ಗಿಫ್ಟ್ ರಿಟರ್ನ್ ಮಾಡಿ ಮೊಹಮ್ಮದ್ ಭಯ್ಯ ಮಿಸ್ಟರ್ ಜೆ ಗಿಫ್ಟ್ ಡನ್ ಪ್ಲೀಸ್ ರಿಟರ್ನ್ ಕೀಜಿಯೇ ಈ ಸಲ ಕಪ್ಪು ನಮ್ಮದೇ ಹೌದು ನಮ್ಮದೇ ನೋಡುವ ನಾವೇ ತಗೊಂಡು ಬರುವ ಹೋಗುವ ಎಪಿ ಡಿ ನಾನು ಕೂಡ ಬರ್ತೀನಿ ಹೋಗುವ ತಗೊಂಡು ಬರುವ ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ ಸೋನು ಸೂರಜ್ ಅವರು ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ರಕ್ಷಾ ಲೈಫ್ ಜರ್ನಿ ಅವರು ಬಂದರು ಸಿಸ್ ಊಟ ಆಯಿತಾ ಊಟ ಆಗಿಲ್ಲ ಸಿಸ್ ಇನ್ನು ಆಗಬೇಕಷ್ಟೇ ಈಗ 12 ಗಂಟೆ ಒಳಗೆ ಮಾಡಬೇಕು ಯಾಕಂದರೆ ಮತ್ತೆ ಸಂಕಷ್ಟಿ ಉಂಟು ನಾಳೆ ಉಪವಾಸ ನಂದು ಅದಕ್ಕೆ ರಾಮ್ಯ ಅವರು ಸೂಪರ್ ಸಪೋರ್ಟು ಮಂಜುಕೆ ಸೂಪರ್ ಸಪೋರ್ಟ್ ಲೈಫ್ ಇದ್ರಂಜು सोनू सूरज प्लीज रिटर्न सोनू सूरज भैया आपको डन हो गया देखो लाइफ विद रंजू आपने एपी डे को रिटर्न कर दिया सोनू विद रंजू ब्रदर प्लीज रिटर्न कीजिए लाइफ विद रंजू ಸೂಪರ್ ಸಪೋರ್ಟ್ ಸೋನು ವಿದ್ ಸೂಪರ್ ಸಪೋರ್ಟ್ ಮಂಜುಕೆ ಅವರು ಯಾವುದೇ ನೋವಿನಿಂದ ಥ್ಯಾಂಕ್ ಯು ಸೋ ಮಚ್ ಮಂಜುಕೆ ಅವರೇ ಮೊಹಮ್ಮದ್ ಗಿಫ್ಟ್ ರಿಟರ್ನ್ ಮಾಡಿ ಮೊಹಮ್ಮದ್ ಭಯ್ಯ ಪಿನ್ ಐ ಡಿ ಭಯ್ಯ ಐನಾ ಆಪ್ ಇದರ್ ನಂದು ಉಪವಾಸ ಅಕ್ಕ ನಂದು ಕೂಡ ಉಪವಾಸ ವಶು ನಂದು ಕೂಡ ಎಜ್ಜಿಸ್ ಅವರ್ ಸೂಪರ್ ಸಪೋರ್ಟ್ ನಾಳೆ ಸ್ವಲ್ಪ ಎನರ್ಜಿ ಕಮ್ಮಿ ಇರುತ್ತೆ ನಂದು ಟ್ರೈನ್ ಅವರ್ ಸೂಪರ್ ಸಪೋರ್ಟ್ ವೈಶು ಅವರ್ ಸೂಪರ್ ಸಪೋರ್ಟ್ ಏನು ತಿನ್ನಲ್ಲ ನಾನು ಸಂಜೆವರೆಗೆ ಒಂದು ಏನಾದರೂ ಫ್ರೂಟ್ಸ್ ಮಧ್ಯಾಹ್ನ ತಿಂತೀನಿ ಮತ್ತೆ ಏನು ತಿನ್ನಲ್ಲ ನಾನು ತಿನ್ನುವುದಿಲ್ಲ ಹಾಗೆ ಉಪವಾಸ ಮೊಹಮ್ಮದ್ ಭಯ್ಯ ಇದ್ದೀರಾ ಆಪ್ ಹೈನ ಇದರ್ ಭಯ್ಯ ಅವರು ಗಿಫ್ಟ್ ಕೊಡಲಿಕ್ಕೆ ಹೋದ್ರೆ ಇವಾಗ ಬರ್ಬೋದು ನೋಡುವ ಅವರು ಹೋಗಲ್ಲ ಅಷ್ಟು ಬೇಗ ರಿಟರ್ನ್ ಬಂತು ಅರಿನಾಜಿ ಮಾಡ್ತಾರೆ ಅವರು ಖಂಡಿತ ಮಾಡ್ತಾರೆ ಅಂತ ನನಗೆ ಗೊತ್ತುಂಟು ಅದಕ್ಕೆ ಅಂದಿದ್ದು ಕೊಡಿ ಅವರಿಗೆ ಅಂತ ಅವರು ಮಾಡ್ತಾರೆ ಸೂರಜ್ ಭಯ್ಯ ಮೊಹಮ್ಮದ್ ಗಿಫ್ಟ್ ರಿಟರ್ನ್ ಮೀ ಅಂತಿದ್ದಾರೆ ಮಿಸ್ಟರ್ ಜೆ ಅವರು ಟ್ರೈನ್ ಅವರು ಶೀಲಾ ಡು ನಾಟ್ ಗಿವ್ ಮೈ ಚಾನಲ್ ಅನ್ಸಬ್ಸ್ಕ್ರೈಬ್ ಮೈ ಚಾನಲ್ ಓಕೆ ಅಂತಿದ್ದಾರೆ ವೈಶು ನಾನೇನು ತಿನ್ನಲ್ಲ ನೈಟ್ ಅಷ್ಟೇ ಹೌದು ನಾನು ಕೂಡ ನೈಟ್ ಅನ್ನ ಸಾಂಬಾರು ಊಟ ಮಾಡ್ತೀನಿ ನಾನು ಅನ್ನ ಸಾರು ತಿಳಿ ಸಾರು ಮಾಡ್ತೀನಿ ಲೈಫ್ ಇದ್ದು ರಂಜು ಗಿಫ್ಟ್ ರಿಟರ್ನ್ ಡನ್ ಅಂತಿದ್ದಾರೆ ನೋಡಿ ರಂಜು ಬಂತಂತೆ ನೋಡಿ ಚೆಕ್ ಮಾಡಿ ಆಯ್ತಾ ರಂಜು ಸೂಪರ್ ಸಪೋರ್ಟ್ ತೆರೆದ ಮನಸ್ಸಿನಿಂದ ಎಲ್ಲವನ್ನೂ ವಹಿಸಿಕೊಳ್ಳಬೇಕು ನಮಗೆ ಅಗತ್ಯವೆನಿಸಿದ್ದನ್ನು ಮಾತ್ರ ಹೌದು ನಿಜವಾಗಿಯೂ ಹೌದು 100% ಆಗಿ ಹೌದು
ನಿಮ್ಗೆ ಒಂದು ಎಲ್ರಿಗೂ ಒಂದು ನಂದು ಇದು ಉಂಟು, ಏನು ಗೊತ್ತುಂಟಾ, ನೀವು ಗಿಫ್ಟು ಕಟ್ಟಾಗುತ್ತೆ, ಅದು ಕಟ್ಟಾಗುತ್ತೆ, ಇದು ಕಟ್ಟಾಗುತ್ತೆ ಅಂತೀರಲ್ವಾ, ನಾವು ಕೂಡ ಅಂತೀನಿ. ಒಂದು ಲಕ್ಕಿ ವಿಕೇಶ್ ಅವ್ರದ್ದು ಒಂದು ವಿಡಿಯೋ ಹಾಕಿದ್ದಾರೆ ನೋಡಿ, ತುಂಬ ದಿನ ನೀವು ಸರ್ಚ್ ಮಾಡಿ ನೋಡಿ. ಅದರಲ್ಲಿ ಯಾಕೆಲ್ಲ ಗಿಫ್ಟ್ ಕಟ್ಟಾಗುತ್ತೆ, ಯಾಕೆ ವ್ಯೂಸ್ ಕಟ್ಟಾಗುತ್ತೆ, ಯಾಕೆ ನಮಗೆ ಇದು ಬರುವುದಿಲ್ಲ, ಗಿಫ್ಟು ಇದು ಸಬ್ ಯಾಕೆ ಕಟ್ಟಾಗ್ತಾ ಉಂಟು, ಅದಕ್ಕೆಲ್ಲ ವಿವರವಾಗಿ ಕೊಟ್ಟಿದ್ದಾರೆ ನೋಡಿ. ಒಮ್ಮೆ ಓದಿ ಎಲ್ಲರೂ, ನಿಮಗೂ ಗೊತ್ತಾಗುತ್ತೆ ನೋಡಿ. ಸ್ವಾತಿ ಬ್ಲಾಗರ್ ಅವರು ಬಂದರು. ಹಾಯ್ ಹಲೋ ವೆಲ್ಕಮ್ ಸ್ವಾತಿ ಅವರೇ. ಲೈಕ್ ಕೊಟ್ಟಿಲ್ಲ ಅಂದರೆ ಲೈಕ್ ಅನ್ಕೊಡಿ. ಥ್ಯಾಂಕ್ ಯು ಸುರಾಜ್ ಅಂತಿದ್ದಾರೆ ನೋಡಿ. सोनू जी आप लाइव का करता है क्या? हाँ करता है सोनू। सूरज भैया आपका कितना टाइम से कितना टाइम तक रहता है सूरज भैया आपका लाइव? मेरे को टाइम नहीं पता है, आज आने का टाइम आप मिल गए इसलिए आपको सपोर्ट किया मैंने। रात को शाम को कितना बजे, 7 के बाद कितना पता नहीं हमको। ಥ್ಯಾಂಕ್ ಯು ಸೂರಜ್ ಜಿ ಅಂತಿದ್ದಾರೆ. ಇತರರಿಗೆ ಕೇಡು ಬಯಸಬೇಡಿ, ಇತರರ ಮೇಲೆ ಕಾಲು ಇಡಬೇಡಿ, ನಮ್ಮ ಕೈಯಲ್ಲಷ್ಟು ಹಿತವನ್ನು ಮಾಡದಿರಿ, ಸಾಧ್ಯವಷ್ಟು ಒಳ್ಳೆಯ ಕೆಲಸಗಳನ್ನು ತೊಡಗಿ ಅಂತಿದ್ದಾರೆ. ಬಾಯ್ ಗುಡ್ ನೈಟ್ ಅಂತಿದ್ದಾರೆ ಕುಟುಂಬ ಅವರು. ಥ್ಯಾಂಕ್ ಯು ಸೋ ಮಚ್. ನೀವು ಕೂಡ ಕನೆಕ್ಟ್ ಆಗಬೇಕಿತ್ತಲ್ವಾ ಕುಟುಂಬ ಅವರೇ, ಇದ್ದಾರೆ ಇಲ್ಲಿ ನೋಡಿ, ಸಪೋರ್ಟ್ ಮಾಡಿದ್ದೆ ಏಜಸ್ ಅವರು ಇತರರಿಗೆ. ಥ್ಯಾಂಕ್ ಯು ಸೋ ಮಚ್ ಏಜಸ್ ಅವರೇ. ಹಾಯ್ ಅಕ್ಕ, ಹಾಂ ಅಕ್ಕ ಬಂತು ಅಂತಿದ್ದಾರೆ. ಅವ್ರು ಕೊಡ್ತಾರೆ ಅಂತ ನಂಬಿಕೆ ಉಂಟು ನನಗೆ. ಮೊಹಮ್ಮದ್ ಗಿಫ್ಟ್ ರಿಟರ್ನ್ ಮೀ ಅಂತಿದ್ದಾರೆ ಮಿಸ್ಟರ್ ಜೆ ಅವರು. ಮೊಹಮ್ಮದ್ ಅವರೇ ಇದ್ದೀರಾ? ಇವರು ಎಲ್ಲಿ ಹೋದ್ರಪ್ಪ? ಇವರು ಪೆನ್ ಮಾಡ್ಲಿಕ್ಕೆ ಅಂದ್ರೆ ಇವರು ಬಿಟ್ಟು ಹೋಗಿದ್ದೆ ಅಲ್ವಾ? ಜನರಲ್ ನಾಲೆಜ್ ಓಪನ್ ಆಲ್ ರಿಟರ್ನ್ ಡನ್ ಚೆಕ್ ಅಂತಿದ್ದಾರೆ ನೋಡಿ. ಏಜಸ್ ಅಕ್ಕ ಲೈವ್ ಮಾಡಿಲ್ವಾ? ಮಾಡಿದ್ದಾರೆ ಇವತ್ತು ನೋಡಿ ಏಜಸ್ ಅವ್ರದ್ದು. ಲೈಫ್ ಇದ್ ರಂಜು ಫುಡ್ ಅಂತಿದ್ದಾರೆ, ಲೈಫ್ ಇದ್ ರಂಜ್ ಫುಡ್ ಅಂತಿದ್ದಾರೆ. ಹಾಯ್ ರಂಜು ಅಂತಿದ್ದಾರೆ. ಇವರು ಎಲ್ಲಿ ಹೋದ್ರು ಹುಡುಕಬೇಕಲ್ವ ನಮ್ಮದು ಮೊಹಮ್ಮದ್ ಭಯ್ಯ ಅವರು. ಇವರು ಗಿಫ್ಟು ಪಿನ್ ಮಾಡಿ ಅಂದು ಸೀದಾ ಹೋಗಿದ್ದೇನಾ? ಈಗ ಮಾಡಬಾರ್ದಲ್ವ ನೀವು, ಯಾಕೆ ಹಾಗೆ ಮಾಡ್ತೀರಾ? ನಾನು ಪಿನ್ ತೆಗೆದೇ ಬಿಡ್ತೀನಿ ನೋಡಿ. ನಾನು ಆ ರೀತಿ ಮಾಡಿದರೆ ನಾನು ಪಿನ್ ತೆಗಿತೀನಿ, ನಾನು ಇಡಲ್ಲ. ನಾನು ಅದಕ್ಕೆ ಯಾರ್ದು ಪಿನ್ ಮಾಡಲ್ಲ. ವೈಶುದ್ದಿತ್ತು ಆಗ್ಬೋದಿತ್ತು ವೈಶು ಮೆಸೇಜ್ ಮಾಡು, हमको ज्वाइन कीजिए अंतिದ್ದಾರೆ. सोनू सूरज भैया आपका टाइम कितना से कितना तक लाइव चलता है आपका? प्लीज बताओ, कितना टाइम से कितना टाइम तक हम लोग ज्वाइन करेगा आपको? सुबह से हमको ज्वाइन कीजिए अंतिದ್ದಾರೆ. सबको 6 बजे से 8 बजे तक. ओके भैया, ओके मैं आऊँगी 6 से 8 बजे तक. मेरे को एक मैसेज कर दो भैया, मेरा चैनल के जाके एक मैसेज कर दो. पिन मी. ಓಕೆ ಮಿಸ್ಟರ್ ಜೆ ಅವರೇ, ಪಿನ್ ಮಾಡ್ತೀನಿ ನೋಡಿ. ಪಿನ್ ಐಡಿಗೆ ಕನೆಕ್ಟ್ ಆಗಿಲ್ಲ ಅಂದರೆ ಆಗಿ, ಲೈಕ್ ಕೊಟ್ಟಿಲ್ಲ ಅಂದರೆ ಲೈಕ್ ಕೊಡಿ. ಸ್ವಾತಿ ಅವರೇ ಲೈಕ್ ಕೊಟ್ಟಿಲ್ವಾ? ಪ್ಲೀಸ್ ಕೊಡಿ. ಪಿನ್ ಮೀ ಅಂತಿದ್ದಾರೆ. ಕೊಟ್ಟೆ. ಎಲ್ರಿಗೂ ಸೂಪರ್ ಸಪೋರ್ಟ್ ಅಲ್ಲಿದ್ದವರಿಗೆ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಮೆಸೇಜ್ ಕರ್ದಿಯಾ? ಹಾಯ್ ಓಕೆ ಭಯ್ಯ, ಓಕೆ ಥ್ಯಾಂಕ್ ಯು ಸೋ ಮಚ್. ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ಹನಿ ರಂಗೋಲಿ ಅವರು ಸೂಪರ್ ಸಪೋರ್ಟ್ ಅಲ್ಲಿ. ಜನರಲ್ ನಾಲೆಜ್ ಸೂಪರ್ ಜಾಯಿನ್ ಅಂತಿದ್ದಾರೆ. ಟ್ರೈನ್ ಅವರು ಸೂಪರ್ ಸಪೋರ್ಟ್. ಹೇಮಾಲೋಕ ಅವರು ಬಂದರು. ಹಾಯ್ ಹೇಮಾಲೋಕ ಅವರೇ, ವೆಲ್ಕಮ್. ನಿಮಗೆ ಲೈಕ್ ಕೊಟ್ಟಿಲ್ಲ ಅಂದರೆ ಲೈಕ್ ಅನ್ನು ಕೊಡಿ, ಯಾಕಂತ ಗೊತ್ತಿಲ್ಲ, ಲೈಕ್ ಮೇಲೆ ಹೋಗ್ತಾನೇ ಇಲ್ಲ. ಸೋನು ಸೂರಜ್ ಕಮೆಂಟ್ ಕರ್ದಿಯಾ? ಹಾಯ್ ಓಕೆ ಭಯ್ಯ, ಓಕೆ ಟ್ರೈನ್ ಅವರು ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಪಿನ್ ಐಡಿಗೆ ಕನೆಕ್ಟ್ ಆಗಿ ಕಮೆಂಟ್ ಮಾಡಿ, ಗಿಫ್ಟ್ ರಿಟರ್ನ್ ಮಾಡ್ತೇನೆ ನೋಡಿ. ಪಿನ್ ಐಡಿಗೆ ಯಾರೆಲ್ಲ ಕನೆಕ್ಟ್ ಆಗಿಲ್ಲ ಆಗಿ ಅವರು ಖಂಡಿತವಾಗಿ ರಿಟರ್ನ್ ಮಾಡ್ತಾರೆ. ಅವರು ಇದ್ದಾರೆ ಇಲ್ಲಿಯೇ. ಮೊಹಮ್ಮದ್ ಭಯ್ಯ ಕಿಧರ್ ಗಯಾ? ಸೂಪರ್ ಸಪೋರ್ಟ್. सोनू जी ब्लू लिंक कर दो कमेंट करने का. सोनू जी ब्लू लिंक कर दो कमेंट करने का बोलता है हैप्पी डे ಅವರು. ಸೂಪರ್ ಸಪೋರ್ಟ್. ಪಿನ್ ಐಡಿಗೆ ಕನೆಕ್ಟ್ ಆಗಿ ನೋಡಿ. ಪಿನ್ ಐಡಿಗೆ ಯಾರೆಲ್ಲ ಕನೆಕ್ಟ್ ಆಗಿಲ್ಲ ಆಗಿ. ಮಿಸ್ಟರ್ ಜೆ ಅವರಿಗೆ ಕೊಟ್ಟರು ನೋಡಿ, ಅವರು ಕೊಟ್ಟಿದ್ದಾರೆ. आपको पहले से ज्वाइन किया है हम? हाँ भैया पहले से आप ज्वाइन किया है. मैं आज आपका लाइव में मिल गया मेरे को, इसलिए. जनरल नॉलेज नेपाल सुपर सपोर्ट. थैंक यू भैया, थैंक यू. सोनू सूरज ब्रू व्हाट्स योर लाइव टाइम? सोनू सूरज ब्रू आप एजेस को भी सपोर्ट करेगा तो आपको भी एजेस
भी सपोर्ट करेगा, बहुत सपोर्ट करती है वो दीदी भी। अम, अच्छा है आपका लाइव का टाइम 6 बजे से 8 बजे तक उनका, सूरज भैया का 6 से आज 8 बजे तक का है। भैया ने अच्छा सपोर्ट किया, थैंक यू सो मच भैया। ಓಕೆ ಹಮ್ ಕರ್ ದೇಂಗಾ, ಅವ್ರು ಕೊಡ್ತಾರೆ, ಸಪೋರ್ಟ್ ಕೊಡ್ತಾರೆ ಅವರು ಚೆನ್ನಾಗಿ ವಿಡಿಯೋ ನೋಡಿ ಕೂಡ ಗಿಫ್ಟ್ ಕೊಡ್ತಾರೆ, ಅದು ನನಗೆ ಖುಷಿ ಆಯಿತು. ಲೈಫ್ ಸೂಪರ್ ಸಪೋರ್ಟಲ್ಲಿದ್ದಾರೆ, ಇಲ್ಲಿದ್ದವರು ಕೂಡ ಕೊಡ್ತಾರೆ, ಹಾಗೇನಿಲ್ಲ, ಕೆಲವರು ಕೊಡ್ತಾ ಇಲ್ಲ ಅಷ್ಟೇ. ಈವ್ನಿಂಗ್ ಟೈಮ್ 6 PM ಟು 8 PM ತಕ್ ಲೈಫ್ ಇದ್ ರಂಜು ಸೂಪರ್ ಸಪೋರ್ಟಲ್ಲಿದ್ದಾರೆ. ಮಿಸ್ಟರ್ ಜೆ ಗಿಫ್ಟ್ ಡನ್ ಆಗಿದೆ ನೋಡಿ, ರಿಟರ್ನ್ ಮಾಡಿ. ಮಿಸ್ಟರ್ ಜೆ ಅವರೇ ನಿಮಗೆ ಗಿಫ್ಟ್ ಡನ್ ಅಂತೆ ನೋಡಿ. ಹನಿ ರಂಗೋಲಿ ಅವರು ನೋಡಿ, ಅವರಿಗೆ ಕೊಡಿ ಆಯಿತಾ ರಿಟರ್ನ್. ಜನರಲ್ ನಾಲೆಜ್ ಸೂಪರ್ ಸಪೋರ್ಟ್ ಥ್ಯಾಂಕ್ ಯು ಓಕೆ ಅಂತಿದ್ದಾರೆ. ಕನೆಕ್ಟ್ ಆಗಿ ಕಮೆಂಟ್ ಮಾಡಿ ನೋಡಿ. ಮಿಸ್ಟರ್ ಜೆ ನಿಮಗೆ ಗಿಫ್ಟ್ ಡನ್ನು ನೋಡಿ. ನನಗೆ ಲೈಕ್ ಕೊಡೋದೇವರು ಲೈಕನ್ನು ಕೊಡಿ. ಯಾಕೆ ನನ್ನ ಮೇಲೆ ಕೋಪ ಇದೆಯಾ ಏನು ಲೈಕ್ ಕೊಡಬಾರ್ದಂತ? ಕೊಡಿ ಅಲ್ವಾ, ಯಾಕೆ ಹೀಗೆ ಮಾಡ್ತೀರಾ? ಮಿಸ್ಟರ್ ಜೆ ಅವರೇ ಕಮೆಂಟ್ ಮಾಡಿದ್ದೀನಿ, ಪ್ಲೀಸ್ ರಿಟರ್ನ್ ಮಾಡಿ. ಮಿಸ್ಟರ್ ಜೆ ಅವರೇ ಪ್ಲೀಸ್ ರಿಟರ್ನ್ ಮಾಡಿ ಅವರಿಗೆ ಪಿನ್ ಐ ಡಿ ಪ್ಲೀಸ್ ರಿಟರ್ನ್ ಮಾಡಿ ಹನಿ ರಂಗೋಲಿ ಅವರಿಗೆ. ಬಂದ ನನ್ನ ತಮ್ಮ ಬಂದ, ಬೆಸ್ಟ್ ತಮ್ಮ ಬಂದ. ನನ್ನದು ನೆನಪಾಯಿತು ಅಕ್ಕಂದಲ್ವಾ ತಮ್ಮ? ಬ್ಯುಸಿ ಇದೆಯಾ? ಓದಲಿಕ್ಕೆ ಎಕ್ಸಾಮ್ ಹತ್ರ ಬಂತ ಏನು? ಲೈಕ್ ಡನ್, ಥ್ಯಾಂಕ್ ಯು ಸೋ ಮಚ್. ಬಂದಿಲ್ಲ ಬ್ರದರ್, ಏನಂತ ಗೊತ್ತಿಲ್ಲ, ಆ್ಯಡ್ ಆಗ್ತಾನೆ ಇಲ್ಲ ಲೈಕ್, ಏಕೆ ಏನಾಯಿತು? ಪ್ರಾಬ್ಲಮ್ ಏನಾದರೂ ಇದೆಯಾ ಗೊತ್ತಿಲ್ಲ. ಪ್ಲೀಸ್ ಇನ್ನೊಮ್ಮೆ ಕೊಡು ಬೆಸ್ಟು, ಲೈಕ್ ಇನ್ನೊಮ್ಮೆ ಕೊಡು ತಮ್ಮ, ಇನ್ನೊಮ್ಮೆ ಕೊಡು. ಓಕೆ ನಮ್ಮ ಲೈಕ್ ಮಾಡಿ ಅಂತಿದ್ದಾರೆ ಬೆಂಕಿ. ಥ್ಯಾಂಕ್ ಯು ನೋಡಿ ಬೆಸ್ಟ್ ಅವರೇ. ಇವತ್ತು ಇವರು ಗಿಫ್ಟ್ ಕೊಡ್ತಾರೆ 100% ನೋಡಿ. ಸೋನು ಸೂರಜ್ ಅವರು ನೋಡಿ, ಅವರು 100% ನಿಮಗೆ ಗ್ಯಾರಂಟಿ 100% ಕೊಡ್ತಾರೆ. ಅವರು ಇಲ್ಲೇ ಇದ್ದವರಿಗೆ ಎಲ್ರಿಗೂ ಕೊಟ್ಟರು, ಅವರು ವಾಪಸ್ ಕೊಟ್ಟಿದ್ದಾರೆ ನೋಡಿ, ಕಮೆಂಟಿನೊಂದಿಗೆ ಕೊಟ್ಟಿದ್ದಾರೆ. ಇವರು ಕೊಡ್ತಾರೆ. ಮಿಸ್ಟರ್ ಜೆ ಅವರು ರಂಗೋಲಿ ಮುಂಚೆನೇ ಸಬ್ಬಾಗಿದ್ದೀನಿ. ರಂಗೋಲಿ ಅವರೇ ನಿಮಗೆ ಮುಂಚೆನೇ ಆಗಿದ್ದಾರಂತೆ ನೋಡಿ, ಅದು ಮಿಸ್ ಆಗುತ್ತೆ ಕೆಲವೊಮ್ಮೆ. ಅಶು ಅವರು ಬಂದರು. ಹಾಯ್ ಅಶ್ವಿನಿ ಅವರೇ, ಲೈಕ್ ಕೊಟ್ಟಿಲ್ಲ ಅಂದರೆ ಲೈಕ್ ಕೊಡಿ, ಬೆಸ್ಟ್ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ಅಶ್ವಿನಿ ಅವರೇ ವೆಲ್ಕಮ್ ನಿಮಗೆ. ಸೂರಜ್ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. 35 ಲೈಕ್ ಇದೆ ಅಕ್ಕ ಅಂತಿದ್ದಾರೆ. ಹೌದಾ? 34 ಅಂತಿದೆ, ಅದಕ್ಕೆ ಅಂದಿದ್ದು. ಮಿಸ್ಟರ್ ಜೆ ಹನಿ ರಂಗೋಲಿ ಮಾಡಿದ್ದೇನೆ, ಮುಂಚೆನೇ ಗಿಫ್ಟ್ ಕೊಟ್ಟಿದ್ದಾರಂತೆ ನೋಡಿ. ಮಿಸ್ಟರ್ ಜೆ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ಸೋನು ಅವರು ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು ಸೂಪರ್ ಸಪೋರ್ಟ್, ಥ್ಯಾಂಕ್ ಯು ಸೋನು ಭಯ್ಯ, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸಪೋರ್ಟ್ ಮಾಡಿದ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ತುಂಬ ಹೃದಯದ ಧನ್ಯವಾದ ನನ್ನ ಕಡೆಯಿಂದ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಜನರಲ್ ನಾಲೆಜ್ ಭಯ್ಯ ಸೂರಜ್ डन अंतिದ್ದಾರೆ. सूरज भैया आपको जनरल नॉलेज भैया डन हो गया, प्लीज़ उनको रिटर्न कीजिए. मोस्ट वेलकम भैया, उनको जनरल नॉलेज भैया को रिटर्न कीजिए. ಹನಿ ರಂಗೋಲಿ ಮುಂಚೆನೇ ಗಿಫ್ಟ್ ಕೊಟ್ಟಿದ್ದೀನಿ, ನನಗೆ ಗಿಫ್ಟ್ ವಾಪಸ್ ತಗೋಬೇಡಿ ಪ್ಲೀಸ್. ಅವರು ಬಂದರೆ ನಾನು ಇದು ಮಾಡ್ತೀನಿ, ನೀವು ಟೆನ್ಷನ್ ಮಾಡ್ಕೋಬೇಡಿ. ಮಿಸ್ಟರ್ ಜೆ ಅವರೇ ಅವರಿಗೆ ಬರಲಿ, ಅವರು ಇಲ್ವಾ ಏನಾಯ್ತು ಇದರಲ್ಲಿ. ಸೋನು ಸೂರಾಜ್ ಓಕೆ ಅಂತಿದ್ದಾರೆ. ಜನರಲ್ ನಾಲೆಜ್ ಸೂಪರ್ ಅಂತಿದ್ದಾರೆ. ಅಶ್ವಿನಿ ಎಸ್ ಲೈಕ್ ಡನ್ ಅಂತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ನೋಡಿ ಲೈಕ್ ಆ್ಯಡ್ ಆಗ್ತಾ ಇಲ್ಲ, ಯಾಕಂತ ಗೊತ್ತಿಲ್ಲ, ಮೊನ್ನೆಯಿಂದ ಹಾಗೆ ಆಗ್ತುಂಟು. ಲೈಫ್ ಅಶ್ವಿನಿ ಅವರೇ ಡನ್, ಪ್ಲೀಸ್ ರಿಟರ್ನ್ ಅಂತಿದ್ದಾರೆ. ಅಶ್ವಿನಿ ಅವರೇ ನಿಮಗೆ ಲೈಫ್ ಇದ್ ರಂಜು ಅವರು ಕೊಟ್ಟಿದ್ದಾರೆ ನೋಡಿ, ಅವರಿಗೆ ರಿಟರ್ನ್ ಕೊಡಿ. ವಾಯ್ಸ್ ಆಫ್ ಮಲೆನಾಡು ಅವರು ಬಂದರು. ಸೈಡ್ ಹಾಯ್ ವೆಲ್ಕಮ್. ಲೈಕ್ ಕೊಟ್ಟಿಲ್ಲ ಅಂದರೆ ಲೈಕ್ ಕೊಡಿ. ಹಾಯ್ ವೆಲ್ಕಮ್. ಲೈಕ್ ಕೊಟ್ಟಿಲ್ಲ ಅಂದರೆ ಲೈಕ್ ಕೊಡಿ. ವಾಯ್ಸ್ ಆಫ್ ಮಲೆನಾಡು ಅವರೇ, ವಾಯ್ಸ್ ಆಫ್ ಯುವಶ್ರೀ ಅವರೇ ಒಂದು ಲೈಕ್ ಕೊಡಿ. ವಾಯ್ಸ್ ಆಫ್ ಅವರೇ ಸೂಪರ್ ಥ್ಯಾಂಕ್ ಯು. ವಾಯ್ಸ್ ಆಫ್ ಅಕ್ಕ ಒಂದು ಗಿಫ್ಟ್ ಬಂದಿಲ್ಲ ಈಗ. ಯಾರ್ದು ನೋಡು ವೈಶು, ನೀನು ಕನೆಕ್ಟ್ ಆಗಿ ನೋಡು, ಅವರು ಕೂಡ ಕೊಡ್ತಾರೆ ನೋಡಿ. ಇಬ್ಬರಿಗೆ ಏಜಸ್ ಅವರಿಗೂ ಕೊಟ್ಟರು ನೋಡಿ. ಸೂರಜ್ ಅವರು ಚೆನ್ನಾಗಿ ಮೆಸೇಜ್ ಮಾಡಿ ಕಮೆಂಟ್ ಹಾಕಿ ಕೊಡ್ತಾರೆ ನೋಡಿ. ಲೈಫ್ ಇದ್ ರಂಜು ಅವರಿದ್ದಾರೆ, ಸೂಪರ್ ಸಪೋರ್ಟಲ್ಲಿದ್ದಾರೆ. ವಾಯ್ಸ್ ಆಫ್ ಅವರು ಊಟ ಸಿಸ್ ಅಂತಿದ್ದಾರೆ. ಅಶ್ವಿನಿ ಓಕೆ ಅಂತಿದ್ದಾರೆ. ಜನರಲ್ ನಾಲೆಜ್ ಸೂಪರ್ ಸಪೋರ್ಟಲ್ಲಿದ್ದಾರೆ. ವೈಶು ಕನೆಕ್ಟ್ ಆಗು, ನೀನು ಕೂಡ ಕೊಡ್ತಾರೆ. ವೈಶು
ಕನೆಕ್ಟ್ ಆಗು, ನೀನು ಕೂಡ ಕನೆಕ್ಟ್ ಆಗು, ಕೊಡ್ತಾರೆ. ನಾವು ಕೂಡ ಕನೆಕ್ಟ್ ಆಗಬೇಕು ವೈಶು, ಯಾಕಂದರೆ ನಮಗೆ 1K ಆಗಬೇಕಾದ್ರೆ ನಾವು ಕೂಡ ಕನೆಕ್ಟ್ ಆಗಬೇಕು. ಕೆಲವರು ಕನೆಕ್ಟ್ ಆಗ್ತಾರೆ, ಕೆಲವು ಆಗಲ್ಲ. ಅದಕ್ಕೆ ನಾವು ಕೂಡ ಕನೆಕ್ಟ್ ಆಗಿ ಹೋದರೆ ನಾವು 1K ಬೇಗನೆ ಆಗ್ತೀವಿ. ನಾನಾಗೇ ಹೋಗಿದ್ದು ಕನೆಕ್ಟ್ ಆಗಿ, ಅವರಾಗಿ ಯಾರೂ ಬಂದು ನನಗೆ ಕನೆಕ್ಟ್ ಆಗೇ ಇಲ್ಲ ಸಿಸ್. ಬೆಸ್ಟ್ ಅವರು ಸಪೋರ್ಟ್. ಸೋನು ಸುರಾಜ್ ಗಿಫ್ಟ್ ರಿಟರ್ನ್ ಕರೋ ಬಾಯಿ. सोनू सूरज भाई कोट्टे, ओके ओके ओके. सोनू सूरज भाई बेस्ट ब्रदर को रिटर्न कर दीजिए. रिटर्न करने का गया था भाई. ಜನರಲ್ಲೇ ಜಾಯಿನ್ ಅಂತಿದ್ದಾರೆ, ಕನೆಕ್ಟ್ ಆಗಿ ಕಮೆಂಟ್ ಮಾಡಿ ಗಿಫ್ಟ್ ರಿಟರ್ನ್ ಮಾಡ್ತೀನಿ. ನೋಡಿ ಮಿಸ್ಟರ್ ಜೆ ಅವರಿದ್ದಾರೆ, ಅವರು ಕೂಡ ಕೊಡ್ತಾರೆ. ಎಲ್ಲರೂ ಕೊಡ್ತಾ ಇದ್ದಾರೆ ನೋಡಿ, ಕನೆಕ್ಟ್ ಆಗಿ ಒಬ್ರಿಗೊಬ್ರು. ಅವರು ಕೊಡ್ತಾರಂತೆ, ನೀವು ಕಾಯಬೇಡಿ, ನೀವು ಕೊಡ್ತೀರಂತೆ ಅವರು ಕಾಯ್ತಾರೆ. ಹಾಗೆ ಮಾಡಬೇಡಿ, ಒಬ್ರಿಗೊಬ್ರು ಕನೆಕ್ಟ್ ಆಗಿ ಎಲ್ಲರೂ ಸಪೋರ್ಟ್ ಮಾಡಿ. ಒಬ್ರಿಗೊಬ್ರು ಸಪೋರ್ಟ್ ಮಾಡಿದ್ರೇನಲ್ವಾ ಅದು ಇದಾಗೋದು. सोनू सूरज गिफ्ट रिटर्न करो. हाँ ओके अंतिದ್ದಾರೆ. सोनू सूरज भैया बेस्ट ब्रदर को गिफ्ट रिटर्न कर दीजिए. बेस्ट ब्रदर को, बेस्ट ब्रदर सोनू सूरज भैया रिटर्न कर दो. सोनू सूरज गिफ्ट डन. वैशु दीदी को भी रिटर्न कर दो सोनू सूरज भैया. वैशु दीदी एंड बेस्ट ब्रदर प्लीज रिटर्न कर दो. बाद में नेपाल ಲೈಫ್ ಇದ್ರಂಜು ವಾಯ್ಸ್ ಗಿಫ್ಟ್ ಕೊಟ್ಟು ಕಮೆಂಟ್ ಮಾಡಿದೆ. ವಾಯ್ಸಪ್ ಅವರೇ ನಿಮಗೆ ಗಿಫ್ಟ್ ಕೊಟ್ಟು ಕಮೆಂಟ್ ಮಾಡಿದಾರಂತೆ ನೋಡಿ, ನಮ್ಮ ಮಿಸ್ಟರ್ ಜೆ ಅವರು. ಅವರಿಗೆ ರಿಟರ್ನ್ ಕೊಡಿ. ವಾಯ್ಸಪ್ ಅವರೇ ಮಿಸ್ಟರ್ ಜೆ ಅವರಿಗೆ ರಿಟರ್ನ್ ಕೊಡಿ. ಸೋನು ಡನ್ ರಿಟರ್ನ್ ಕೊಡಿ. ಸೋನು ಸೂರಜ್ ಅವರೇ, सूरज भैया आपको व्हाट्सअप युवाश्री दीदी ने डन हो गया, प्लीज़ रिटर्न कीजिए. आपको बहुत गिफ्ट मिल गया आज, प्लीज़ सबको रिटर्न कीजिए अच्छे से. ಬೆಸ್ಟ್ ಸಪೋರ್ಟ್ ಅಲ್ಲಿದ್ದಾರೆ, ಥ್ಯಾಂಕ್ ಯು ಸೋ ಮಚ್. ಓಕೆ ಥ್ಯಾಂಕ್ ಯು ಅಂತಿದ್ದಾರೆ ವಾಯ್ಸಪ್ ಅವರು. ಬೆಸ್ಟ್ ಸಪೋರ್ಟ್ ಅಲ್ಲಿದ್ದಾರೆ. ಬೆಸ್ಟ್ ಲೈಫ್ ಇದು ರಂಜು ಗಿಫ್ಟ್ ಡನ್ ಅಂತಿದ್ದಾರೆ. ಅಶ್ವಿನಿ ಅಶು ಅವರು. ಯಾರೆಲ್ಲ ಲೈಕ್ ಕೊಟ್ಟಿಲ್ಲ ಒಂದು ಲೈಕನ್ನು ಕೊಡಿ, ನನಗೆ ಬೇಜಾರಾಗುತ್ತೆ ಲೈಕ್ ನೋಡಿದರೆ ಮತ್ತೆ. ಥ್ಯಾಂಕ್ ಯು ವಾಯ್ಸ್ ಅಂತಿದ್ದಾರೆ. सोनू सूरज गिफ्ट डन रिटर्न मी. सोनू सूरज भैया आपको बहुत लोग गिफ्ट दिया, आप सबको रिटर्न कर दो प्लीज़ भैया. आप रिटर्न करने का जा रहा है. ओके ಥ್ಯಾಂಕ್ ಯು ಅತ್ತೆಗೆ ಜೈ ಜೈ ಜೈ. ಅಶ್ವಿನಿ ಡನ್ ರಿಟರ್ನ್ ಕೊಡಿ ಅಂತಿದ್ದಾರೆ. ಅಶ್ವಿನಿ ಡನ್ ಅಂತೆ ವಾಯ್ಸಪ್ ಅವರು, ಪ್ಲೀಸ್ ರಿಟರ್ನ್ ಕೊಡಿ. ಟಿವಿ ಅತ್ತೆಗೆ ಜೈ ಅಂತಿದ್ದಾರೆ. ವೈಶು ಸೋನು ಸೂರಜ್ ಸರ್ ರಿಟರ್ನ್ ಗಿಫ್ಟ್ ಬ್ರೂ ಅಂತಿದ್ದಾರೆ. ಕೊಡ್ತಾರೆ ವಯಸ್ಸು ಕೊಡ್ತಾರೆ. ಅವರು ಇದ್ದಾರೆ, ಕೊಡ್ಲಿಕ್ಕಂತ ಹೋದ್ರು ಅವರು ವಿಡಿಯೋ ನೋಡಿಯೇ ಕೊಡೋದು. ಅವರು ಹಾಗೆ ಕೊಡಲ್ಲ. ಇಷ್ಟ ತನಕ ಕೊಟ್ಟರು, ಇನ್ನು ಗೊತ್ತಿಲ್ಲ ನನಗೆ. ಇಷ್ಟ ತನಕ ಕೊಟ್ಟಿದ್ದಾರೆ, ಎಲ್ರಿಗೂ ಎಲ್ಲ ಕೊಟ್ಟಿದ್ದಾರೆ. ವಾಯ್ಸಪ್ ಥ್ಯಾಂಕ್ ಯು ಅಶ್ವಿನಿ ಅಂತಿದ್ದಾರೆ. ವಾಯ್ಸಪ್ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ಸ್ವಾತಿ ಬ್ಲಾಗರ್ ಅವರು, ಹಾಯ್ ಸ್ವಾತಿ ಅವರೇ, ಹಾಯ್ ವೆಲ್ಕಮ್. ಲೈಕ್ ಕೊಟ್ಟಿಲ್ಲ ಅಂದರೆ ಒಂದು ಲೈಕನ್ನು ಕೊಡಿ ಸ್ವಾತಿ ಅವರೇ, ಆಗ ಬಂದು ಹೋದ್ರಿ ಅಲ್ವಾ. ಸ್ವಾತಿ ಅವರು ಸೂಪರ್ ಅಂತಿದ್ದಾರೆ. ಟಿವಿ ಅವರ ಅತ್ತೆಗೆ ಜೈ ಅಂತಿದ್ದಾರೆ. ಜೈ ಅಲಿಯಾ ನೀನು ಮಧ್ಯದಿಂದ ಓಡಿ ಹೋಗ್ತೀಯಾ, ಎಲ್ಲಿಗೆ ಹೋಗುದು. ಬೆಸ್ಟ್ ಅವರೇ, ಬೆಸ್ಟ್ ಕ್ರಿಯೇಟರ್ ಜಿ ರಿಟರ್ನ್ ಡನ್. ಬೆಸ್ಟ್ ಅವರಿಗೆ ಡನ್ ಅಂತೆ. ಸೋನು सूरज भैया उनको किसको वैशु दीदी एंड व्हाट्सअप युवाश्री एंड TV 17 3 पीपल को आप रिटर्न कर दीजिए. ಥ್ಯಾಂಕ್ ಯು ಸೂರಜ್ ಥ್ಯಾಂಕ್ ಯು ಅಂತಿದ್ದಾರೆ ನೋಡಿ. ಹಮ್ ಸಬ್ಕೋ ರಿಟರ್ನ್ ಕರ್ ರಹಾ ಹೈ. ಓಕೆ ಕರ್ ದೋ ಓಕೆ ಅಕ್ಕ ಅಂತಿದ್ದಾರೆ. ಕೊಡ್ತಾರೆ ಅವರು ಕೊಡ್ತಾರಂತ ನಂಬಿಕೆ ಇದೆ ನನಗೆ. ಮೋಸ್ಟ್ ವೆಲ್ಕಮ್ ಅಂತಿದ್ದಾರೆ. ಓಕೆ ಥ್ಯಾಂಕ್ ಯು ಸೋ ಮಚ್. ಕನೆಕ್ಟ್ ಆಗಿ ಕಮೆಂಟ್ ಮಾಡಿ ಗಿಫ್ಟ್ ರಿಟರ್ನ್ ಮಾಡ್ತೀನಿ ಅಂತಿದ್ದಾರೆ ನೋಡಿ. ಮಿಸ್ಟರ್ ಜೆ ಅವರಿಗೆ ಯಾರೆಲ್ಲ ಕನೆಕ್ಟ್ ಆಗಿಲ್ಲ ಆಗಿ ಅವರು ಕೂಡ ಕೊಡ್ತಾರೆ. ಪಿನ್ ಐಡಿಗೆ ಯಾರೆಲ್ಲ ಕನೆಕ್ಟ್ ಆಗಿಲ್ಲ ಆಗಿ ಕೊಡ್ತಾರೆ ಅವರು. ಕೊಡ್ತಾರೆ. ವಾಯ್ಸಪ್ ಅವರೇ ಕೊಡ್ತಾ ಇದ್ದಾರಂತೆ, ಕೊಡ್ತಾರೆ ಈಗ ನೋಡಿ ಬರ್ತದೆ ಮೆಸೇಜ್. ಸೂರಜ್ ಗಿಫ್ಟ್ ಡನ್ ರಿಟರ್ನ್ ಕೊಡ್ತಾರೆ ಈಗ ಕೊಡ್ತಾರೆ ಅವರು. ಕೊಡ್ತಾ ಇದ್ದಾರೆ ನೋಡಿ. TV 17 ಅವರು ನೋಡಿ. TV 17 ಅವರೇ ಪಿನ್ ಐಡಿಗೆ ಕನೆಕ್ಟ್ ಆಗಿಲ್ಲ ಅಂದ್ರೆ ಆಗಿ. ಸ್ವಾತಿ ಅವರೇ ಪಿನ್ ಐಡಿಗೆ ಕನೆಕ್ಟ್ ಆಗಿಲ್ಲ ಅಂದ್ರೆ ಆಗಿ. ಸೋನು ಜುರಾಜ್ ಗಿಫ್ಟ್ ರಿಟರ್ನ್ ಗಿಫ್ಟ್ ಕರೋ ಅಂತಿದ್ದಾರೆ ನೋಡಿ. ಜನರಲ್ ನಾಲೆಜ್ ಜಾಯಿನ್ ಮಾ ಅಂತಿದ್ದಾರೆ ನೋಡಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ವಾಯ್ಸಪ್ ಅವ್ರು. ಥ್ಯಾಂಕ್ ಯು ಅಶ್ವಿನಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಜನರಲ್ ನಾಲೆಜ್ ಜಾಯಿನ್ ಅಂತಿದ್ದಾರೆ ವಾಯ್ಸಪ್ ಅವ್ರು. ಥ್ಯಾಂಕ್ ಯು ಸೋ ಮಚ್. ಅವರು ಹಾಗೇನೆ ಕೊಡೋದಿಲ್ಲ, ಅವರು ವಿಡಿಯೋ ನೋಡಿ ಕೊಡೋದು. ಆಲ್ರೆಡಿ ಆಲ್ ಕನೆಕ್ಟೆಡ್ ಅಂತಿದ್ದಾರೆ. ಆಯ್ ಸ್ವಾತಿ ಅವರೇ ಅಂತಿದ್ದಾರೆ. ಲೈಫ್ ಇದು ರಂಜು ಅವರು.
TV17 ಅತ್ತೆಗೆ ಜೈ ಅಂತಿದ್ದಾರೆ. ನನ್ನ ತಮ್ಮ ಸಪೋರ್ಟಲ್ಲಿದ್ದಾನೆ. ತಮ್ಮ ಎಂತ ಇವತ್ತೀಗ ಬ್ಯುಸಿ ಅಲ್ವಾ ನೀನು? ಓದಿನ ಕಡೆ ಗಮನ ಕೊಡು, ಸ್ವಲ್ಪ ಕಾಲೇಜಿಗೂ ಗಮನ ಕೊಡು ಆಯ್ತಾ. ನೀವು ಸಪೋರ್ಟಿಗೆ ಬರದಿದ್ರು ಟೆನ್ಷನ್ ಇಲ್ಲ. ನಿನ್ನ ಲೈಫಲ್ಲಿ ಈಗ ಓದು ಮುಖ್ಯ ಅಲ್ವಾ, ಅದನ್ನು ಫಸ್ಟ್ ಮಾಡಾಯ್ತಾ. ಓದಿದ್ದು ಎಲ್ಲ ಆದಮೇಲೆ ಬಾ ಫ್ರೀ ಇದ್ದಾಗ. ಅತ್ತೆಗೆ ಜೈ, ಸೂಪರ್ ಜಾಯಿನ್ ಸ್ವಾತಿ. ಹಾಯ್ ಸ್ವಾತಿ ಅವರು ಸೂಪರ್. ಓಕೆ ಅತ್ತೆ ಅಂತಿದ್ದಾರೆ. ನೀವು ಕೂಡ ಎಂತ ಕಾಲೇಜ್ ಹೋಗ್ತಿದ್ದೀರಾ? TV17 ವಾಯ್ಸ್ ಅಪ್ ಯುವಶ್ರೀ ಜಿ ಡನ್ ಅಂತಿದ್ದಾರೆ ನೋಡಿ. भैया वैशु वॉइस एंड TV17 दोनों को रिटर्न कीजिए. ಅಕ್ಕ ಈ ಸಲ ಕಪ್ಪು ನಮ್ಮದೇ ಅದು ನಮ್ಮದೇ ಅವ್ರು ಅಂದರು FD ಅವರು. ಓಕೆ ಅಕ್ಕ ಅಂತಿದ್ದಾರೆ. ಅತ್ತೆಗೆ ಜೈ, ಸೂಪರ್ ಸಪೋರ್ಟಲ್ಲಿದ್ದಾರೆ. ಸೂಪರ್ ಸಪೋರ್ಟ್. ತಮ್ಮನ ಸಪೋರ್ಟ್, ತಮ್ಮಂದಿರ ಸಪೋರ್ಟ್ ಯಾವಾಗಲೂ ಇರುತ್ತೆ ಅಂತ ಗೊತ್ತುಂಟು ನನಗೆ. ಕಮೆಂಟ್ ತಮ್ಮ ನಿಂದು ನೋಡಿದ್ದೇನೆ, ಇದು ವಿಡಿಯೋ ನೋಡಿ ಯಾವುದು 2 ಹಾಕಿದ್ಯಲ್ವಾ, ಅದು ನೋಡಿದೆ. ಕಮೆಂಟ್ ಹಾಕಿದ್ದೇನೆ, ನೋಡಿದ್ಯಾ? ಬೆಸ್ಟ್ ಕಮೆಂಟ್ ನೋಡಿ. ಸೂಪರ್ ಸಪೋರ್ಟಲ್ಲಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ನೋಡಿ ಪಿನ್ ಐಡಿಗೆ ಯಾರೆಲ್ಲ ಕನೆಕ್ಟ್ ಆಗಿಲ್ಲ ಪಿನ್ ಐಡಿಗೆ ಕನೆಕ್ಟ್ ಆಗಿ ಕೊಡ್ತಾರೆ ರಿಟರ್ನ್ ನಿಮಗೆ. ಸ್ವಾತಿ ಅವರು ಸೂಪರ್ ಅಂತಿದ್ದಾರೆ. ಸ್ವಾತಿ ಅವರೇ ಪಿನ್ ಐಡಿಗೆ ಕನೆಕ್ಟ್ ಆಗಿಲ್ಲ ಅಂದರೆ ಹಾಗೆ ಅವರು ರಿಟರ್ನ್ ಕೊಡ್ತಾರೆ ನಿಮಗೆ. ವೈಶುದು ಮೆಸೇಜ್ ಹೋಯ್ತು. ಸಾರಿ ವೈಶು, ಎಲ್ಲಿದೆಯಾ? ಓಕೆ ಅಂತಿದ್ದಾರೆ. ವೈಶುದು ಮೆಸೇಜ್ ಹೋಯ್ತು. ವೈಶು ಮತ್ತೆ ನನಗೆ ಬೈತಲೆ, ಮೆಸೇಜ್ ಎಲ್ಲಿ ಹೋಗಿತ್ಯಾ? ಬೆಸ್ಟ್ ಬೆಳದಿಂಗಳು ಅಕ್ಕ, ಬೆಂಕಿ ಜೈ ಅಂತಿದ್ದಾರೆ. ಥ್ಯಾಂಕ್ ಯು ವೈಶು ಎಲ್ಲಿದ್ದೀಯಾ? ಸ್ವಾತಿ ಹಲೋ ಅಂತಿದ್ದಾರೆ. ಹಲೋ ವೈಶು ಸ್ವಲ್ಪ ಸುಮ್ಮನಿರು ಅಂತಿದ್ದಾರೆ. ಸಿಸ್ಟರ್ ನನ್ನ ಚೆಕ್ ಐಡಿ ವಿಡಿಯೋ ನೋಡಿ, ಚಾನಲ್ ಇದ್ದು ವಿಡಿಯೋ ನೋಡಿ. ಓಕೆ ಮಿಸ್ಟರ್ ಜೆ ಅವರೇ, ನೀವು ಕಮೆಂಟ್ ಹಾಕಿದ್ದೀರಾ ನನಗೆ. ಒಂದು ಇವತ್ತು ಹಾಕಿದ ವಿಡಿಯೋಗೊಂದು ಕಮೆಂಟ್ ಹಾಕಿ, ಖಂಡಿತ ಅಲ್ಲಿಂದ ಹೋಗಿ ನಾನು ನಿಮಗೆ ವಿಡಿಯೋ ನೋಡ್ತೀನಿ ಆಯಿತಾ. ನೀವು ಕೂಡ ಸಪೋರ್ಟ್ ಮಾಡ್ತೀರಲ್ವಾ, ನಾನು ವಿಡಿಯೋ ನೋಡೋದೇ ಇರಲ್ಲ, ನೋಡ್ತೀನಿ, ಖಂಡಿತವಾಗಿ ನೋಡ್ತೀನಿ. ನೀವು ನನಗೆ ಒಂದು ಕಮೆಂಟ್ ಹಾಕಿ ಅಷ್ಟೇ. ಕಮೆಂಟ್ ಇಲ್ಲ ಅಂದರೆ ನನಗೆ ಅದು ಚೆಕ್ ಮಾಡಿದರೆ ಯಾವುದ್ಯಾವುದೋ ಬರುತ್ತೆ. ಅಶ್ವಿನಿ ಅಸು ಸೂಪರ್ ಸಪೋರ್ಟ್ ಅಲ್ಲಿದೆ. ವೈಶು ಅವರು ಸೂಪರ್ ಸಪೋರ್ಟ್. ಅಚ್ಚು ಪ್ರಪಂಚ ಹಾಯ್ ಅಂತಿದ್ದಾರೆ. ಹಾಯ್ ಅಚ್ಚು ಪ್ರಪಂಚ ಅವರೇ, ವೆಲ್ಕಮ್. ನಿಮಗೆ ಲೈಕ್ ಕೊಟ್ಟಿಲ್ಲ ಅಂದರೆ ಲೈಕ್ ಅನ್ಕೊಡಿ. ವೈಶು ಜಂಪ್ ಅವರಿಗೆ ಗಿಫ್ಟ್ ಸಿಗಿಲ್ಲ ಅಂತೆ. ವೈಶು ಅಕ್ಕ ಜೈ ಅಂತಿದ್ದಾರೆ. MRJ ಸಿಸ್ಟರ್ ರಾಮ್ ನನ್ನ ವಿಡಿಯೋ ನೋಡಿ. ಓಕೆ ನೋಡ್ತೀನಿ ಜೆ ಅವರೇ, ಖಂಡಿತವಾಗಿಯೂ ನೋಡ್ತೀನಿ. ನನಗೆ ಒಂದು ಕಮೆಂಟ್ ಹಾಕಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಎಲ್ರಿಗೂ. ಥ್ಯಾಂಕ್ ಯು ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ ಅವರಿಗೆ ಎಲ್ರಿಗೂ ಥ್ಯಾಂಕ್ ಯು. ಕಣ್ಬಿಟ್ಟು ನೋಡಪ್ಪ ತಮ್ಮಯ್ಯ ಅಂತಿದ್ದಾರೆ ನೋಡಿ. ಇದ್ದಾರೆಯಾ? ವೈಶು ಇದ್ದಾಳೆ. ವೈಶು ಹಾಗೆಲ್ಲ ಹೋಗಲ್ಲ. ಸೂರಜ್ TV17 ರಿಟರ್ನ್ ಡನ್ ನೋಡಿ. ವೈಶು ಅವರಿಗೆ ಬಾಕಿ ಇದೆ ಈಗ. TV17 डन अंते नोड़ी. सोनू सूरज भैया वैशु दीदी को रिटर्न कर दीजिए. वैशु दीदी ने आपको दिया था, प्लीज़ उनको भी रिटर्न कर दीजिए. 3 सब डन. जनरल नॉलेज भैया को 3 सब डन हो गया है ना भैया. सोनू सूरज हमको सपोर्ट कीजिए प्लीज़. सोनू सूरज भैया वैशु दीदी को भी सपोर्ट किया. वैशु बनता निಮಗೆ ಅಚ್ಚು ಲೈಕ್ ಡನ್ ಮಾಡಿದ್ದೀನಿ ಸಿಸ್ ಅಂತಿದ್ದಾರೆ. ಓಕೆ ಥ್ಯಾಂಕ್ ಯು ಸೋ ಮಚ್. ಇದ್ದೀರಾ ಆದರೆ ಬ್ಲೂ ಕೊಡ್ತೀನಿ. ಇದ್ದೀರಾ ಅಚ್ಚು ಅವರೇ? ಇದ್ದೀರಾ? ಬ್ಲೂ ಕೊಡ್ತೀನಿ. ಅಕ್ಕ ನಾನು ನಿಮ್ಮ ವಿಡಿಯೋ ನೋಡಿ ಕಮೆಂಟ್ ಮಾಡಿದ್ದೀನಿ, ನೋಡಿದ್ರಾ? ನೋಡಿದೆ ಬ್ರದರ್, ನಿಂದು ಕೂಡ ನೋಡಿದ್ದೇನೆ ನಾನು, ಎಲ್ಲ ಇದು ನೋಡಿದ್ದೀನಿ ನೋಡು. ಸೂಪರ್ ಸಪೋರ್ಟ್. ಸೋನು ಸೂರಜ್ ಥ್ಯಾಂಕ್ ಯು ಸರ್ ಅಂತಿದ್ದಾರೆ. ಅಕ್ಕ ನನಗೆ ಗಿಫ್ಟ್ ಬಂದಿಲ್ಲ ಸೋನು ಸೂರಜ್. ಬರ್ತದೆ ಈಗ. ಹೋದ್ರು ಕೊಡಲಿಕ್ಕೆ, ನೋಡು ಹೋದ್ರು, ಕೊಡ್ತಾರೆ ಅವರು, 100% ಕೊಡ್ತಾರೆ. ಎಲ್ರಿಗೂ ವಿಡಿಯೋ ನೋಡಿ ಕೊಡೋದು ಅವರು, ಸ್ವಲ್ಪ ಅದರ ವಿಡಿಯೋ ನೋಡಿಯೇ ಕೊಡ್ತಾರೆ ಅವರು. ಅವ್ರದ್ದು ಕ್ರಮ ಉಂಟು ನೋಡಿ, ಹಾಗೆ ವಿಡಿಯೋ ನೋಡೋದು. ಅಚ್ಚು ಅವರು ಯಾವ ಊರು ಸಿಸ್ ನಿಮ್ಮದು? ನಂದು ಕಾರ್ಕಳ ಸಿಸ್. ನಂದು ಕಾರ್ಕಳ, ಉಡುಪಿ ಕಾರ್ಕಳ. ನಾನು ಇರುವುದು ಮಾತ್ರ ಮುಂಬೈಯಲ್ಲಿ ಇರುವುದು. ಜನರಲ್ ನಾಲೆಜ್ ಸೂಪರ್ ಸಪೋರ್ಟ್. ಸ್ವಾತಿ ಸೂಪರ್ ಅಂತಿದ್ದಾರೆ. ಅತ್ತೆಗೆ ಜೈ ಅಂತಿದ್ದಾರೆ ನಮ್ಮ ಅಲಿ ಅವರು. ಸ್ವಾತಿ ಅವರು ಇದ್ದಾರೆ ನೋಡಿ. ಕನೆಕ್ಟ್ ಆಗಿಲ್ಲ ಅಂದರೆ ಆಗಿ ಹಾಯ್ ಗಿಫ್ಟ್ ಕೊಡಿ ಅಂತಿದ್ದಾರೆ. ಅಶ್ವಿನಿ ಹಸು ಅವರು
ನೋಡಿ ಅಶ್ವಿನಿ ಅವರೇ, ಮಿಸ್ಟರ್ ಜೆ ಅವರಿದ್ದಾರೆ, ಕನೆಕ್ಟ್ ಆಗಿಲ್ಲ ಅಂದರೆ ಆಗಿ ಅವರು ಕೊಡ್ತಾರೆ. ಭುವನ್ ವರ್ಲ್ಡ್ ಬಂದರು ನೋಡಿ. ಭುವನ್ ಅವರು ಬ್ಯುಸಿ ಇದ್ದಾರಂತೆ ಪಾಪ, ಕಾಲೇಜ್ ಸ್ಟಾರ್ಟ್ ಆಗಿದಂತೆ. ಭುವನ್ ಥ್ಯಾಂಕ್ ಯು ಸೋ ಮಚ್. ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ಲೈಫ್ ಸೂಪರ್ ಸಪೋರ್ಟ್. ವೈಶು ಭುವನ್ ಊಟ ಆಯ್ತಾ? ಏನು ಊಟಕ್ಕೆ? ದಾದಾ ಒಣಸಗಮಲ್ದೇರಿನಿ ನಾನೇ ಕೊಟ್ಟಿದ್ದು ಫಸ್ಟ್. ನನಗೆ ಕೊಟ್ಟಿಲ್ವ ಅವರು? ಕೊಡ್ತಾರೆ ನಿಮ್ಮದು ವಿಡಿಯೋ ನೋಡಲಿಕ್ಕೆ ಹೋದ್ರೆ ಅವರು. ಸೂಪರ್ ಸಪೋರ್ಟ್ ಬಂದಿದ್ರೆ ಆಯ್ತಲ್ವಾ, ಬರದಿದ್ರೆ ನೋಡಿ. ಊಟ ಆಯ್ತಾ ಸಿಸ್ ಅಂತಿದ್ದಾರೆ. ಊಟ ಆಯಿತು, ನಿಮ್ದಾಯ್ತಾ ಭುವನ್? ವಾಯ್ಸ್ ಅಪ್ ಅವರು ಸೂಪರ್ ಸಪೋರ್ಟ್ ಅಲ್ಲಿದೆ. ಅತ್ತೆಗೆ ಜೈ ಅಂತಿದ್ದಾರೆ. ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ಭುವನ್ ಏನು ಊಟ? ನಾನು ಅನ್ನಲ್ವಾಗ ನನಗೆ ನಾನ್ ಫಿಶ್ ಊಟ, ಮೀನು ಸಾರು ಅಲ್ಲ, ಮೀನು ಫ್ರೈ. ಅದೇ ಇಲ್ಲ ಅಕ್ಕ ಇಸ್ಕೊಳ್ಳಿ, ನನಗೆ ಗಿಫ್ಟು ಇಸ್ಕೊಡಿ. ಕೊಡ್ತೀನಿ ಖಂಡಿತ ಅವ್ರು ಕೊಡ್ತಾರೆ. ಲೈಕ್ ಡನ್. ಇದ್ದೀರಾ? ಓಕೆ ಹಾಗಾದರೆ ಬ್ಲೂ ಕೊಡ್ತೀನಿ ನಿಮಗೆ, ನೀವು ಕನೆಕ್ಟ್ ಆಗಿ ಆಯಿತಾ? ಕೆಲವರು ಒಂದು ಮೆಸೇಜ್ ಹಾಕಿ ಸೀದಾ ಹೋಗ್ತಾರೆ, ಅಂಥವರಿಗೆ ಇನ್ನು ಮುಂದೆ ಬ್ಲೂ ಕೊಡುವುದಿಲ್ಲ ಅಂತ ಅಂದ್ಕೊಂಡಿದ್ದೀನಿ. ಡೈಲಿ ಬರುವವರಿಗೆ ನಂದು ಇದು ಉಂಟು, ಮತ್ತೆ ಎಂತ ಗೊತ್ತುಂಟ, ಅವರೊಬ್ರು ಪ್ಲೀಸ್ ಸಪೋರ್ಟ್ ಮೀ. सोनू सूरज भैया एक गिफ्ट बाकी है आपका, वैशु दीदी को प्लीज रिटर्न कर दीजिए. वैशु दीदी, वैशु कमेंट ಮಾಡಿದ್ಯಾ? ವೈಶು ಮಿಸ್ಟರ್ ಜೆ ಅವರೇ ನಮಗೆ ಕಮೆಂಟ್ ಹಾಕಿದ್ರು ನನ್ನ ವಿಡಿಯೋಗೆ ಒಂದು. सोनू सूरज भैया आपको एक गिफ्ट बाकी है, प्लीज रिटर्न कीजिए. ನನಗೆ ಸಪೋರ್ಟ್ ಮಾಡಿ, ರಿಟರ್ನ್ ಮಾಡ್ತೀನಿ ಅಂತಿದ್ದಾರೆ ಅಚ್ಚು ಪ್ರಪಂಚ ಅವರು. ವೈಶುಜ್ಕೋ ರಿಟರ್ನ್ ಕರ್ ದಿಯಾ ಹೈ. ವೈಶ್ರಂತೆ ನೋಡಿ, ಕೊಟ್ಟರು ಅವ್ರು. ರಮ್ಯಾ ಅವರಿದ್ದಾರೆ. ರಮ್ಯಾ ಥ್ಯಾಂಕ್ ಯು, ಸೂಪರ್ ಸಪೋರ್ಟ್, ಥ್ಯಾಂಕ್ ಯು ಸೋ ಮಚ್. ಜೆಂಡಾ ನಾಲೆಜ್ ಸೂಪರ್ ಸಪೋರ್ಟ್, ಥ್ಯಾಂಕ್ ಯು ಸೋ ಮಚ್. ಅಶ್ವಿನಿ ಗಿಫ್ಟ್ ರಿಟರ್ನ್ ಕೊಡಿ. ಅಶ್ವಿನಿ ನಿಮಗೆ ಗಿಫ್ಟ್ ಕೊಟ್ಟಿದ್ದಾರೆ ಮಿಸ್ಟರ್ ಜೆ ಅವರು, ನೋಡಿ ಅವರಿಗೆ ರಿಟರ್ನ್ ಕೊಡಿ. ವೈಶುಕೋ ರಿಟರ್ನ್ ಕರ್ ದಿಯಾ ಹೈ. ವೈಶು ರಿಟರ್ನ್ ಆಗಿದಂತೆ ನೋಡು. ಓಕೆ ಥ್ಯಾಂಕ್ ಯು ಸೋನು ಸೂರಜ್ ಸಾರ್ ಅಂತಿದ್ದಾರೆ. ಅವರು ಕೊಡ್ತಾರೆ, ಎಲ್ರಿಗೂ ಕೊಡ್ತಾರೆ ಅವರು ಎಲ್ರಿಗೂ ಒಂದು ಬಾಕಿ ಇಟ್ಕೊಳ್ಳಿ. ನಮ್ಗೆ ಖುಷಿ ಆಯಿತು, ಹಾಗೆ ವಿಡಿಯೋ ನೋಡಿ ಕೊಡಬೇಕು, ಖುಷಿ ಆಗುತ್ತೆ. ಎಲ್ರಿಗೂ ಹಾಗೇನೆ ಮಾಡಿ, ವಿಡಿಯೋ ನೋಡಿ ಕೊಟ್ಟರೆ ಲೆಸ್ ಆಗಲ್ಲ. ಅಶ್ವಿನಿ ಗಿಫ್ಟ್ ಕೊಡಿ ಮಿಸ್ಟರ್ ಜೆ ಅವರಿಗೆ. ಮೋಸ್ಟ್ ವೆಲ್ಕಮ್ ಅಂತಿದ್ದಾರೆ. ಸೂಪರ್ ಸಪೋರ್ಟ್. ಲಕ್ಷ್ಮೀ ಅವರು ಬಂದರು. ಎಲ್ಲಿದ್ದಾರೆ? ಓಡಿ ಹೋಯ್ತು ಮೆಸೇಜ್. ವೆಲ್ಕಮ್ ಲಕ್ಷ್ಮಿ ಅವರೇ, ವೆಲ್ಕಮ್ ನಿಮಗೆ, ವೆಲ್ಕಮ್. ಜನರಲ್ ನಾಲೆಜ್ ಸೂಪರ್ ಸಪೋರ್ಟ್. ಅತ್ತೆಗೆ ಜೈ. सुपर सपोर्ट स्वाति और सुपर सपोर्ट सोनू और हमको आपको सबको सपोर्ट करते हैं, हमको सबको सपोर्ट करते हैं. ನೋಡಿ ಸೋನು ಸೂರಜ್ ಅವರಿಗೆ ಯಾರೆಲ್ಲ ಲೈಕ್ ಗಿಫ್ಟ್ ಕೊಟ್ಟಿಲ್ಲ ಕೊಡಿ, ಅವರು ಖಂಡಿತವಾಗಿಯೂ ವಿಡಿಯೋ ನೋಡಿ ಕೊಡ್ತಾರೆ. ಅವ್ರದ್ದು ಕೂಡ ವಿಡಿಯೋ ನೋಡಿ ಕೊಡಿ, ಇಲ್ಲಾಂದರೆ ಲೆಸ್ ಆಗಬಾರ್ದು ಅವರಿಗೂ ಕೂಡ. ಅವರು ಕೂಡ ಹಾಗೆ ಮಾಡ್ತಾರೆ, ಹಾಗೆ ಸ್ವಲ್ಪ ಲೇಟ್ ಆಗುತ್ತೆ ಅವರು ಕೊಡೋದು. ಸೂಪರ್ ಸಪೋರ್ಟ್. ಅಶ್ವಿನಿ ಗಿಫ್ಟ್ ರಿಟರ್ನ್ ಕೊಡಿ. ಅಶ್ವಿನಿ ಸಪೋರ್ಟ್ ಮಾಡಿ ಅಂದ್ರು. ಅಶ್ವಿನಿ ಸುತ್ತುತ್ತಿದೆ ಅಲ್ವಾ, ಏನ್ ಮಾಡುದು? ಸುತ್ತುತ್ತಿದೆ ಅಲ್ವಾ, ಏನ್ ಮಾಡುದು? ಸುತ್ತುವುದಕ್ಕೆ ಹಗ್ಗಲ್ಲಿ ಕಟ್ ಹಾಕ್ಬೇಕಂತೇನ. ಸೂರಜ್ ಗ್ರೇಟ್ ಬ್ಯಾನ್ ಅಂತಿದ್ದಾರೆ. ಅತ್ತೆಗೆ ಜೈ ಅಂತಿದ್ದರು. ಸೋನು ಸೂರಜ್ ಗಿಫ್ಟ್ ಪ್ಲೀಸ್ ಅಂತಿದ್ದಾರೆ. ಸೋನು ಜೂರೋ ಸೂಪರ್ ಸಪೋರ್ಟ್ ಲೈಕ್ ಡನ್ಸಿಸ್ ಅಂತಿದ್ದಾರೆ. ಥ್ಯಾಂಕ್ ಯು ಲಕ್ಷ್ಮೀ ಕ್ರಿಯೇಷನ್ಸ್ ಅವರೇ, ಥ್ಯಾಂಕ್ ಯು ಸೋ ಮಚ್. ನೋಡಿ ಎಲ್ರು ಇದ್ದಾರೆ, ಯಾರಿಗೆಲ್ಲ ಕನೆಕ್ಟ್ ಆಗಿಲ್ಲ ಆಗಿ ನೋಡಿ. ಜನರಲ್ ನಾಲೆಜ್ ಭಯ್ಯ, ಸೋನು ಭಯ್ಯ, ರಮ್ಯಾ ಅವರು, ಅಚ್ಚು ಪ್ರಪಂಚ ಅವರು. ಊಟ ಇಲ್ಲ ಸಿಸ್, ಇನ್ನಾಗ್ಬೇಕು ಅಷ್ಟೇ, ಇನ್ನಾಗ್ಬೇಕು. ಸ್ವಾತಿ ಅವರಿದ್ದಾರೆ. ಅಚ್ಚು ರಿಟರ್ನ್ಗೆ ಗಿಫ್ಟ್ ಕೊಟ್ಟಿದ್ದಾರೆ ನೋಡಿ. ಸ್ವಾತಿ ಅವರು, ಅವರಿಗೆ ರಿಟರ್ನ್ ಕೊಡಿ ಆಯ್ತಾ? ಅಚ್ಚು ಪ್ರಪಂಚ. ಲಕ್ಷ್ಮಿ ಗಿಫ್ಟ್ ಡನ್, ರಿಟರ್ನ್ ಪ್ಲೀಸ್. ಲಕ್ಷ್ಮಿ ಅವರೇ ನಿಮಗೆ ನೋಡಿ ರಮ್ಯಾ ಅವರು ಕೊಟ್ಟಿದ್ದಾರೆ ನೋಡಿ, ಅವರಿಗೆ ಕೊಡಿ ಆಯ್ತಾ? ಕೊಡಿ ಅವರಿಗೆ ಗಿಫ್ಟು. ಸ್ವಾತಿ ಅವರು ಅಚ್ಚು 600 ಡನ್ ಪ್ಲೀಸ್ ರಿಟರ್ನ್ ಅಂತಿದ್ದಾರೆ ನೋಡಿ. ಸ್ವಾತಿ ಬ್ಲಾಗರ್ ಅವರು ಕೊಡಿ ಆಯ್ತಾ? ನೆಟ್ವರ್ಕ್ ಪ್ರಾಬ್ಲಮ್ ಆಗ್ತಾ ಇದೆ ಸಿಸ್. ಹೌದು ಅದು ಹಾಗೇನೆ ಒಮ್ಮೊಮ್ಮೆ. ಅಚ್ಚು ಅವರೇ ಡು ನಾಟ್ ರಿಟರ್ನ್. ಅಚ್ಚು ಅವರೇ ಡನ್ ಪ್ಲೀಸ್ ರಿಟರ್ನ್. ಅಚ್ಚು ಅವರೇ ನಿಮಗೆ ಗಿಫ್ಟ್ ಬಂದಿದೆ ನೋಡಿ, ಚೆಕ್ ಮಾಡಿ ಎಲ್ರಿಗೂ ಕೊಡಿ ಆಯ್ತಾ? ಯಾರು ಬಾಕಿ ಇಟ್ಕೋಬೇಡಿ ಪ್ಲೀಸ್, ಎಲ್ರಿಗೂ ಕೊಡಿ. ಎಲ್ರಿಗೂ ಕೊಟ್ರೇ ನನಗೆ ಕೂಡ ಖುಷಿ ಆಗುತ್ತೆ ನೋಡಿ. ಅಚ್ಚು ಅವರೇ ಎಲ್ರಿಗೂ, ಸ್ವಾತಿ ಅವರಿಗೆ ಮತ್ತು ರಂಜು ಅವರಿಗೆ ಕೊಡಿ. ಪಿನ್ ಐಡಿಗೆ ಕನೆಕ್ಟ್ ಆಗಿಲ್ಲ ಅಂದರೆ ಆಗಿ. ಸ್ವಾತಿ ಬ್ಲಾಗರ್ ಅವರು ಹಾಯ್ ಅಂತಿದ್ದಾರೆ. ಅಚ್ಚು ಗಿಫ್ಟ್ ಡನ್ ಅಂತಿದ್ದಾರೆ. ರಿಟರ್ನ್ ಪ್ಲೀಸ್ ಅಂತಿದ್ದಾರೆ. ಅಚ್ಚು ರಮ್ಯಾ ಅವರು ಕೂಡ ಕೊಟ್ಟಿದ್ದಾರೆ ನೋಡಿ, ಅವರಿಗೂ ಕೂಡ ಕೊಡಿ. ಪ್ರವೀಣ್ ನಾಯ್ಕ್ ಅವರು ಬಂದರು.
40 ಲೈಕ್ ಡನ್ ಅಂತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಪ್ರವೀಣ್ ನಾಯ್ಕ್ ಅವರೇ. ವೆಲ್ಕಮ್ ನಿಮಗೆ, ವೆಲ್ಕಮ್ ನನ್ನ ಕಡೆಯಿಂದ, ವೆಲ್ಕಮ್ ನಿಮಗೆ. ಇವತ್ತು ಎಷ್ಟು ಗಂಟೆ ಆಯಿತು? ನಾನು ಸ್ವಲ್ಪ ಊಟ ಮಾಡಿ ಬರ್ತೀನಿ, ಯಾಕಂದರೆ ನಾಳೆ ಸಂಕಷ್ಟಿ. ನೀವು ಇರಿ, ನಾನು ಓದ್ತಾ ಇದ್ದೀನಿ ಹೋಗಲ್ಲ, ನಾನು ಇದ್ದೀನಿ. ಸ್ವಲ್ಪ ಮೆಸೇಜ್ ಓದುವಾಗ ಕಷ್ಟ ಆಗುತ್ತೆ. ಶ್ರೇಷ್ಠ ಕನ್ನಡ ಗಿಫ್ಟ್ ಕೊಡಿ, ರಿಟರ್ನ್ ಮಾಡ್ತೀನಿ ಅಂತಿದ್ದಾರೆ. ಶ್ರೇಷ್ಠ ಅವರೇ ಲೈಕ್ ಕೊಟ್ಟಿಲ್ಲ ಅಂದರೆ ಲೈಕ್ ಅನ್ನು ಕೊಡಿ. ಅಚ್ಚು ಲೈಕ್ ಕೊಡಿ. ರಮ್ಯ ಅವರೇ, ಲಕ್ಷ್ಮಿ ಅವರು ಇದ್ದೀರಾ? ಕೆಲವರು ಒಂದು ಬಂದು ಹಾಯ್ ಮಾಡಿ ಹೋಗ್ತಾರೆ, ಮತ್ತು ಗಿಫ್ಟ್ ಕೊಟ್ಟವ್ರಿಗೆ ಗೋವಿಂದ. ಅದೇ ನನಗೆ ಟೆನ್ಷನ್ ಆಗೋದು. ಲಕ್ಷ್ಮಿ ಗಿಫ್ಟ್ ಡನ್. ಲಕ್ಷ್ಮಿ ಅವರೇ ಇದ್ದೀರಾ ನೋಡಿ. ಅವರು ಇಲ್ಲ ಅಂದರೆ ನೀವು ಕೂಡ ಅನ್ಸಬ್ ಮಾಡಿಬಿಡಿ ಆಯಿತಾ. ಅವ್ರು ಇದ್ದರೆ ಕೊಡಲಿ, ಇಲ್ಲಾಂದರೆ ನೀವು ಕೂಡ ಅನ್ಸಬ್ ಮಾಡಿಬಿಡಿ. ಮತ್ತೆ ನಾಳೆ ಬಂದರೆ ಮತ್ತೆ ಪುನಃ ಕೊಡ್ಬೋದು ಅವರಿಗೆ. ಲಕ್ಷ್ಮಿ ಅವ್ರು ಇಲ್ವ ಏನ? ಶ್ರೇಷ್ಠ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ಯಾರೇ ಲೈಟಲ್ಲಿ ಇದ್ದೀರಾ ಬಂದು ಸಪೋರ್ಟ್ ಮಾಡಿ ಪ್ಲೀಸ್, ಬಂದು ಸಪೋರ್ಟ್ ಮಾಡಿ. ರಮ್ಯಾ ಅವರು ಸೂಪರ್ ಸಪೋರ್ಟ್, ಥ್ಯಾಂಕ್ ಯು ಸೋ ಮಚ್. ಲಕ್ಷ್ಮಿ, ರಮ್ಯಾ ಡನೋ ಇದ್ದಾರೆ, ಅವರು ಇದ್ದಾರೆ, ನನ್ಗೆ ಇದ್ದದ್ದೆ ಅಂತ. ಅಚ್ಚು ಅವರು ಥ್ಯಾಂಕ್ ಯು ಸಿಸ್. ರಮ್ಯಾ ಅವರು ಕೊಟ್ಟಿದ್ದಾರಂತೆ ನೋಡಿ. ರಮ್ಯಾ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ನನಗೆ ಬೈದ್ರ ಅಂತ ಲಕ್ಷ್ಮಿ ಅವರು. ನಾನು ಬೈದೆ ನಿಮಗೆ, ಅವರು ಒಂದು ಮೆಸೇಜ್ ಹಾಕಿ ಹೋದ್ರು ಅಂತ. ಬೈಬೇಡಿ ಆಯಿತಾ. ಲಕ್ಷ್ಮಿ ರಿಟರ್ನ್ ಪ್ಲೀಸ್ ಅಂತಿದ್ದಾರೆ. ಪ್ರೀತಿ ಅವರು ಹಾಯ್ ಅಂತಿದ್ದಾರೆ. ಹಾಯ್ ಪ್ರೀತಿ ಅವರೇ, ಥ್ಯಾಂಕ್ ಯು ಸೋ ಮಚ್. ಊಟ ಆಯ್ತು ಸಿಸ್? ಇಲ್ಲ, ಇನ್ನು ಮಾಡಲಿಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ಸ್ವಾತಿ ಹಾಯ್ ಅಂತಿದ್ದಾರೆ. ಪ್ರೀತಿ ಕುಮಾರ್ ಅವರು ಸೂಪರ್ ಸಪೋರ್ಟ್. ಪ್ರೀತಿ ಕುಮಾರ್ ಅವರೇ ಲೈಕ್ ಕೊಟ್ಟಿಲ್ಲ ಅಂದರೆ ಲೈಕ್ ಅನ್ನು ಕೊಡಿ. ಲಕ್ಷ್ಮಿ ಸಿಸ್ ಪ್ಲೀಸ್ ಚೆಕ್ ಒನ್ ಅಗೈನ್ ನೋಡಿ. ಲಕ್ಷ್ಮಿ ಅವರೇ ಸ್ವಲ್ಪ ಚೆಕ್ ಮಾಡಿ. ಅವ್ರಿಗೆ ಬಂದಿಲ್ಲ ಅಂದರೆ ಒಮ್ಮೆ ಬರಲ್ಲ, ಕೆಲವೊಮ್ಮೆ ಹಾಗೆ ಮೆಸೇಜ್ ಬರಲ್ಲ, ಅದೇ ಪ್ರಾಬ್ಲಮ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಲೈಫ್ ಇದ್ ರಂಜು. ಯಾರು ಕೊಟ್ಟಿದ್ದಾರೆ ಲೈಫ್ ಇದ್ ರಂಜು? ನಾನು ಯಾರ್ದು ಮೆಸೇಜ್ ಸ್ಕಿಪ್ ಆಯ್ತು ಎಲ್ರದ್ದು. ಏನು ಮಾಡಲಿ, ಆ ಊಟಕ್ಕೆ ರೆಡಿ ಮಾಡ್ತಾ ಇದ್ದೆ, ಹಾಗೆ ಸ್ಕಿಪ್ ಆಯ್ತೇನ, ಅದೇ ಒಂದು ಪ್ರಾಬ್ಲಮ್ ಆಗೋದು. ಊಟ ಮಾಡಿ ಬರಬೇಕಂತ ಅಂದ್ಕೊಂಡೆ, ಮಕ್ಕಳು ಬಿಡಲಿಲ್ಲ. ಥ್ಯಾಂಕ್ ಯು ಅಂತಿದ್ದಾರೆ ನೋಡಿ. ಯಾರಿಗೆ? ಅಚ್ಚು ಅವರೇ ಅಂತಿದ್ದಾರೆ. ರಮ್ಯಾ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಪ್ರೀತಿ ಕುಮಾರ್ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ಅಚ್ಚು ಪ್ರಪಂಚ ಗಿಫ್ಟ್ ರಿಟರ್ನ್ ಮಾಡಿ ಬೆಸ್ಟ್ ಅವರು ಅಂತಿದ್ದಾರೆ ನೋಡಿ. ಪ್ರೀತಿ ಕುಮಾರ್ ಅವರು ನ್ಯೂ ಮೆಂಬರ್ ಕನೆಕ್ಟ್ ಮೈ ಚಾನಲ್ ಅಂತಿದ್ದಾರೆ ನೋಡಿ. ಸ್ವಲಕ್ಷ್ಮಿ ರಿಟರ್ನ್ ಮಾಡಿ ಅಂತಿದ್ದಾರೆ. ಅಚ್ಚು ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ಪ್ರೀತಿ ಅವರು ಅಚ್ಚು ಅವರೇ ಗಿಫ್ಟ್ ಮೀ ಅಂತಿದ್ದಾರೆ. ರಮ್ಯಾ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ಒಬ್ರಿಗೊಬ್ರು ಕನೆಕ್ಟ್ ಆಗಿ ಥ್ಯಾಂಕ್ ಯು ರಮ್ಯಾ ಅವರೇ. ಥ್ಯಾಂಕ್ ಯು ಪ್ರೀತಿ ಕುಮಾರ್ ಅವರೇ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಲಕ್ಷ್ಮಿ ಸ್ವಾತಿ ಡನ್ ಅಂತಿದ್ದಾರೆ. ಸ್ವಾತಿ ಅವರೇ ಡನ್ ಅಂತೆ. ಅವ್ರು ಕೊಡ್ಲಿಕ್ಕೆ ಹೋದ್ರು ಅಲ್ವಾ, ಹಾಗೆ ಕೊಟ್ಟರು ನೋಡಿ. ಚೆಕ್ ಮಾಡಿ ಸ್ವಾತಿ ಅವರೇ. ರಮ್ಯಾ ಅವರು ಸೂಪರ್. ರಂಜು ಅವರು ಸೂಪರ್. ಥ್ಯಾಂಕ್ ಯು ಸೋ ಮಚ್ ರಂಜು. ಥ್ಯಾಂಕ್ ಯು ಸೋ ಮಚ್ ರಂಜು ಅವರೇ. ಥ್ಯಾಂಕ್ ಯು ಸೋ ಮಚ್ ರಂಜು ಅವರೇ. ವಿಡಿಯೋ ಹಾಕಿದ್ರಾ? ಅಚ್ಚು 848 ಡನ್. ಪ್ರೀತಿ ಕುಮಾರ್ ಅವರೇ, ನಿಮಗೆ ಅಚ್ಚು ಅವ್ರು ಕೊಟ್ಟಿದ್ದಾರೆ ನೋಡಿ. ರಿಟರ್ನ್ ಕೊಡಿ ಅವರಿಗೆ. ಥ್ಯಾಂಕ್ ಯು. ಕಮೆಂಟ್ ಮಾಡಿರಿ. 2 ಮಿನಿಟ್ ರಿಟರ್ನ್ ವಿಡಿಯೋ ನೋಡಿ. ರಿಟರ್ನ್ ಮಾಡ್ತೀನಿ ಅಂತಿದ್ದಾರೆ. ಲೈಫ್ ಇದ್ರೆ ಸ್ವಲ್ಪ ಸಪೋರ್ಟಲ್ಲಿದ್ದಾರೆ. ಥ್ಯಾಂಕ್ ಯು. ಮೆಸೇಜ್ ಸ್ಕಿಪ್ ಆಯಿತಾ? ಏನೋ ಆಯಿತು. ಈ ನೆಟ್ವರ್ಕ್ ಪ್ರಾಬ್ಲಮ್ಮಿಂದ ನಾವು ಸತ್ವಿ. ಇಲ್ಲ ಅಕ್ಕ, ಶಾರ್ಟ್ ಹಾಕಿದ್ದೀನಿ. ಓಕೆ, ನೋಡ್ತೀನಿ ಲೈಫು ಇದ್ರಂಜು. ಪ್ರೀತಿ ಕುಮಾರ್ ಸ್ವಲ್ಪ ಸಪೋರ್ಟಲ್ಲಿದ್ದಾರೆ. ಅಚ್ಚು ಪ್ರಪಂಚ ವಿಡಿಯೋ ರಿಲೇಟೆಡ್ ಕಮೆಂಟ್ ಹಾಕಿ. ಹೌದು ಅಚ್ಚು ಅವರೇ ಡನ್ ಅಂತ ಹಾಕಬೇಡಿ ಆಯಿತಾ. ವಿಡಿಯೋಗೆ ಸಂಬಂಧಪಟ್ಟ ಕಮೆಂಟ್ ಹಾಕಿ ಆಯಿತಾ. ಡನ್ ಆದರೆ ಅದು ಮುಂದೆ ಪ್ರಾಬ್ಲಮ್ ಆಗುತ್ತಂತೆ. ಮೌನ ಆಗುವಾಗ ಚಾನಲ್ ಡಿಲೀಟ್ ಆಗುವ ಸಾಧ್ಯತೆ ಎಲ್ಲ ಅದೇ ಇರುತ್ತಂತೆ ಹೆಚ್ಚಾಗಿ.
ಅಚ್ಚು ಪ್ರಪಂಚ ವಿಡಿಯೋ ರಿಲೇಟೆಡ್ ಕಮೆಂಟ್ ಹಾಕಿ. ರಾಜ್ ದ ಶೋ ಮ್ಯಾನ್ ಅವರು ಬಂದರು. ಹಾಯ್ ಹಾಯ್, ವೆಲ್ಕಮ್ ವೆಲ್ಕಮ್. ನಿಮಗೆ ಲೈಕ್ ಕೊಟ್ಟಿಲ್ಲ ಅಂದರೆ ಲೈಕ್ ಅನ್ನು ಕೊಡಿ. ರಮ್ಯಾ ಅವರು ಸ್ವಲ್ಪ ಸಪೋರ್ಟಲ್ಲಿದ್ದಾರೆ. ಥ್ಯಾಂಕ್ ಯು ಥ್ಯಾಂಕ್ ಯು. ಏನಾಯಿತು ಅಂತ ಮೆಸೇಜು ಸ್ಟ್ರಕ್ ಆಗಿಬಿಡುತ್ತೆ ಒಮ್ಮೆ, ಅದು ಯಾಕೆ ಆಗೋದು ಅಂತಲೇ ಗೊತ್ತಾಗಲ್ಲ. ಥ್ಯಾಂಕ್ ಯು ರಾಜ್ ಅವರೇ, ಗಿಫ್ಟ್ ಮೀ ಅಂತಿದ್ದಾರೆ ನೋಡಿ. ಬೆಸ್ಟ್ ಅವರು. ಅಚ್ಚು ಪ್ರಪಂಚ ಕಮೆಂಟ್ ಬಂದಿಲ್ಲ. ಅಚ್ಚು ಅವರೇ ಕಮೆಂಟ್ ಬಂದಿಲ್ಲ ಅಂದೆ. ಮೊಹಮ್ಮದ್ ಅವರು, ಮೊಹಮ್ಮದ್ ಭೈ आप किधर गए था? आपको गिफ्ट मिल गया? एक दे दो. पिन आईडी ने आपको रिटर्न कर दिया गिफ्ट. मोहम्मद भाई आपको पिन आईडी ने किया पहले, आप नहीं थे इधर. रम्या और सुपर सपोर्ट. मोहम्मद सबीर पिन आईडी रिटर्न मी टू. ಓಕೆ ಓಕೆ ಓಕೆ. ಮಿಸ್ಟರ್ ಜೆ ಅವರೇ ಇದ್ದೀರಾ? ನಿಮಗೆ ಕೊಟ್ಟಿದ್ದಾರಂತೆ ಮೊಹಮ್ಮದ್ ಅವರು ನೋಡಿ. ಅಚ್ಚು ಪ್ರಪಂಚ ವಿಡಿಯೋ ಒಂದು ರಿಲೇಟೆಡ್ ಕಮೆಂಟ್ ಮಾಡಿ ನೋಡಿ, ಒಂದು ಕಮೆಂಟ್ ಮಾಡಿ. पिन आईडी रिटर्न मी. पिन आईडी ऑलरेडी डन मोहम्मद भैया, आपको किया था, आप नहीं थे इधर. अच्छू ಗಿಫ್ಟ್ ಡನ್, ರಿಟರ್ನ್ ಗಿಫ್ಟ್ ಪ್ಲೀಸ್. ಅಚ್ಚು ಪ್ಲೀಸ್ ಎಲ್ರಿಗೂ ರಿಟರ್ನ್ ಕೊಡಿ. ಊಟ ಆಯಿತಾ? ಮಾಡ್ತಾ ಇದ್ದೀನಿ ಬ್ರದರ್, ನಾನು ಊಟ ಮಾಡ್ತಿದ್ದೀನಿ ಈಗ. ಓಕೆ ಅಂತಿದ್ದಾರೆ. ನಿಮ್ಮ ಅಡುಗೆ ಸಖಿ ಅವರು ಬಂದರು. ಆಯ್ ಸಿಸ್, ಆಯ್ ವೆಲ್ಕಮ್ ಸಿಸ್, ವೆಲ್ಕಮ್. ओके थैंक यू थैंक यू. आप नहीं थे इधर, आपको उन्होंने किया था डन, बाद में क्या किया पता नहीं. हाई तो नहीं है इधर, गया ऐसा. राज द शोमैन ಜಾಯಿನ್ ಡನ್, ರಿಟರ್ನ್ ಮೀ. ರಾಜ್ ಸೋಮ್ಯಾನ್ ಅವರೇ ಪ್ಲೀಸ್ ರಿಟರ್ನ್. ರಮ್ಯಾ ನಿಮ್ಮ ಅಡುಗೆ ಸಖಿಯವರು ಲೈಕ್ ಡನ್ ಅಂತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಅಡುಗೆ ಸಖಿಯವರೇ, ವೆಲ್ಕಮ್ ನಿಮಗೆ. ಆಯ್ತಾ ನಿಮ್ಮದು ಊಟ? ಅಚ್ಚು ಪ್ರಪಂಚ ಥ್ಯಾಂಕ್ ಯು ಅಂತಿದ್ದಾರೆ. ಸೂಪರ್ ಜಾಯಿನ್ ಅಂತಿದ್ದಾರೆ. ವೈಶು ರಾಜ್ ಸರ್ ಗಿಫ್ಟ್ ಡನ್ ಪ್ಲೀಸ್ ರಿಟರ್ನ್ ಅಂತಿದ್ದಾರೆ. ಲೈಫ್ ಇದ್ ರಂಜು ರಿಟರ್ನ್ ಮಾಡಿ ಅಂತಿದ್ದಾರೆ. ರಿಟರ್ನ್ ಆಗಿದೆ ವೈಶು ಅವರೇ ಅಂತಿದ್ದಾರೆ. ಅಚ್ಚು ಅವರು ನೋಡಿ ಕೊಟ್ಟಿದ್ದಾರಂತೆ. ರಾಜು ಅವರೇ ಡನ್ ಪ್ಲೀಸ್ ರಿಟರ್ನ್. ರಾಜು ಅವರೇ ಪ್ಲೀಸ್. ರಾಜ ಸೋಮ್ಯಾನ್ ಅವರೇ ನಿಮಗೆ ತುಂಬ ಗಿಫ್ಟ್ ಬಂದಿದೆ ನೋಡಿ, ಅವರಿಗೆಲ್ಲ ರಿಟರ್ನ್ ಕೊಡಿ. ರಮ್ಯಾ ಅವರು ಕೊಟ್ಟಿದ್ದಾರೆ, ವೈಶು ಅವರು ಕೊಟ್ಟಿದ್ದಾರೆ, ಲೈಫ್ ಇದ್ ರಂಜು ಅವರು ಕೊಟ್ಟಿದ್ದಾರೆ, ಜಾಯಿನ್ ಅಂತಿದ್ದಾರೆ. ಥ್ಯಾಂಕ್ ಯು ಥ್ಯಾಂಕ್ ಯು. ಅಚ್ಚು ಜಿ ರಿಟರ್ನ್ ಮೀ ನೋಡಿ. ಮೊಹಮ್ಮದ್ ಭಯ್ಯ ಅಚ್ಚು ಬ್ರದರ್ ವಸಿಸ್ ನಿಮಗೆ ಕೊಟ್ಟಿದ್ದಾರಂತೆ ನೋಡಿ, ಅವರಿಗೆ ರಿಟರ್ನ್ ಕೊಡಿ ಮೊಹಮ್ಮದ್ ಭಯ್ಯ. ಥ್ಯಾಂಕ್ ಯು ಗಿಫ್ಟು ಎಕ್ಸ್ಚೇಂಜ್ ಸಕ್ಸಸ್ಫುಲ್ ಅಂತಿದ್ದಾರೆ ನೋಡಿ. ಅಚ್ಚು ಜಿ ರಿಟರ್ನ್ ಮೀ. ಅಚ್ಚು ಅವರೇ ಪ್ಲೀಸ್ ಮೊಹಮ್ಮದ್ ಭಯ್ಯಕ್ಕೂ ರಿಟರ್ನ್ ಕೊಡಿ. मोहम्मद गिफ्ट डन. मोहम्मद भैया आपको निम्मा अಡುಗೆ सखी गिफ्ट डन प्लीज रिटर्न कीजिए. ಲೈಫ್ ಇದ್ ರಂಜು ಓಕೆ ಓಕೆ ಅಂತಿದ್ದಾರೆ. ನ್ಯೂಸ್ ಅವ್ರು ಬಂದರು, ಲೈಕ್ ಕರ್ ದಿಯಾ. ಹಾಯ್ ಥ್ಯಾಂಕ್ ಯು ಭಯ್ಯ, ಥ್ಯಾಂಕ್ ಯು ಸೋ ಮಚ್ ನ್ಯೂಸ್, ಥ್ಯಾಂಕ್ ಯು. ಲಕ್ಷ್ಮಿ ಅವರೇ, ರವಿ ಅವರೇ ರಿಟರ್ನ್ ಮಾಡಿ. ರವಿ ಅವರು ಇದ್ದೀರಾ ನೋಡಿ, ಅವರು ಇದ್ದಾರಾ ಇಲ್ವಾ ಅಂತ ಗೊತ್ತಿಲ್ಲ. ನೀವು ಎಲ್ಲರೂ ಗಿಫ್ಟ್ ಕೊಟ್ಟು ಕೂತ್ರಲ್ವಾ. ಅಪ್ಪು ಅವರು ಬಂದರು. ಅಪ್ಪು ಅವರು ವೆಲ್ಕಮ್ ನಿಮಗೆ. ಹಾಯ್ ಹಾಯ್, ಲೈಕ್ ಕೊಡಿ ಒಂದು. ಅಚ್ಚು ಅವರು ಡನ್. ಮೊಹಮ್ಮದ್ ಅವರೇ ಅಂತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಎಲ್ರು ಗಿಫ್ಟ್ ವಾಪಸ್ ಕೊಡಿ ಅವ್ರವ್ರದ್ದು.
ಪಿನ್ ಐ ಡಿ ಇದ್ದೀರಾ ನೀವು ಜಸ್ಟ್ ಸ್ವೀಪ್ ಜಾಯಿನ್ ಮೀ ಅಂತಿದ್ದಾರೆ. ರಮ್ಯ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ರಮ್ಯ ಅವರೇ. ಥ್ಯಾಂಕ್ ಯು ರಮ್ಯ ಅವರೇ, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಥ್ಯಾಂಕ್ ಯು. ಮೊಹಮ್ಮದ್ ಅವರೇ, ನಿಮ್ಮ ಅಡುಗೆ ಸಖಿ ಮೊಹಮ್ಮದ್ ಭೈया प्लीज़ रिटर्न कीजिए. मोहम्मद भैया ನಿಮ್ಮ ಅಡುಗೆ ಸಖಿ दीदी को प्लीज़ रिटर्न कीजिए. डन हो गया आपको. ವಯಸ್ಸು ಸಖಿ ಹಾಯ್ ಸಹಿ ಅಂತಿದ್ದಾರೆ. ಸಾರಿ. ಹಾಯ್ ವೈಶು ಅಂತಿದ್ದಾರೆ. ಓಕೆ ಮಾ ಅಚ್ಚು ಅಂತಿದ್ದಾರೆ. ಸ್ವಲ್ಪ ಸಪೋರ್ಟಲ್ಲಿದೆ ಲೈಫ್ ಇದು. ಎಸ್ ಅಚ್ಚು ಅಂತಿದ್ದಾರೆ. ಮೊಹಮ್ಮದ್ ಭೈया ಪ್ಲೀಸ್ ರಿಟರ್ನ್ ಕೀಜಿಯೇ. ನಿಮ್ಮ ಅಡುಗೆ ಸಖಿ. ಓಕೆ ಓಕೆ, ನಾನು ಊಟ ಮಾಡಿ ಬರ್ತೀನಿ ಆಯಿತಾ. ಊಟ ಮಾಡಿ ಬರ್ತೀನಿ ನಾನು. ನೀವು ಸ್ವಲ್ಪ ಇದು ಮಾಡಿ, ನಾನು ಊಟ ಮಾಡಿ ಬರ್ತೀನಿ. ಇಲ್ಲಾಂದರೆ ನನಗೆ ಟೈಮ್ ಆಗುತ್ತೆ. ನಾಳೆ ಉಪವಾಸ ಉಂಟಲ್ವಾ. ಈಗ ವೆಜ್ ಊಟ ಮಾಡೋದು ನಾನು ರಾತ್ರಿ. ನಾನ್ ವೆಜ್ ತಿಂದಿಲ್ಲ. ಹಾಯ್ 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 ರೈತನ್ ಹೊಲ ಅವರೇ, ವೆಲ್ಕಮ್ ನಿಮಗೆ. ಲೈಕ್ ಕೊಟ್ಟಿಲ್ಲ ಅಂದರೆ ಲೈಕ್ ಕೊಡಿ. ಊಟ ಮಾಡ್ತಾ ಇದ್ದೀನಿ. ಬಂದೆ ಊಟ ಮಾಡಿ ಬರ್ತೀನಿ. ಆಗ್ತಾ ಬಂತು. ಬಂದೆ. ಸೆಕೆ ಅಂದರೆ ಸೆಕೆ ನನಗೆ. ಥ್ಯಾಂಕ್ ಯು ಸೋ ಮಚ್. ಏನಾಯಿತು, ಯಾರೆಲ್ಲ ಏನು ಬಂದರು ನೋಡಿ. ಅನ್ಸಬ್ ಆಗುತ್ತೆ. ರೈತನ ಹೊಲ
ಬ್ಲಾಗ್ ರಿಟರ್ನ್ ಮಾಡಿ. ರೈತನ್ ಹೊಲ ಅವರೇ, ಲಕ್ಷ್ಮಿ ಅವರಿಗೆ ರಿಟರ್ನ್ ಮಾಡಿ ನೋಡಿ. ನಿಮ್ಮ ಅಡುಗೆ ಸಖಿಯವರೇ, ನಿಮಗೆ ಸಿಕ್ತಾ ಗಿಫ್ಟ್? ನಿಮ್ಮ ಆಶೀಸ್ ನಿಮಗೆ ಗಿಫ್ಟ್ ಬಂತಾ? ರೈತನ್ ಹೊಲ ನಾನು ರಿಟರ್ನ್ ಕೊಟ್ಟೆ, ಗಿಫ್ಟ್ ಕೊಟ್ಟೆ, ಕಮೆಂಟ್ ಬಂದಿಲ್ಲ. ಮಾಡಿದ್ದೀನಿ ಸಿಸ್ಟರ್ ಅಂತಿದ್ದಾರೆ. ರೈತನ್ ಹೊಲ ಲಕ್ಷ್ಮಿ ಅವರಿಗೆ ರಿಟರ್ನ್ ಮಾಡಿ. ಯಾರ್ದು ಅನ್ಸಪ್ ಆಗುತ್ತೆ? ಆಗೋದಿಲ್ಲ, ವಿಡಿಯೋ ನೋಡಿ ಕೊಡಿ. ಅಪ್ಪು ಪ್ರಪಂಚ ವೆಲ್ಕಮ್ ಅಕ್ಕ ಅಂತಿದ್ದಾರೆ. ರೈತನ್ ಹೊಲ ಬ್ಲಾಗ್ಸ್ ಗಿಫ್ಟ್ ರಿಟರ್ನ್ ಬರಲಿಲ್ಲ. ರೈತನ್ ಹೊಲ ಅವರೇ ಗಿಫ್ಟ್ ಬಂದಿಲ್ಲಂತೆ, ನೋಡಿ ಕೊಡಿ. ರೈತನ್ ಹೊಲ ಗಿಫ್ಟ್ ಬಂದಿಲ್ಲ. ರೈತನ್ ಹೊಲ ಬಂದಿಲ್ಲ, ಕಮ್ ಚೆಕ್ ಮಾಡಿ ನೋಡಿ. ಬಂದಿಲ್ಲ. ಈಗ ಹವ ರೈತನ್ ಹೊಲ ಅವ್ರದ್ದೇ ಇಲ್ಲಿ ನೋಡಿ. ಎಲ್ಲರೂ ರೈತನ್ ಹೊಲ ಅಂತಾನೆ ಅಂತಿದ್ದಾರೆ. ಆಶಾ ಅರ್ಜುನ್ ಕನ್ನಡ ಬ್ಲಾಗ್ಸ್ ಅವರು ಬಂದ್ರು. ಹಾಯ್, ಊಟ ಆಯ್ತು, ನಿಮ್ದಾಯ್ತಾ? ವೆಲ್ಕಮ್ ಕೊಡಿ. ಥ್ಯಾಂಕ್ ಯು. ಬ್ಲೂ ಕೊಡುವ ಇದ್ದೀರಂದ್ರೆ ನಾನು ಬ್ಲೂ ಕೊಡ್ಲಿಕ್ಕೆ ಏನಿಲ್ಲ, ನಂದು ಕೊಡ್ತೀನಿ ನಾನು. ರೈತನ್ ಎಂತಾಯ್ತಪ್ಪ ಅಕ್ಕ ಅಂದಿದ್ದಾರೆ. ಅನ್ನಿ ಆಶಾ ಅರ್ಜುನ್ ಅವರೇ ವೆಲ್ಕಮ್, ನಿಮಗೆ ವೆಲ್ಕಮ್. ಹಾಕಿ ಮೆಸೇಜ್ ಕನೆಕ್ಟ್ ಆಗಿ ಎಲ್ರಿಗೂ. ರೈತನ್ ಹೊಲ ಪ್ಲೀಸ್ ರೈತನ್ ಹೊಲ ಕಮೆಂಟ್ ಹಾಕಿ. ಗಿಫ್ಟ್ ಶ್ರೇಷ್ಠ ಕನ್ನಡ ಬ್ಲಾಗ್ಸ್ ಅವರು ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಲೈಫ್ ಇದ್ದು ಅವರು. ಮೊಹಮ್ಮದ್ ಅವರೇ ರಿಟರ್ನ್ ಪ್ಲೀಸ್. ಮೊಹಮ್ಮದ್ ಭಯ್ಯಾ आप हाई नहीं इधर, प्लीज रिटर्न ಮಾಡಿ, ರಿಟರ್ನ್ कीजिए. ಲೈಫ್ ಇದ್ರಂದು ಆಶಾ ಅರ್ಜುನ್ ಅಕ್ಕ ಅಂತಿದ್ದಾರೆ. ಏನ್ ಕೊಟ್ಟೆ ಬ್ಲೂ ಕೊಟ್ಟೆ ನೋಡಿ. ನಿಮ್ಮ ಅಡುಗೆ ಸಖಿ ರಿಟರ್ನ್ ಮಾಡಿಲ್ಲ ಅನಿಸುತ್ತೆ. ನಿಮ್ಮ ಅಡುಗೆ ಸಖಿ ಇಟ್ಕೊಳ್ಳಲ್ಲ, ಮಾಡ್ತಾರೆ ಅವರು. ಹೋದ್ರು ಅನ್ಸಬ್ ಆಗಲ್ಲ. ರೈತನ್ ಹೊಲ ಅವರೇ ನೀವು ಕೊಡಿ ಎಲ್ರಿಗೂ. ರೈತನ್ ಹೊಲವರೇ ನೀವು ಹೋಗಿ ವಿಡಿಯೋ ನೋಡಿ, ಅವರದ್ದು ಲೈಕನ್ನು ಕೊಟ್ಟು ವಿಡಿಯೋ ನೋಡಿ ಹೇಗೆ ಅನಿಸ್ತದಲ್ಲಿ. ಇಲ್ಲಾಂದರೆ ಒಂದು ಸೂಪರ್ ನೈಸ್ ಅದು ಆದ್ರೂ ಹಾಕ್ಬೋದು. ಗಿಫ್ಟ್ ಡನ್ ಅಂತ ಹಾಕ್ಬೇಡಿ, ವಿಡಿಯೋದ ಬಗ್ಗೆ ಒಂದು ಕಮೆಂಟ್ ಹಾಕಿ, ಅಷ್ಟೇ ಸಾಕು, ಆಯಿತು. ಅದು ವಿಡಿಯೋ ನೋಡದೆ ಕೊಟ್ಟರೆ ಮಾತ್ರ ಅದು ಹೋಗುದು. ಲೈಕ್ ಡನ್. ಥ್ಯಾಂಕ್ ಯು ಸೋ ಮಚ್ ಆಶಾ ಅರ್ಜುನ್ ಅವರೇ. ಥ್ಯಾಂಕ್ ಯು ಸೋ ಮಚ್. ನೋಡಿ ಎಲ್ರಿಗೂ ಕನೆಕ್ಟ್ ಆಗಿ. ಆಶಾ ಅರ್ಜುನ್ ಅವರೇ ಇಲ್ಲಿ ಇದ್ದಾರೆ, ತುಂಬ ಜನ ಇದ್ದಾರೆ ನೋಡಿ. ಅವರಿಗೆಲ್ಲ ಕನೆಕ್ಟ್ ಆಗಿ ಕೊಡ್ತಾರೆ ಗಿಫ್ಟು. ಲಕ್ಷ್ಮಿ ಸಿಸ್ ಅವರಿಗೆ ಗಿಫ್ಟ್ ರಿಟರ್ನ್ ಕೊಟ್ಟೆ. ಲಕ್ಷ್ಮಿ ಅವರಿಗೆ ರಿಟರ್ನ್ ಕೊಟ್ರಂತೆ ನೋಡಿ. ಬೆಸ್ಟ್ ಅವರಿಗೆ ಕೊಡಿ, ರಂಜು ಅವರಿಗೆ ಕೊಡಿ, ವೈಶು ಅವರಿಗೆ ಕೊಡಿ ಎಲ್ರಿಗೂ ಕೊಡಿ. ಫಾಸ್ಟ್ ಕೊಡಿ. 608 ಅಚ್ಚು ಗಿಫ್ಟ್ ಡನ್, ಪ್ಲೀಸ್ ರಿಟರ್ನ್ ಮಾಡಿ. ನೋಡಿ ಅಚ್ಚು ಅವರೇ, ಶ್ರೇಷ್ಠ ಅವರು ಗಿಫ್ಟ್ ಕೊಟ್ಟಿದ್ದಾರೆ ನಿಮಗೆ, ಅವರಿಗೆ ರಿಟರ್ನ್ ಕೊಡಿ ಆಯಿತಾ. ಶ್ರೇಷ್ಠ ಅವರಿಗೆ ಲೈಫ್ ಇದ್ ರಂಜು ಗಿಫ್ಟ್ ಡನ್, ರಿಟರ್ನ್ ಮಾಡಿ. ಆಶಾ ಅರ್ಜುನ್ ಅವರು ಲೈಫ್ ಇದ್ ರಂಜು ಅವರಿಗೆ ಗಿಫ್ಟ್ ಕೊಟ್ಟಿದ್ದಾರಂತೆ ನೋಡಿ, ಅವರಿಗೆ ರಿಟರ್ನ್ ಕೊಡಿ. ಆಶಾ ಅರ್ಜುನ್ ಅವರು ಲೈಫ್ ಇದ್ ರಂಜು ಅವರಿಗೆ ಕೊಟ್ಟಿದ್ದಾರೆ. ಅದೇ ರಂಜು ಅವರು ಇದ್ದೀರಾ, ರಿಟರ್ನ್ ಕೊಡಿ. ರಿಟರ್ನ್ ಡನ್ ಅಂದಿದ್ದಾರೆ ನಮ್ಮ ಜನರಲ್ ನಾಲೆಜ್ ನೇಪಾಲ್ ಬ್ರದರ್. NBR ಅವರು ಸೂಪರ್. ಶ್ರೇಷ್ಠ ಅವರು ಗಿಫ್ಟ್ ಕೊಡಿ, ರಿಟರ್ನ್ ಮಾಡ್ತೀನಿ ಅಂತಿದ್ದಾರೆ. ಶ್ರೇಷ್ಠ ಅವರೇ ರಿಟರ್ನ್ ಮಾಡಿ. ಶ್ರೇಷ್ಠ ಅವರೇ ಲಕ್ಷ್ಮಿ ಅವರಿಗೆ ರಿಟರ್ನ್ ಮಾಡಿ. ಓಕೆ ಲಕ್ಷ್ಮಿ ಸಿಸ್ಟರ್ ರಿಟರ್ನ್ ಮಾಡ್ತೀನಿ ಅಂತಿದ್ದಾರೆ. ಜನರಲ್ ನಾಲೆಜ್ ಸೂಪರ್ ಸಪೋರ್ಟ್. ರೈತನ್ ಹೊಲ ಬ್ಲಾಗ್ಸ್ ಗಿಫ್ಟ್ ರಿಟರ್ನ್ ಬರಲಿಲ್ಲ, ಕಮೆಂಟ್ ಬರಲಿಲ್ಲ. ರೈತನ್ ಹೊಲ ಅವರ ಹಿಂದ್ಗಡೆನೇ ಹೋಗಿ ಕೊಡ್ತಾರೆ ಅವರು ನೋಡಿ. ರೈತನ್ ಹೊಲ ಅವರೇ ರಿಟರ್ನ್ ಡನ್, ಶ್ರೇಷ್ಠ ಅವರೇ ಅಂತಿದ್ದಾರೆ ನೋಡಿ. ರೈತನ ಹೊಲ ಸಪೋರ್ಟ್ ಆಗದೆ ಮೆಸೇಜ್ ಹಾಕಿ, ಅವ್ರಿಗೆ ಗೊತ್ತಾಗುತ್ತೆ. ಮಿಸ್ಟರ್ ಜೆ ರಿಟರ್ನ್ ಮಾಡಿ. ಮಿಸ್ಟರ್ ಜೆ ಇಲ್ಲೂ ಏನ ಅವ್ರದ್ದು ಪಿನ್ ತೆಗಿಬೇಕಂತ ಅಂದ್ಕೊಂಡೆ, ಊಟಕ್ಕೆ ಹೋದೆ ನಾನು. ಬರ್ತಾರೆ ಅವರು ಬರೋದೇ ಇರಲ್ಲ, ಬರ್ಬೋದು ಈಗ. ಊಟಕ್ಕೆ ಹೋದ್ರೆ ಏನ. ಬೆಸ್ಟ್ ಅವರೇ ಸೂಪರ್ ಸಪೋರ್ಟ್. ರೈತನ ಹೊಲದ್ದೇ ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ ಬೆಸ್ಟ್ ಅವರು. ರೈತನ ಹೊಲ ಬೇಗ ಗಿಫ್ಟ್ ಕೊಡಿ, ಬಂದಿಲ್ಲಂತೆ ಅವರಿಗೆ. ಲೈಫ್ ಇದ್ದು ರಂಜು ಅವರೇ ಗಿಫ್ಟ್ ಡನ್, ರಿಟರ್ನ್ ಮಾಡಿ ಪ್ಲೀಸ್ ನೋಡಿ. ಅವರು ಲೈಫ್ ಇದ್ದು ರಂಜು ಅವರಿಗೆ ಕೊಟ್ಟಿದ್ದಾರೆ ನೋಡಿ.
ಲಕ್ಷ್ಮಿ ಅವರೇ ಗಿಫ್ಟ್ ರಿಟರ್ನ್ ಮಾಡಿ. ನೋಡಿ ನೋಡಿ, ನಾನು ಇದು ಮಾಡೋದು ಒಬ್ರೊಬ್ಬರು ಹಿಂದ್ಗಡೆನೇ ಹೋಗಬೇಡಿ. ನಿಮಗೆ ಬೇರೆಯವರು ಕೊಟ್ಟಿದ್ದಾರೆ ನೋಡಿ. ಲಕ್ಷ್ಮಿ ಅವರೇ ನಿಮಗೆ ಆಶಾ ಅರ್ಜುನ್ ಅವರು ಕೊಟ್ಟಿದ್ದಾರೆ ಅವರಿಗೆ, ಮತ್ತು ರಂಜು ಅವರೇ ನಿಮಗೆ ಆಶಾ ಅರ್ಜುನ್ ಅವರು ಕೊಟ್ಟಿದ್ದಾರೆ, ಅವರಿಗೆ ರಿಟರ್ನ್ ಕೊಡಿ. ವಯಸ್ಸು ಸೂಪರ್ ಸಪೋರ್ಟ್. ಲಕ್ಷ್ಮಿ ಸಿಸ್ಟರ್ ಗಿಫ್ಟ್ ಡನ್ ಅಂತಿದ್ದಾರೆ. ಟಿವಿ ಸೌಂಡ್ ಅತ್ತೆಗೆ ಜೈ ಅಂತಿದ್ದಾರೆ. ನೀನು ಎಲ್ಲಿಗೆ ಜಂಪ್ ಆಗೋದು ಟಿವಿ? ನೀನೇನು ಜಂಪ್ ಆಗೋದು ಯಾವಾಗಲೂ ಟಿವಿ? ಜಂಪ್ ಟಿವಿ. ರಮೇಶ್ ಫ್ರಮ್ ಸಿಸ್ ಅಂತಿದ್ದಾರೆ. ರಮೇಶ್ ಅವರು ಬಂದರು. ಆಯ್ ವೆಲ್ಕಮ್ ವೆಲ್ಕಮ್ ರಮೇಶ್ ಅವರೇ, ವೆಲ್ಕಮ್. ಊಟ ಆಯ್ತಾ? ಆಯಿತು ಬ್ರದರ್, ನಿಮ್ದಾಯ್ತಾ? ಫ್ರಮ್ ಲ್ಯಾಂಡ್ ಆಫ್ ಗೋಲ್ಡ್. ರಮೇಶ್ ಫ್ರಮ್ ಲ್ಯಾಂಡ್ ಆಫ್ ಗೋಲ್ಡ್. ಆಶಾ ಅರ್ಜುನ್ ಸಪೋರ್ಟಲ್ಲಿದ್ದಾರೆ. NBR ಅವರು ಸಪೋರ್ಟು. ಆಶಾ ಅರ್ಜುನ ಥ್ಯಾಂಕ್ ಯು ಆಶಾ ಅರ್ಜುನ ಥ್ಯಾಂಕ್ ಯು ಡನ್ ಅಂತಿದ್ದಾರೆ ನೋಡಿ. ಆಶಾ ಅರ್ಜುನ ಲಕ್ಷ್ಮಿ ಅವರು ಕೊಟ್ಟಿದ್ದೀರಂತೆ ನೋಡಿ. ಸೂಪರ್ ಸಪೋರ್ಟಲ್ಲಿ ಆಶಾ ಅರ್ಜುನ ಅವರು. ಲೈಫ್ ಇದ್ದು ರಂಜು. ಆಶಾ ಅರ್ಜುನ್ ಅವರೇ ರಿಟರ್ನ್ ಡನ್. ನೀವು ಒಂದು ಕಮೆಂಟ್ ಹಾಕಿ ಪ್ಲೀಸ್. ಆಶಾ ಅರ್ಜುನ್ ಅವರೇ ಒಂದು ಕಮೆಂಟ್ ಹಾಕಿದ್ರಾ ಇವರಿಗೆ, ರಂಜು ಅವರಿಗೆ? ನೋಡಿ, ಬೆಸ್ಟ್ ಅವರು ಒಂದೇ, ಇವರನ್ನು ಮಾತ್ರ ಬಿಡುವುದಿಲ್ಲ. ರೈತನ್ವಲ ಅವರನ್ನು ರೈತನ್ವಲ ಅವರೇ ಪ್ಲೀಸ್ ರಿಟರ್ನ್ ಮಾಡಿ. ವೈಶು ರಮೇಶ್ ಸರ್ 96 ಗಿಫ್ಟ್ ಡನ್. ರಿಟರ್ನ್ ಗಿಫ್ಟ್ ಪ್ಲೀಸ್. ರಮೇಶ್ ಬ್ರದರ್ ನಿಮಗೆ ಗಿಫ್ಟ್ ಕೊಟ್ಟಿದ್ದಾರೆ ನೋಡಿ. ವೈಶು ಅವರು ಪ್ಲೀಸ್ ರಿಟರ್ನ್ ಮಾಡಿ. ರಮೇಶ್ ಬ್ರದರ್ ಬೆಸ್ಟ್ ಅವರೇ ಚೆಕ್ ಮಾಡಿ. ಬೆಸ್ಟ್ ಅವರೇ ಚೆಕ್ ಮಾಡಿ ನೋಡಿ. ರೈತನ್ವಲ ಅವರು ಕೊಟ್ಟರು, ಇಲ್ಲಾಂದರೆ ಬೆಸ್ಟ್ ಬಿಡುದಿಲ್ಲ. ಕೊಟ್ರಂತೆ, ಚೆಕ್ ಮಾಡಿ. ಬೆಸ್ಟ್ NBR ಅವರು ಟಿವಿ ಅಂತಿದ್ದಾರೆ. ಅತ್ತೆಗೆ ಜೈ ಅಂತಿದ್ದಾರೆ ನೋಡಿ. ನನ್ನ ಅಲಿಯಾ ಶ್ರೇಷ್ಠ ಅವರು NBR 296 ಗಿಫ್ಟ್ ಡನ್ ನೋಡಿ. NBR ಅವರೇ ಶ್ರೇಷ್ಠ ಅವರು ಕೊಟ್ಟಿದ್ದಾರೆ ನೋಡಿ. ರಮೇಶ್ ಅವರಿದ್ದೀರಾ? ಲಕ್ಷ್ಮಿ ಅವರು NBR ಅವರು ರಿಟರ್ನ್ ಮಾಡಿ. NBR ಅವರೇ ಡನ್ ಅಂತೆ, ನಿಮಗೆ ರಿಟರ್ನ್ ಮಾಡಿ. ಲಕ್ಷ್ಮಿ ಅವರಿಗೆ ಟಿವಿ 79 ಅವರ ಅತ್ತೆಗೆ ಜೈ. ಜಂಪ್ ಆಗಿ ಹೋಗಿ ಬಂದು, ಎಲ್ಲಿ ಹೋಗಿ ಬಂದು? ಲೈಫ್ ಇದ್ದು ರಂಜು ರಿಟರ್ನ್ ಮಾಡಿ. ಲೈಫ್ ಇದ್ದು ರಂಜು ರಿಟರ್ನ್ ಮಾಡಿ. ಆಶಾ ಅರ್ಜುನ್ ರಮೇಶ್ ಸರ್ ರಿಟರ್ನ್ ಗಿಫ್ಟ್ ಕೊಡಿ. ಅವರು ಬಂದು ಹೋದ್ರೇನ? ಅವ್ರು ಸೀದಾ ಮಿಸಿಸ್ ಆಗಿದೆ ನೋಡಿ. ಅವ್ರು ಬಂದಾಗ ಒಂದು 4 ಜಾಗ ಮಾತ್ರ ನೀವು ಗಿಫ್ಟ್ ಕೊಡಬೇಕು ಅವರಿಗೆ. ಮತ್ತೆ ಅವರು ಹೋದ್ರೆ 1 ಮೆಸೇಜ್ 2 ಮೆಸೇಜ್ ಹಾಕಿದ್ರೆ ಕೊಡಬೇಡಿ. ಆಗ ಅವ್ರು ಬಂದು 1 2 3 4 ಮೆಸೇಜ್ ಹಾಕಿದರೆ ಮಾತ್ರ ಕೊಡಿ. ಲೈಫ್ ಇದ್ದು ರಂಜು ಅವರೇ ರಿಟರ್ನ್ ಮಾಡಿ ಅಂತೆ ನೋಡಿ. ರೈತನ ಹೊಲ ಮೆಸೇಜ್ ಕೊಟ್ಟು ಚೆಕ್ ಮಾಡಿ. ಅಯ್ಯೋ, ರೈತನ ಹೊಲ ಎಲ್ರಿಗೂ ಕೊಡಿ. ಆಶಾ ಅರ್ಜುನ್ ರಿಟರ್ನ್ ಡನ್ 4 ಮಿನಿಟ್ಸ್ ಆಯಿತು. ಆಶಾ ಅರ್ಜುನ್ ಅವರೇ ಅವ್ರಿಗೆ ಕೊಟ್ರಂತೆ ನೋಡಿ, ಚೆಕ್ ಮಾಡಿ ನೀವು. ಈ ರೈತನ ಹೊಲದ್ದೇ ಆಯ್ತಲ್ವ? ಬೆಸ್ಟ್ ನಿನಗೆ ಕೊಟ್ಟಿದ್ದಾರಂತೆ ನೋಡು. ರೈತನ ಹೊಲ ಅವರೇ ಕೊಟ್ಟಿಲ್ವಾ? ಸುನೀತಾ ಬ್ಲಾಗ್ಸ್ ಅವರು ಬಂದರು. ಆಯ್ ವೆಲ್ಕಮ್ ವೆಲ್ಕಮ್. ಲೈಕ್ ಕೊಟ್ಟಿಲ್ಲ ಅಂದರೆ ಲೈಕನ್ನು ಕೊಡಿ ಸುನೀತಾ ಸಿಸ್. ಸುನೀತಾ ಅವರೇ ಲೈಕ್ ಕೊಟ್ಟಿಲ್ಲ ಅಂದರೆ ಲೈಕ್ ಕೊಡಿ. ರಮೇಶ್ ಅವರೇ ಇದ್ದೀರಾ ನೋಡಿ. ಯಾರು ಆದರೂ ಒಬ್ಬರು ರಪ್ಪ ಬಂದು ಲೈಕ್ ಕೊಟ್ಟು ಹಾಯ್ ಊಟ ಆಯ್ತಾ ಅಂತ ಕೇಳೋ ತನಕಲ್ಲ, ಅವರು ಸ್ವಲ್ಪ ಇದ್ದಾರೆ ಮಾತ್ರ ಆಗ ಗಿಫ್ಟ್ ಕೊಡಬೇಕು ನೀವು. ಅವರು ಅರ್ಧ ಮತ್ತೆ ಹೋಗ್ತಾರೆ ಸೀದಾ. ಥ್ಯಾಂಕ್ ಯು ಸೋ ಮಚ್ ಸುನೀತಾ ಅವರೇ, ಥ್ಯಾಂಕ್ ಯು ಸೋ ಮಚ್. ಶ್ರೇಷ್ಠ ಕನ್ನಡ ಬ್ಲಾಗ್ಸ್ ಗಿಫ್ಟ್ ಡನ್ ರಿಟರ್ನ್ ಮಾಡಿ ನೋಡಿ. ಶ್ರೇಷ್ಠ ಅವರೇ ಆಶಾ ಅರ್ಜುನ್ ಅವರು ಗಿಫ್ಟ್ ಕೊಟ್ಟಿದ್ದಾರೆ ನೋಡಿ, ಅವರಿಗೆ ರಿಟರ್ನ್ ಕೊಡಿ. ಸುನೀತಾ ಅವರು ಲೈಕ್ ಡನ್ ಅಂತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಅಚ್ಚು ಪ್ರಪಂಚ ಅವರು ಮಾಡಿದ್ದೀನಿ. ಶ್ರೇಷ್ಠ ಅವರೇ ಚೆಕ್ ಮಾಡಿ ಅಂತಿದ್ದಾರೆ. ರೈತನ್ ಹೊಲ ಬೆಸ್ಟ್ ಅವರದ್ದು ಒಂದು ರೈತನ್ ಹೊಲ ಅವರೇ ಪ್ಲೀಸ್ ಬೆಸ್ಟ್ ಅವರಿಗೆ ಗಿಫ್ಟ್ ಕೊಡಿ. ಶ್ರೇಷ್ಠ ಕನ್ನಡ ಬ್ಲಾಗ್ಸ್ ಓಕೆ ಅಂತಿದ್ದಾರೆ. ಸುನೀತಾ ಅವರು ಸೂಪರ್ ಸಪೋರ್ಟ್ ಇದ್ದಾರೆ. ಲೈಫ್ ಇದ್ದು ರಂಜು ಅವರು ರೈತನ್ ಹೊಲ ಅವರೇ ನಾನು ಗಿಫ್ಟ್ ಕೊಟ್ಟು ಕಮೆಂಟ್ ಹಾಕಿತ್ತು. ಸುಮ್ಮನೆ ಕಮೆಂಟ್ ಮಾಡಲ್ಲ, ಚೆಕ್ ಮಾಡಿ ನೀವು. ಅವರೇ ಕೊಟ್ಟಿದ್ದಂತೆ ನೋಡಿ. ಮಾಡುವ ವೈಶು, ನಾನು ಆಗ ಕರೆದೆ ವೈಶು ಎಲ್ಲಿದ್ಯಾ ಅಂತ.
ಸೂಪರ್ ಸಪೋರ್ಟಲ್ಲಿ ಇದ್ದಾರೆ ನಮ್ಮ ಸುನೀತಾ ಅವರು. ಥ್ಯಾಂಕ್ ಯು ಸೋ ಮಚ್. ಬೆಸ್ಟ್ ಅವರು ರೈತಲ್ವಲ್ಲ, ಬೆಸ್ಟ್ ಅವರು ನನಗೆ ನಗಡ್ಲಿಗೆ ಬರುತ್ತದೆ ನಿಮ್ದು ರೈತಲ್ವ. ಏಂತೋ ಬೆಸ್ಟೋ ನಿಂಗೆ ಕೊಟ್ಟಿಲ್ವಾ? ನಾನು ಬೇಡ ಬಿಡಲ್ಲ ರೈತಲ್ವಲ್ಲ. ಅವರು ಹೋದ್ರೇನ? ಅಯ್ಯೋ ದೇವರಾಯ್ತನ್ವಲ್ಲ. ಇದ್ದೀರಾ ಪ್ಲೀಸ್ ಬಂದಿಲ್ಲ ಅವ್ರದ್ದು. ಹೌದಾ? ಯಾಕಪ್ಪ ನೋಡಿ, ಆವಾಗ ಅವರು ಒಂದು ಗಿಫ್ಟ್ ಕೊಟ್ಟರು ನೋಡಿ, ಎಷ್ಟು ಚೆನ್ನಾಗಿತ್ತು ನೋಡಿ. ಸುನೀತಾ ವ್ಲಾಗ್ಸ್ ಜೈನ್ ಗಿಫ್ಟ್ ಡನ್, ರಿಟರ್ನ್ ಮಾಡಿ. ಸುನೀತಾ ಅವರೇ ನಿಮಗೆ ಗಿಫ್ಟ್ ಕೊಟ್ಟಿದ್ದಾರಂತೆ ನೋಡಿ, ನಮ್ಮ ಆಶಾ ಅರ್ಜುನ್ ಅವರು. ಪ್ಲೀಸ್ ರಿಟರ್ನ್ ಮಾಡಿ. ಸೂಪರ್ ಸಪೋರ್ಟ್. ಆಗ ಒಬ್ಬರು ಒಂದು ಗಿಫ್ಟ್ ಕೊಟ್ಟರು, ಅದು ನೋಡಬೇಕು. ಅವ್ರದ್ದು ಸೂರಜ್ ಸೋನ್ ಅವರು ಎಲ್ರಿಗೂ ಚೆನ್ನಾಗಿ ವಿಡಿಯೋ ನೋಡಿ ಕೊಟ್ಟರು. ತುಂಬ ಖುಷಿ ಆಯಿತು ನನಗೆ. ಅದು ಎಲ್ರಿಗೂ ಎಷ್ಟು ಜನ ಕೊಟ್ಟರು ಗೊತ್ತುಂಟು ಅವರಿಗೆ. ಒಂದು 10-15 ಜಾಸ್ತಿ ಸಿಕ್ಕಿದೆ ಏನಾ. ಆದರೂ ಚೆನ್ನಾಗಿ ವಿಡಿಯೋ ನೋಡಿ ಕಮೆಂಟ್ ಹಾಕಿ ಕೊಟ್ಟಿದ್ದಾರೆ. ಯಾರ್ದು ಸೊಸೆಗೋ ಜೈ ಜೈ ಅಂತಿದ್ದಾರೆ. ಆಶಾ ಅರ್ಜುನ್ ಅವರು ಸೂಪರ್ ಸಪೋರ್ಟ್. ಶ್ರೇಷ್ಠ ಅವರು ಆಶಾ ಗಿಫ್ಟ್ ಡನ್ ಅಂತಿದ್ದಾರೆ ನೋಡಿ. ರಂಜು ಅವರೇ ತಿಳಿದಿಲ್ಲ, ರಂಜು ಅವರೇ ತಿಳಿದಿಲ್ಲ ಅಂತೆ ಅವರಿಗೆ ನೋಡಿ. ಅದು ಗುಂಪಲ್ಲಿ ಗೋವಿಂದ ಆಯಿತು. ಹೌದಾ? ಎಲ್ಲಿ ಗೋವಿಂದ ಆಯಿತು? ಅದು ಮಿಸ್ ಆಗುತ್ತೆ ರಂಜು. ಮಸ್ತ್ ತುಂಬ ಮೆಸೇಜ್ ಬರ್ತಿದೆ ಅಲ್ವಾ, ಹಾಗೆ. ಶಾಂತ ಅವರು ಜಂಪ್ ಅಂತೆ. ಅವರು ಎಲ್ಲರೂ ಜಂಪ್ ಆದರು ನೋಡಿ. ಅವರು ಫಸ್ಟ್ ಬರ್ತಾರಲ್ವಾ, ಅವರಿಗೆ ವಾಯ್ಸ್ ಕೇಳಿಸ್ತಾ ಇಲ್ಲ. ವಾಯ್ಸು ಬರ್ತಾ ಇಲ್ವಾ ವೈಶು? ವಾಯ್ಸ್ ಕೇಳ್ತಾ ಇಲ್ವಾ ನಂದು? ರಂಜು ಕೇಳ್ತಾ ಇಲ್ವಾ ನಂದು ವಾಯ್ಸು? ನನಗೆ ಗೊತ್ತಿಲ್ಲ ಅಕ್ಕ. ಸುನೀತಾ ಸಿಸ್ ಗಿಫ್ಟ್ ರಿಟರ್ನ್ ಮಾಡಿ. ಆಶಾ ಅರ್ಜುನ್ ಅವರು, ಸುನೀತಾ ಅವರೇ ಗಿಫ್ಟ್ ರಿಟರ್ನ್ ಮಾಡಿ. ವಾಯ್ಸು ಕೇಳ್ತಾ ಉಂಟಾ ನಂದು? ಬರ್ತಾ ಉಂಟಾ ವಾಯ್ಸು? ಬರುತ್ತೆ ಅಕ್ಕ, ಬರುತ್ತೆ. ಅಚ್ಚು ಪ್ರಪಂಚ ಗಿಫ್ಟ್ ಡನ್, ಪ್ಲೀಸ್ ರಿಟರ್ನ್. ಅಚ್ಚು ಪ್ರಪಂಚ ಗಿಫ್ಟ್ ಡನ್. NBR ಅವರು, ಆಶಾ ಅರ್ಜುನ್ ಅವರು ಸೂಪರ್ ಸಪೋರ್ಟ್. ನಂದು ಫಸ್ಟ್ ದೊಡ್ಡ ವಾಯ್ಸ್ ಇರ್ತದೆ. ಈಗ ನನಗೆ ಇದು ಎನರ್ಜಿ ಕಮ್ಮಿ ಆಯಿತು ಓದಿ. ಸೂಪರ್. TV17 ಗಿಫ್ಟ್ ಗೋವಿಂದ. ವೈಶು ಇವತ್ತು ನೋಡಿದ್ಯಾ? ಎಂತ ಮಾರೆ, ಕೆಲವೊಂದು ಲೈವಲ್ಲಿ ಗೊತ್ತುಂಟು ಎಷ್ಟು ಬ್ಯಾಡ್ ಕಮೆಂಟ್ ಅಪ್ಪ, ಎಷ್ಟು ಗಲಾಟೆ. ವಾಯ್ಸ್ ಕೇಳಿಸ್ತಾ ಇಲ್ಲ ಅಕ್ಕ ಅಂತ. ವಾಯ್ಸ್ ಬರ್ತಿಲ್ವಾ? ಯಾಕೆ ನಿಮಗೆ ಕೇಳಿಸ್ತಾ ಇಲ್ಲ ವಾಯ್ಸ್? ಅವರಿಗೆ ಕೇಳಿತಂದ್ರು. ವೈಶು ವಾಯ್ಸ್ ಬರ್ತಿಲ್ವಾ ನಂದು? ವೈಶು ಬೆಸ್ಟ್ ಅವರೇ, ನಂದು ವಾಯ್ಸು ಕೇಳಿಸ್ತಾ ಇದೆ. ಯಾರ್ದು ವಾಯ್ಸ್ ಬರ್ತಿಲ್ಲ? ರಂಜು ಅವರೇ ನಿಮ್ಗೆ ಕೇಳಿಸ್ತಾ ಇಲ್ವಾ? ಬರ್ತಾ ಇದೆ ನೋಡಿ, ಬರ್ತಾ ಇದೆ ಸಿಸ್ ಅಂತಿದ್ದಾರೆ ನೋಡಿ. ನಿಮ್ಗೆ ಯಾಕೆ ಕೇಳಿಸ್ತಾ ಇಲ್ಲ? ಆಶಾ ಅರ್ಜುನ್ ಅವರು ಬರ್ತಾ ಇದೆ ಸಿಸ್ ಅಂತಿದ್ದಾರೆ ನೋಡಿ. ಒಂದು ಜೋರಾಗಿ ಮಾತಾಡ್ಬೇಕಾ? ಬೊಬ್ಬೆ ಆಗ್ತೀನಿ ನೋಡಿ. ಈಗ ಬರ್ತಾ ಇದ್ದಾರೆ. ಸೂಪರ್ ಸಪೋರ್ಟ್. ವೈಶು ಕೇಳಿಸ್ತಾ ಇದೆ. ಸುನೀತಾ ಅವರು ಸೂಪರ್ ಸಪೋರ್ಟ್. ಓಕೆ, ನೀವು ಮೆಸೇಜ್ ಮಾಡ್ತಾ ಇರಿ. ನಾನು ಒಂದು ಸ್ವಲ್ಪ ರೆಸ್ಟ್ ತಗೊಳ್ತೀನಿ. ನನಗೆ ಓದಿ ಎನರ್ಜಿ ಸ್ವಲ್ಪ ಕಡಿಮೆ. ಸ್ವಲ್ಪ ಮಾಡಿ ಪರವಾಗಿಲ್ಲ ಅಲ್ವಾ? ಎಲ್ರದ್ದು ಗಿಫ್ಟ್ ಅವರಿಗೆ ಕೊಡಿ ಪ್ಲೀಸ್. ಯಾರು ಮೋಸ ಮಾಡಬೇಡಿ ಪ್ಲೀಸ್. ಎಲ್ರಿಗೂ ಅವ್ರದ್ದು ಕೊಡಿ. ನಿಮ್ಮ ಹತ್ರ ಒಂದು ದೊಡ್ಡ ರಿಕ್ವೆಸ್ಟ್. ಅವರಾರೋ ಗಿಫ್ಟ್ ಅವರಿಗೆ ಕೊಡಿ ಪ್ಲೀಸ್. ಕೊಡಿ. ರೈತನೂ ಅಲ್ಲ ಇದ್ದೀರಾ? ಕೊಟ್ರಾ? ನಾನು ಬಿಡಲ್ಲ ರೈತನ ಹೊಲ.
NBR ಅವರು ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ NBR ಅವರೇ, ಥ್ಯಾಂಕ್ ಯು. ಬೆಸ್ಟ್ ಅವರೇ, ಥ್ಯಾಂಕ್ ಯು. ಜನರಲ್ ನಾಲೆಜ್ ಭಯ್ಯ ಕಮೆಂಟ್ ಸೈಡ್ ಜಾಯಿನ್ ಕರೋ ಅಂತಿದ್ದಾರೆ ನೋಡಿ. ಜನರಲ್ ನಾಲೆಜ್ ಭಯ್ಯ ಇದ್ದಾರೆ, ಅವ್ರಿಗೆ ಯಾರೆಲ್ಲ ಕನೆಕ್ಟ್ ಆಗಿಲ್ಲ ಆಗಿ ಅವರು ಕೂಡ ಕೊಡ್ತಾರೆ ರಿಟರ್ನ್. ಇದ್ದಾರೆ ವೈಶು NBR ಅವರು ಸೂಪರ್ ಸಪೋರ್ಟ್. ಬನಾನಾ ಬೇಕು ಸೂಪರ್. ಎಲ್ಲಿದ್ದಾರೆ ಇದ್ದಾರಾ, ಎಲ್ಲಿದ್ದಾರೆ? ಸುನೀತಾ ಅವರು ಸೂಪರ್ ಸಪೋರ್ಟ್. ಜನರಲ್ ನಾಲೆಜ್ ಅವರು ಸೂಪರ್ 55 ಅಂತಿದ್ದಾರೆ. ಮಾಡಿದೆ ನೋಡಿ. ರಾಜೇಶ್ ಅಣ್ಣ ನನ್ನ ಗಿಫ್ಟು ರಿಟರ್ನ್ ಕೊಡಿ. ಎಲ್ಲಿದೆ ರಮೇಶ್ ಅಣ್ಣ? ರಮೇಶ್ ಅಲ್ವಾ? ರಾಜೇಶ್ ರಮೇಶ. ಶಾಂತ ಗಿಫ್ಟ್ ಕೊಟ್ಟಿಲ್ಲ ಅಂದ್ರೆ ಮಮ್ಮಿ ಕರ್ಕೊಂಡು ಬರ್ತೀನಿ. ಕನೆಕ್ಟ್ ಆಗಿ ಜೈನ್ ಅವರು ನೋಡಿ. ಸುನೀತಾ ಜೈನ್ ಅವ್ರಿಗೆ ಯಾರೆಲ್ಲ ಕನೆಕ್ಟ್ ಆಗಿಲ್ಲ ಆಗಿ. ರಾಜೇಶ್ ಗಿಫ್ಟ್ ಕೊಡಿ. ಎಲ್ಲಿದ್ದಾರೆ ಅವರು? ಸುನೀತಾ ಜೈನ್ ಅವರು ಸೂಪರ್ ಸಪೋರ್ಟ್ ಅಲ್ಲಿ. ಜನರಲ್ ನಾಲೆಜ್ ಥ್ಯಾಂಕ್ ಯು ಸೋ ಮಚ್. ಜನರಲ್ ನಾಲೆಜ್ ಭಯ್ಯ ಗಿಫ್ಟ್ ರಿಟರ್ನ್ ಮಾಡಿ. ಜನರಲ್ ನಾಲೆಜ್ ಭಯ್ಯ. ಆಶಾ ಅರ್ಜುನ್ दीदी को रिटर्न कीजिए प्लीज. वी आर कुकिंग आय अंतिದ್ದಾರೆ. आई ವೆಲ್ಕಮ್. ಲೈಕ್ ಕೊಟ್ಟಿಲ್ಲ ಅಂದ್ರೆ ಕೊಡಿ. ವಿ ಆರ್ ಕುಕಿಂಗ್ ಅವರೇ. ನನಗೆ ಕನ್ಫ್ಯೂಸ್ ಆಯಿತು. ವಿ ಆರ್ ಕುಕಿಂಗ್ 49. ಥ್ಯಾಂಕ್ ಯು ಸೋ ಮಚ್. ಆಶಾ ಅರ್ಜುನ್ ಸೂಪರ್ ಸಪೋರ್ಟ್. ವೈಶು ಗಿಫ್ಟ್ ಗೋವಿಂದ. ವೈಶುಗೆ ಹಾಗೆ ಆಗುತ್ತೆ. ರಂಜು ಅವರೇ ನೇಮ್ ಯಾರ್ದು? ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ ಆಶಾ ಅರ್ಜುನ್ ಅವರು. ಥ್ಯಾಂಕ್ ಯು ಸೋ ಮಚ್. ರೈತನು ಅಲ್ಲ ಬ್ಲಾಗ್ಸ್ ಅವರು ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ ನೋಡಿ ಅಂತ ಚೆಕ್ ಮಾಡಿ ಕೂಡ. ಕೊಟ್ಟಿರ್ಬೇಕು ನೋಡಿ. ರಮೇಶ್ ಅವರು, ರಾಜೇಶ್ ಅವರಲ್ಲ ಅವರು. ರಮೇಶ್ ಅವರು ಪ್ಲೀಸ್ ರಿಟರ್ನ್. ರಮೇಶ್ ಅವರು ಇಲ್ಲ ಮಾರ್ರೆ, ಎಲ್ಲಿದ್ದಾರೆ ರಮೇಶ್ ಅವರು ಒಂದು ಮೆಸೇಜ್ ಹಾಕಿ ಸೀದಾ ಹೋದ್ರೇನ ಊಟ ಆಯ್ತಾ ಅಂದ್ರು ಸೀದಾ ಹೋದ್ರು. ಆಯ್ತು ಒಂದೇ ಅಷ್ಟೇ, ಮತ್ತೆ ಇಲ್ಲ ಅವ್ರದ್ದು ಮೆಸೇಜೇ ಇಲ್ಲ. ಆಯ್ತು ಅಂದಿದ್ದಕ್ಕೆ ಉತ್ತರವೇ ಇಲ್ಲ. ಹೌದು, ನಿಮ್ದು ಕೇಳಿದ ಅದಕ್ಕೆ ಉತ್ತರ ಇರಲಿಲ್ಲ ಅವ್ರದ್ದು. ನೀವು ಅಷ್ಟು ಬೇಗ ಕನೆಕ್ಟ್ ಆಗಬಾರ್ದು ಆಯ್ತಾ. ವಿ ಆರ್ ಕುಕಿಂಗ್ ಅವರು ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. 11:30 ಮಾರ್ನಿಂಗ್ ನೈಟ್ 7:30 ಲೈವ್ಗೆ ಬನ್ನಿ ಪ್ಲೀಸ್ ಎಲ್ಲರೂ ನೋಡಿ. 11:30 ಅಂತೆ. 11:30 1:30 ಮತ್ತೆ 7:30ಕ್ಕೆ ಇದೆ ನೋಡಿ. ಎಲ್ಲರೂ ಜಾಯಿನ್ ಆಗಿ. 1:30 ಅತ್ತೆಗೆ ಅಚ್ಚುಸಿಸ್ ಅವರಿಗೆ ರಿಟರ್ನ್ ಮಾಡಿ ಪ್ಲೀಸ್. ಅಚ್ಚುಸಿಸ್ ಗಿಫ್ಟ್ ರಿಟರ್ನ್ ಮಾಡಿ ಅಂತೆ ರೈತನೋಲ ಅವರಿಗೆ. ವಿ ಆರ್ ಕುಕಿಂಗ್ ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ಅಚ್ಚು ಅವರು ಟಿವಿ ಅವರೇ ನನಗೆ ಗಿಫ್ಟ್ ಕೊಟ್ರಾ. TV 17 ಅವರು ವಿ ಆರ್ ಅವರು ಸೂಪರ್ ಸಪೋರ್ಟ್. ಅಚ್ಚು ಅವರು ಸೂಪರ್ ಸಪೋರ್ಟ್. ಅರ್ಜುನ್ ಅವರು ಸೂಪರ್ ಸಪೋರ್ಟ್. ಈಗ ನನಗೆ ರಮೇಶ್ ಅನ್ನೋ ಗಿಫ್ಟ್ ರಿಟರ್ನ್ ಇಲ್ಲ ಅಂದರೆ ಲೇಡಿ ಸೂಪರ್ ಸ್ಟಾರ್ ಅರಿನಾ ಅಕ್ಕನ ಕರ್ಕೊಂಡು ಬರ್ತೀನಿ. ಲಾಂಗ್ ಮಚ್ ನಾನು ಅಷ್ಟು ಗ್ರೇಟಾ? ನಾನು ಅಷ್ಟು ಧೈರ್ಯವಂತಲ್ಲ ಅಂತವ? ಕಮೆಂಟ್ ಅಂತಿದ್ದಾರೆ. ಕಮೆಂಟ್ ಹಾಕಿ. ಜನರಲ್ ನಾಲೆಜ್ ಅವರಿಗೆ ಯಾರು? ಆಶಾ ಅರ್ಜುನ್ ಅವರು ಕೊಟ್ಟಿದ್ರಾ? ಕಮೆಂಟ್ ಹಾಕಿದ್ರಾ? ಎಲ್ರಿಗೂ ಸಪೋರ್ಟ್ ಎಂಚವ. ಏನಾದರೂ ಟಿಪ್ಸ್ ಹೇಳಿ ನೋಡಿ. ಏನು ಗೊತ್ತಾಗ್ತಿಲ್ಲ ನನಗೆ ಟಿಪ್ಸ್ ಹೇಳಲಿಕ್ಕೆ. ಎಂತ ಗೊತ್ತುಂಟಾ, ಇದು ಗಿಫ್ಟ್ ಕಟ್ ಆಗುತ್ತೆ ಅಂತಾರಲ್ವಾ. ನಾನೊಂದು ಕಡೆ ಮೆಸೇಜ್ ನೋಡಿದೆ ಕೆಲವರದ್ದು. ಅಲ್ಲಿ
ಏಕೆ ಕಟ್ ಆಗೋದಂತ ಸರ್ಚ್ ಮಾಡಿ ನೋಡಿದೆ. ಇದರಲ್ಲಿ ಒಂದು ಲಕ್ಕಿ ವಿಕೇಶ್ ಅವರೊಂದು ವಿಡಿಯೋ ಹಾಕಿದ್ರೆ ನೋಡಿ. ತುಂಬ ದಿನ ಆಯಿತು ಹಾಕಿ. ಆ ವಿಡಿಯೋದಲ್ಲಿ ಎಲ್ಲ ಡೀಟೇಲ್ಸ್ ಇರುತ್ತೆ ಯಾಕೆ ಕಟ್ ಆಗುತ್ತೆ ಅಂತ. ಒಮ್ಮೆ ನೋಡಿ ಎಲ್ಲರೂ ಆ ವಿಡಿಯೋವನ್ನು ಎಲ್ಲರೂ ಒಮ್ಮೆ ನೋಡಿ, ಅಲ್ಲಿ ಇರುತ್ತೆ. ನಾನು ನೋಡಿ ಬಂದೆ. ಇವರ್ಸ್ ಯು ಬ್ಲೂ ಕೊಡಿ ಸಿಸ್, ನಿಮ್ಮ ಲೈವಿಗೆ ಬರೋ ನೋಡಿ. ವಿ ಆರ್ ಅವರೇ, ವೈಶು ಅವರಿಗೆ ಬ್ಲೂ ಕೊಡಿ, ಅವರು ತುಂಬ ಸಪೋರ್ಟೆಡ್ ಇದ್ದಾರೆ. ನಿಮ್ಮ ಲೈವಿಗೆ ಬರಲು ಆಗಲ್ಲ ಅಂತೆ ಅವರಿಗೆ. ರೈತನೋಲ ಅಚ್ಚು ಸಿಸ್ಟರ್ ಅವರೇ ಗಿಫ್ಟ್. ಅಚ್ಚು ಅವರೇ ರೈತನೋಲ ಅವರಿಗೆ ಕೊಟ್ರ ನೀವು? ರಿಟರ್ನ್ ಡನ್ ಅಂತಿದ್ದಾರೆ ನೋಡಿ. ರೈತನೋಲ ರಿಟರ್ನ್ ಡನ್ ನೋಡಿ. ನೋಡಿ 11:30 ಮಾರ್ನಿಂಗ್ ಅಂತೆ, 1:30 ಮಾರ್ನಿಂಗ್ ಮಧ್ಯಾಹ್ನ ಅಲ್ವಾ. 9:30 ಜಾಯಿನ್ ಆಗಿ ನೋಡಿ. ವಿ ಆರ್ ಕುಕಿಂಗ್ ಅವ್ರದ್ದು ಸಪೋರ್ಟ್ ಮಾಡಿ ಅವರಿಗೆ ಕೂಡ. ಅವರು ಕೂಡ ಚೆನ್ನಾಗಿ ನಡೆಸಿಕೊಡ್ತಿದ್ದಾರೆ ನೋಡಿ. ಅಚ್ಚು ಅವರು ರಿಟರ್ನ್ ಡನ್ ರೈತನ್ ಹೊಲ್ ಅಂತಿದ್ದಾರೆ. ವೈಶು ಅವರು ಹೌದಾ ಅಕ್ಕ? ಹೌದು. ಅಚ್ಚು ಸಿಸ್ಟರ್ ಅವರೇ ಗಿಫ್ಟ್. ನಾನು ಹೋಗ್ತೀನಿ, ಇವತ್ತು ಹೋಗಿಲ್ಲ ಅಷ್ಟೇ, ಇಲ್ಲಾಂದರೆ ಹೋಗ್ತೀನಿ ನಾನು ಕೂಡ. ನಾನು ಎಲ್ರಿಗೂ ಒಂದೊಂದು ಸರ್ತಿ ಎಲ್ರಿಗೂ ಸಪೋರ್ಟ್ ಮಾಡಿ ಬರ್ತೀನಿ ನಾನು. ನನಗೆ ಯಾರು ಅವ್ರು ಇವರು ಅಂತಿಲ್ಲ, ಯಾರು ಸಿಕ್ಕಿದ್ರೆ ಅವರಿಗೆ, ಹಿಂದಿಯವರಾಗಲಿ ಈಗ ಕನ್ನಡದವರಾಗಲಿ. ವಿ ಆರ್ ಓಕೆ ವೈಶು ಅಂತಿದ್ದಾರೆ. ಎಸ್ ಎಮ್ ಕ್ರಿಯೇಷನ್ ಟೂರಿಸ್ಟ್ ಆ್ಯಂಡ್ ಡಿವೋಷನಲ್. ಹಾಯ್ ಸಿಸ್ಟರ್, ಹಾಯ್, ವೆಲ್ಕಮ್. ವೈಶು ಓಕೆ ಸಿಸ್ ಅಂತಿದ್ದಾರೆ. ಊಟ ಆಯಿತು ಸಿಸ್ಟರ್, ಊಟ ನಿಮ್ದಾಯ್ತಾ? ಅಕ್ಕ ಹೊಸಬ್ರು ಬಂದರು. ಹಾಂ, ಈಗ ಒಮ್ಮೆಲೆ ಕನೆಕ್ಟ್ ಆಗಬೇಡಿ. ಅವರು ಬಂದ ಮೇಲೆ ಅವರಿಗೆ ಸ್ವಲ್ಪ ರೆಸ್ಟ್ ತಗೊಳ್ಳಿಕ್ಕೆ ಬಿಡಿ, ಮತ್ತೆ ಕನೆಕ್ಟ್ ಆಯಿತಾ? ಈಗ ಆಗ ರಮೇಶ್ ಅವರಿಗೆ ಕನೆಕ್ಟ್ ಆಗಿದ್ದೀರಲ್ವ. ವೈಶು ಸ್ವಲ್ಪ ರೆಸ್ಟ್ ತಗೊಳ್ಳಿಕ್ಕೆ ಬಿಡಿ ಅವರಿಗೂ ಕೂಡ. ಪಿನ್ ಮಾಡಿ ಸಿಸ್ಟರ್. 49 ಲೈಕ್ ಡನ್. ಲೈಕ್ ಏನು ಬರ್ತಿಲ್ಲಪ್ಪ ನನಗೆ. ವೈಶು ಯಾಕೆ ಅಚ್ಚು ಅಂತಿದ್ದಾರೆ. ಪಿನ್ ಮಾಡ್ತೀನಿ, ಆದರೆ ಬ್ಲೂ ಕೊಡಬೇಕಲ್ವಾ? ಇರ್ತೀರಲ್ವಾ ನೀವು ಎಸ್ ಎಮ್ ಕ್ರಿಯೇಷನ್ ಅವರೇ? ಇರ್ತೀರಂದರೆ ಪಿನ್ ಮಾಡಲಿಕ್ಕೆ ಏನು ನನ್ನದು ಅಭ್ಯಂತರ ಏನೂ ಇಲ್ಲ. ಹೋದರೆ ಮಾತ್ರ ನಾನು ಬೈತೀನಿ ಅಷ್ಟೇ. ಮಾಡಿದೆ ನೋಡಿ, ಹೋದರೆ ಬೈತೀನಿ ನಾನು, ಮತ್ತೆ ಮಾಡಲ್ಲ. ಬ್ಯಾಕ್ ಡನ್ ಅಂತಿದ್ದಾರೆ. ಬ್ಯಾಕ್ ಡನ್ ನೋಡಿ. ನಾನು ಬಿಡಲ್ಲ ರೈತ. ಪಾಪ ಅವರಿಗೆ ಕೊಟ್ಟರು. ಅವರು ಎಂಥ ಬೆಸ್ಟು ನಿಂದು ನೋಡು ವೈಶು, ಬೆಸ್ಟ್ ನೋಡು. ಅಯ್ಯೋ ಪೂರಾ ಮೆಸೇಜ್ ಮೇಲೆ ಹೋಯ್ತು. ಜೆಂಡರ್ ನಾಲೆಜ್ ಅಂಡ್ ರಿಟರ್ನ್ ಡನ್ ಕನೆಕ್ಟೆಡ್ ಅಂತಿದ್ದಾರೆ. ಸೂಪರ್ ಸಪೋರ್ಟಲ್ಲಿದ್ದಾರೆ ಸುನೀತಾ ಅವರು. ವಿ ಆರ್ ಕುಕಿಂಗ್ ಆರ್ ಫುಲ್ಲು ಎಪ್ಪಿ ಆರ್ ಇನ್ ಸಿಸ್. ಫುಲ್ ಎಪ್ಪಿ ಇಲ್ಲ, ಅದೆಂತ ಬೆಸ್ಟ್ ಅವರು ಬರೆದದ್ದು ಮೆಸೇಜ್ ಎಲ್ಲ ಓದುವಾಗ ನನಗೆ ಏನೋ ಒಂಥರ ಖುಷಿ ಆಗ್ತುಂಟು. ಹೀಗೆ ಬರಿತಿದ್ದಾರಲ್ವ ಅಂತ. ಹ್ಞೂ ಅಕ್ಕ, 1 5 6 ಮೆಸೇಜ್ ಬಂತು ಅವ್ರದ್ದು ನೋಡಿ. ಪಿನ್ ಮಾಡಲಿಕ್ಕೆ ಅಂದರು ಅವರು, ಮತ್ತೆ ಕಮೆಂಟ್ ಆಗಿ ಅವರು ಇದ್ದಾರಿಲ್ವ ಅಂತ ಗೊತ್ತಿಲ್ಲ ಇನ್ನು ಪಿನ್ ಮಾಡಲಿಕ್ಕೆ. ರೈತನೋಲ ವಿ ಆರ್ ಡನ್ ಅಂತೆ ನೋಡಿ. ವಿ ಆರ್ ಅವರೇ ನಿಮಗೆ ಡನ್ ಅಂತೆ. ರೈತನೋಲ ಅವರೇ ಬೆಸ್ಟ್ ಅವರಿಗೆ ಕೊಟ್ರ ನೀವು? ಅಚ್ಚು ಆಲ್ರೆಡಿ ಕನೆಕ್ಟೆಡ್ ಅಂತಿದ್ದಾರೆ ನೋಡಿ. ನನಗೂ ಪಿನ್ ಮಾಡಿ ಸಿಸ್. ಅಯ್ಯೋ ರಾಮ, ಇವರು ಒಬ್ಬರು ಅಂದರು. ಮತ್ತೆ ಮಾಡ್ತೀನಿ ಆಯಿತಾ ಅಚ್ಚು, ಮಾಡ್ತೀನಿ. ಆನಂದ್ ಪಟೀಲ್ ಅವರು ಬಂದರು. ಹಾಯ್ ನೋಡಿ. ಲೈಕ್ ಯಾರು ವಾಪಸ್ ತಗೊಂಡಿದ್ದು ಕೊಡಿ. ನಾನು ಇಲ್ಲ ಅಂತ ತಲೆ ಬಿಸಿ ಆಗ್ತಿದ್ದೀನಿ. ಇವತ್ತು 55 ಬರಬೇಕಿತ್ತು, ಈಗ 49 ಇತ್ತು. ಈಗ ತಗೊಂಡು ಬಿಟ್ರಲ್ವ ನನಗೆ. ಈಗ ಮಾಡಬಾರ್ದು ನೀವೆಲ್ಲ ಈಗ ಮಾಡಿದರೆ ನನಗೆ ಬೇಜಾರಾಗುತ್ತೆ. ಕೊಟ್ಟು ತಗೊಳ್ತೀರಲ್ವ, ಅದು ಖುಷಿ ನಿಮ್ಮದು. ಇಷ್ಟು ಬೊಬ್ಬೆ ಆಗ್ತೀನಲ್ವ, ಒಂದು ಲೈಕ್ ಕೊಡಬೇಕಂತ ಗೊತ್ತಾಗಲ್ವ ನಿಮಗೆ? ಕನೆಕ್ಟ್ ಆಗಿ ಅಂತ ಸುನೀತಾ ಅವರಿಗೆ ಯಾರೆಲ್ಲ ಕನೆಕ್ಟ್ ಆಗಿಲ್ಲ ಆಗಿ ನೋಡಿ. ಇವರು ಪಿನ್ ಮಾಡ್ಲಿಕ್ಕೆ ಅಂದವ್ರು ಎಲ್ಲಿ ಹೋದ್ರು ನಮ್ಗೆ? ಸ್ವಾತಿ ಅವರು ಸೂಪರ್ ಸಪೋರ್ಟ್. ಎಲ್ಲಿದ್ದೀರಿ ಎಸ್ ಎಮ್? ನಿಮಗೆ ಕನೆಕ್ಟ್ ಆಗಬೇಕೋ ಬೇಡ ಅಂತ ಗೊತ್ತಾಗ್ತಿಲ್ಲ. ನೀವು ಎಲ್ಲಿದ್ದೀರಿ? ಸುನೀತಾ ಬ್ಲಾಗ್ ಜೈನ್ ಸೂಪರ್ ಸಪೋರ್ಟ್ ನೋಡಿ. ಸುನೀತಾ ಅವರಿದ್ದಾರೆ. ಅವರಿಗೆ ಯಾರೆಲ್ಲ ಕನೆಕ್ಟ್ ಆಗಿಲ್ಲ ಆಗಿ. ಅಕ್ಕ ಎಸ್ ಎಮ್ ಕ್ರಿಯೋ ಇದ್ದಾರೋ ಇಲ್ಲೋ ಇಲ್ಲ ಅವರು ನೋಡಿ. ಅವರಿಲ್ಲ, ಕೊಡಬೇಡಿ ಆಯ್ತಾ. ಈಗ
ಸುಮ್ಮನೆ ಅವ್ರು ಪಿನ್ ಮಾಡ್ಲಿಕ್ಕೆ ಒಂದು ಇಷ್ಟು ಬೇಗ ನಾನು ಮಾಡಿ ಸುಮ್ಮನೆ ಅಲ್ಲಾದರೂ ನನಗೆ ಬ್ಲೂ ಕೊಡಲೇಬಾರ್ದಿತ್ತು. ನಾನು ಒಂದು ಹೋಗುವಾಗ ನಾನು ಹೋಗ್ತೀನಿ ಅನ್ಬೇಕಲ್ವಾ, ಅನ್ಪಿನ್ ಮಾಡ್ತೀನಿ ನಾನು. ಎಲ್ಲರೂ ಕೊಟ್ಟರೆ ಮತ್ತೆ ನಾನು ಎಲ್ಲಿಂದ ಬೊಬ್ಬೆ ಹಾಕೋದು? ನನಗೆ ಬೊಬ್ಬೆ ಹಾಕ್ಲಿಕ್ಕೆ ಎನರ್ಜಿ ಕೂಡ ಇಲ್ಲ ಇಲ್ಲಿ. ನೋಡಿ ಲೈಕನ್ನು ತೆಗೆದುಕೊಂಡು ಹೋದ್ರು, ಯಾರದು? ಎಲ್ಲೋ ಅಂತಿದ್ದಾರೆ, ಕೊಡಿ ತೊಂದರೆ ಇಲ್ಲ, ಲೈಕು ತೆಗ್ಗಿರಿ. ಬೇಕಾದರೆ 40 ಲೈಕನ್ನು ತೆಗೆದುಕೊಂಡು ಹೋಗಿ, ನನಗೆ ಬೇಜಾರಿಲ್ಲ. NBR ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ, ಸ್ವಾತಿ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. 40 100 ಇದು ಇಲ್ಲಿ ಇದ್ದದ್ದು ಪೂರ ತೆಗೆದುಕೊಂಡು ಹೋಗಿ, ನಿಮಗೆ ಆಯಿತು ಫ್ರೀ. ಲಕ್ಷ್ಮೀ ದೇಸಾಯಿ ಅವರು ಬನ್ನಿ ಬನ್ನಿ, ನೀವು ಮಾತ್ರ ಒಂದು ಲೈಕನ್ನು ಕೊಡಿ. ಕನೆಕ್ಟ್ ಆಗಿದ್ದವರು ಡಿಸ್ಕನೆಕ್ಟ್ ಆಗಿ, ಯಾಕೆ ಯಾಕೆ ಸ್ವಾತಿ ಅವರೇ? ರೈತನ್ ವಲ VR ಕುಕಿಂಗ್ ಅವರೇ ರಿಟರ್ನ್ ಮಾಡಿ ಪ್ಲೀಸ್ ಅಂತಿದ್ದಾರೆ. VR ಕುಕಿಂಗ್ ರಿಟರ್ನ್ ಮಾಡಿ, ರೈತನ್ ವಲ ಅವರಿಗೆ ರಿಟರ್ನ್ ಮಾಡಿ. VR ಕುಕಿಂಗ್ ಅವರೇ ಲೈಕ್ ಹೋಯ್ತು. ಹೌದು, 49 ಇತ್ತು. ನಿಮ್ಮ ಯಾರು ತೆಗೆದುಕೊಂಡು ಬಿಟ್ಟರು, ತೆಗೀಲಿ, ಅವರಿಗೆ ಒಳ್ಳೇದಾಗಲಿ, ದೇವರು ಒಳ್ಳೇದು ಮಾಡಲಿ. ನನ್ನ ಆಶೀರ್ವಾದ ಯಾರು ಇರುತ್ತೆ. ತೆಗೀರಿ ತೆಗೀರಿ. ಇನ್ನು ಬೇಕಾದರೆ 47 ಉಂಟು, ತೆಗೆದುಕೊಂಡು ಹೋಗಿ, ನನಗೆ ಬೇಜಾರಿಲ್ಲ. 49 ಹಾಕಿತ್ತು, ಅದು ಕಟ್ಟಾಗಿ 47 ಆಯಿತು. 2 ತೆಗೆದ್ರು, ಯಾರಂತ ಗೊತ್ತಿಲ್ಲ ನನಗೆ. ತೆಗೀರಿ, ಬೇಜಾರಿಲ್ಲ. ಇಲ್ಲ, 47 ಇದೆ ನನಗೆ. 49 ಇರ್ಬಿತ್ತು. 50 ಆಗಬೇಕಿತ್ತು, 50 ಆವಾಗಲೇ ಕೊಟ್ಟು ಹೋಗಿದ್ದೀನಿ. ಹೌದು, ಅವಾಗಲೇ ಕೊಟ್ಟಿದ್ದೀರಿ. ಸೂಪರ್ ಸಪೋರ್ಟಲ್ಲಿದ್ದಾರೆ ಸ್ವಾತಿ ಅವರು, ಸೂಪರ್ ಸಪೋರ್ಟಲ್ಲಿದ್ದಾರೆ. ಆನಂದ್ ಪಟೇಲ್ ಅವರೇ ಒಂದು ಲೈಕನ್ನು ಕೊಡಿ, ನೋಡುವ ಬರುತ್ತಾ ಇಲ್ವಾ ಅಂತ. ಇಷ್ಟು ಬೊಬ್ಬೆ ಹಾಕ್ತೀನಲ್ವ, ನನಗೆ ಲೈಕ್ ಕೊಡಲ್ಲ ಅಲ್ವ, ಅದೇ ಬೇಜಾರಾಗೋದು. ರೈತನ ಹೊಲ VR ಅವರೇ ಪ್ಲೀಸ್ ರಿಟರ್ನ್ ಮಾಡಿ. ರೈತನ ಹೊಲ ಅವರಿಗೆ ನೈಸ್, ಥ್ಯಾಂಕ್ ಯು. ನಿಮ್ಮ ಅಡುಗೆ ಸಖಿ ಅವರೇ ನಿಮಗೆ ಗಿಫ್ಟ್ ಬಂದಿದ್ದಾ? ಅವ್ರದ್ದು ಮೊಹಮ್ಮದ್ ಭಯ್ಯ ಅವ್ರದ್ದು. ಸೂಪರ್ VR ಕುಕಿಂಗ್ ಸೂಪರ್. ನನಗೆ ಬೇಜಾರಾಯಿತು, ಲೈಕ್ ಯಾರು ತೆಗೆದ್ರಲ್ವ ಅಂತ. ಈಗ 48 ಆಯಿತು ನೋಡಿ. ವೀಣಾ ಅವರು ಅಂದ್ರಿ, ಈಗ ಲೈಕ್ ಡನ್ ಅಂತಿದ್ರು. ಇಲ್ಲಾದ್ರೆ ಇವತ್ತು 55 ಆಗ್ತಿತ್ತು. ವೀಣಾ ಅವರೇ ವೆಲ್ಕಮ್. VR ಕುಕಿಂಗ್ ಅವರು, VR ಕುಕಿಂಗ್ ಅವರೇ ಪ್ಲೀಸ್ ಅವರಿಗೆ ರಿಟರ್ನ್ ಕೊಡಿ. ಮತ್ತೆ ಸಿಗೋಣ. ಮಾರ್ನಿಂಗ್ 10:30ಗೆ ಇದೆ ನಂದು, ಎಲ್ಲರೂ ಜಾಯ್ನ್ ಆಗಿ. ಮಾರ್ನಿಂಗ್ 10:30ಗೆ ಜನರಲ್ ಟು ಸಬ್ ಓಕೆ ಅಂತಿದ್ದಾರೆ. ಮಾರ್ನಿಂಗ್ ಬರ್ತೀನಿ. ಓಕೆ ಸ್ವಾತಿ ಅವ್ರು ಸೂಪರ್ ಅಂತಿದ್ದಾರೆ. ನಮಸ್ತೆ ಅಂತಿದ್ದಾರೆ. ರೈತನ್ ವಾಲಾ ಜನರಲ್ ನಾಲೆಜ್ ಭಯ್ಯ, ರೈತನ್ ವಾಲಾ ಗಿಫ್ಟ್ ಡನ್, ಪ್ಲೀಸ್ ರಿಟರ್ನ್ ಕೀಜಿಯೇ. ಮೀನಾ ಅವರು ಲೈಕ್ ಡನ್, ಲೈಕ್ ಕೊಡುವ ಅಂತ ಬಂದೆ. ಓಕೆ ಜಾಯಿನ್ ಅಂತಿದ್ದಾರೆ. ಜನರಲ್ ನಾಲೆಜ್ ಭಯ್ಯ, ರೈತನ್ ವಾಲಾ ಗಿಫ್ಟ್ ಡನ್, ಪ್ಲೀಸ್ ರಿಟರ್ನ್. ಮೆಸೇಜ್ ಡಿಲೀಟ್ ಮಾಡಬೇಡಿ ಆಯಿತಾ, ಮಾಡಬಾರ್ದಂತೆ. ಸೂಪರ್ ಅಂತಾರೆ. ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಅಡುಗೆ ಸಖಿಯವರೇ ನಿಮಗೆ ಗಿಫ್ಟ್ ಮೊಹಮ್ಮದ್ ಅವ್ರದ್ದು. ಲಕ್ಷ್ಮೀ ಡನ್ ಅಂತಿದ್ದಾರೆ. VR ಕುಕಿಂಗ್ ರೈತನೋಲ ಅವರು ಕೊಟ್ಟಿದ್ದಾರೆ ನೋಡಿ. VR ಕುಕಿಂಗ್ ಅವರಿಗೆ ರಿಟರ್ನ್ ಸಪೋರ್ಟಲ್ಲಿದ್ದಾರೆ ರೈತನೋಲ ಅವರು. ಥ್ಯಾಂಕ್ ಯು ಸೋ ಮಚ್. ಯಾರೂ ಗೊತ್ತಿಲ್ಲ ನನಗೆ. ಲೈಫ್ ಇದ್ದು ರಂಜು. VR ಅವರೇ ಕುಕಿಂಗ್ ಚಾನಲ್ ಗಿಫ್ಟ್ ಡನ್, ರಿಟರ್ನ್ ಗಿಫ್ಟ್ ಪ್ಲೀಸ್. VR ಕುಕಿಂಗ್ ಅವರೇ ಲಕ್ಷ್ಮಿ ಅವರು ಮತ್ತು ರೈತನ್ ವಾಲಾ ಅವರು ಕೊಟ್ಟಿದ್ದಾರೆ ನೋಡಿ, ಕೊಡಿ. ರೈತನ್ ವಾಲಾ ಅವರೇ ಡನ್, ರಿಟರ್ನ್ ನೋಡಿ ಕೊಡಿ. ರೈತನ್ ವಾಲಾ ಅವರೇ ಸ್ವಾತಿ ಅವರು ಕೊಟ್ಟಿದ್ದಾರೆ ನೋಡಿ. ರೈತನ್ ವಾಲಾ ಡನ್ ಅಂತಿದ್ದಾರೆ VR ಅವರು. ರೈತನ್ ವಾಲಾ ಸ್ವಾತಿ ಅವರು ಕೊಟ್ಟಿದ್ದಾರೆ, ಅವರಿಗೆ ರಿಟರ್ನ್ ಕೊಡಿ. 807 SM ಕ್ರಿಯೇಷನ್ ಗಿಫ್ಟ್ ಡನ್, ವಿಡಿಯೋ ನೋಡಿ ರಿಟರ್ನ್ ಮಾಡಿ. ಇಲ್ಲ ಸಿಸ್, ಅವರು ಲೈಕ್ ಬ್ಲೂ ಕೊಡಿ ಮತ್ತೆ ಪಿನ್ ಮಾಡಿ ಅಂದವರು ಎಲ್ಲಿ ಹೋದ್ರಂತೆ, ಇಲ್ಲವೇ ಇಲ್ಲ. ನಾನು ಅಂದೆ ಯಾರಿಗೂ ಕನೆಕ್ಟ್ ಆಗಬೇಡಿ ಅವರಿಗೆ ಅಂತ ಅಂದೆ. ನೀವು ಕನೆಕ್ಟ್ ಆದ್ರಾ? ಅವರಿಲ್ಲ. ಊಟ ಮಾಡಿ ಬಂದೆ. ನಾಳೆ ಉಪವಾಸ ಉಂಟಲ್ವಾ, 12 ಗಂಟೆ ಒಳಗೆ ಊಟ ಮಾಡಬೇಕೀಗ.
ಅದಕ್ಕೆ ಉಪವಾಸ ಬೇಡ ಅಂತ ಊಟ ಮಾಡಿ ಬಂದೆ ನಾನು. ರೈತನ್ ಹೊಲ ರಿಟರ್ನ್ ಪ್ಲೀಸ್ ಅಂತಿದ್ದಾರೆ. ರೈತನ್ ಹೊಲ ಇದ್ದೀರಾ? ರಿಟರ್ನ್ ಮಾಡಿ ಸ್ವಾತಿ ಅವರಿಗೆ. ಮಾಡಿದ್ದೀನಿ ಅಂತಿದ್ದಾರೆ ರೈತನ್ ಹೊಲ ಅವರಿಗೆ. ಹಾಂ, ಈಗ ಬಂದರು. ಯಾಕೆ ಸಿಸ್ ನೀವು ಹೋಗಿದ್ದು? ಸಿಸ್ ನಿಮಗೆ ತುಂಬ ಜನ ಗಿಫ್ಟ್ ಕೊಡಲಿಕ್ಕೆ ಇದ್ದರು. ಎಸ್ ಎಮ್ ಅವರೇ, ನೀವು ಯಾಕೆ ಹೋಗಿದ್ದೀರಿ? ನಿಮಗೆ ನೀವು ಎತ್ತೀನಿ ಅಂದಮೇಲೆ ಇರಬೇಕಲ್ವಾ ಸಿಸ್ ನೀವು? ನಾನು ಮತ್ತೆ ಕೊಡೋದು ಬೇಡ ಅಂದೆ, ನಾನು ಇಲ್ಲ ಅವರು ಅಂದೆ, ನೀವು ಹೋಗಿಬಿಟ್ರಿ. ನೋಡಿ, ನಿಮ್ಮ ಅಡುಗೆ ಸಖಿ ಅವರು ಕೊಟ್ಟಿದ್ದಾರಂತೆ ನಿಮಗೆ, ಪ್ಲೀಸ್ ಅವರಿಗೆ ರಿಟರ್ನ್ ಕೊಡಿ. ಪಿನ್ ಮೀ ಅಂತಿದ್ದಾರೆ ವೈಶು ಅವರು. ಓಕೆ ವೈಶು ಬಂದ್ರು ನೋಡಿ, ಅವರು ಕನೆಕ್ಟ್ ಆಗಿಲ್ಲ ಅಂದ್ರೆ ಆಗಿ. ಡನ್ ಡನ್ ಅಂತಿದ್ದಾರೆ. ಕೊಟ್ರ ಸ್ವಾತಿ ಅವರೇ ನಿಮ್ಗೆ? कमेंट नहीं मिला, कमेंट नहीं मिला। किसने किया जनरल नॉलेज भैया को? रैतन वाला प्लीज कमेंट भेजिए, कमेंट माड़ी रैतन वाला कमेंट माड़ी। ರೈತನ್ ಹೊಲ ಗಿಫ್ಟ್ ಡನ್ ಮಾಡಿ ಲಕ್ಷ್ಮೀ ದೇಸಾಯಿ ಅವರು. ರೈತನ್ ಹೊಲ ಇದ್ದೀನ ಅಂದ್ರಾದ್ರೂ ಇದ್ದೀನಿ ಅನ್ನಿ ಪ್ಲೀಸ್. ಈ ರೈತನ್ ಹೊಲ ಇದರಲ್ಲಿ ಆಗಲಿಲ್ಲ. ಬೆಸ್ಟ್ ಸ್ವಲ್ಪ ಹೋಟೆಲ್ ಕೊಟ್ಟಿಲ್ವಾ? ರೈತನ್ ಹೊಲ ಸ್ವಾತಿ ಸಿಸ್ಟರ್ ಗಿಫ್ಟ್ ಡನ್ अरे प्लीज 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 जनरल नॉलेज भैया को कमेंट भेजो, ಕಮೆಂಟ್ ಮಾಡಿ ಜನರಲ್ ನಾಲೆಜ್ ಭಯ ಬ್ರದರ್ಗೆ. ಅಲ್ಲ ಅವರೇ, ನಿಮಗೆ ಇನ್ನೂ ಯಾರೋ ಒಬ್ರು ಕೊಟ್ಟಿದ್ದಾರೆ ನೋಡಿ. ಸೂಪರ್ ಸಪೋರ್ಟ್ ನೋಡಿ. ಇವರು ಬಂದಿದ್ದಾರೆ, ಎಸ್ ಎಮ್ ಕ್ರಿಯೇಷನ್ಸ್ ಅವರು, ಟೂರಿಸ್ಟ್ ಆ್ಯಂಡ್ ಡಿವೋಷನಲ್. ಅವರಿಗೆ ಯಾರೆಲ್ಲ ಕನೆಕ್ಟ್ ಆಗಿಲ್ಲ ಆಗಿ, ನೀವು ಕೂಡ ಆಗಿ ಮೇಡಮ್. ವಿ ಆರ್ ಕುಕಿಂಗ್ ಬಂದಿಲ್ಲ. ಎಸ್ ಎಮ್ ಕ್ರಿಯೇಷನ್ ರಿಟರ್ನ್ ಕೊಡಿ. ರೈತನ್ ಹೊಲ ಲಕ್ಷ್ಮೀ ಸಿಸ್ಟರ್ ಆಲ್ರೆಡಿ ಆಗಿದ್ದೀನಿ. ರೈತನ್ ಹೊಲ ಎಂತಂತಾನೇ ಗೊತ್ತಾಗಲ್ಲ ನನಗೆ. ನೀವು ಸಪೋರ್ಟ್ ಮಾಡ್ತೀರಾ? ನಾನೀಗ ಸ್ವಲ್ಪ ಬಂದೆ, 3 ಕೆಲಸ ಉಂಟು. ಸ್ವಲ್ಪ ಪಾತ್ರೆ ತೊಳೆದು ಹಾಕ್ಬೇಕಂತ ಸ್ವಲ್ಪ 1-2 ಉಂಟು. ಅದು ಹಾಗೆ ಇಡಬಾರ್ದಲ್ವ, ರಾತ್ರಿ ಮಲಗುವಾಗ ಎಲ್ಲ ಕ್ಲೀನ್ ಮಾಡಿ ಇಟ್ಟರೆ ನಮಗೆ ಒಳ್ಳೆಯದು. ಅದಕ್ಕೆ ಬಂದೆ. ನೀವು ಯಾರು ಹೋಗಬೇಡಿ ಆಯಿತಾ? ಅಯ್ಯಮ್ಮ, ಸಪೋರ್ಟ್ ಮಾಡ್ತಾ ಇರಿ. ಬಂದೆ, ನಮಗೆ ಎನರ್ಜಿ ಖಾಲಿ ಆಯಿತು. ಎನರ್ಜಿ ಅಯ್ಯವ್ವ. ರೈತನ ಹೊಲ ಕಮೆಂಟ್ ಮಾಡಿ. ಹಾಯ್ ವೈಶು ಸಿಸ್, ನಿಮ್ಮ ಮನೆಗೆ ಹೋಗಿ ಬಂದೆ, ರಿಟರ್ನ್ ಮಾಡಿ ಪ್ಲೀಸ್ ಸಪೋರ್ಟ್ ಮೀ. ನೋಡಿ ವೈಶು ಸಿಸ್ ಅವರು ಯಾರು ಎಸ್ ಎಮ್ ಕ್ರಿಯೇಷನ್ಸ್ ಅವರು ನಿಮ್ಮ ಮನೆಗೆ ಬಂದ್ರಂತೆ. ನೋಡಿ, ಅವರಿಗೆ ರಿಟರ್ನ್ ಕೊಡಿ ಆಯಿತಾ? ವಿ ಆರ್ ಕುಕಿಂಗ್ ಅವರೇ ರಿಟರ್ನ್ ಮಾಡಿ ಪ್ಲೀಸ್. ವಿ ಆರ್ ಕುಕಿಂಗ್ ಅವ್ರು ಕೊಟ್ಟರಂತೆ ರೈತನ ಹೊಲ ಆಲ್ರೆಡಿ. ನೋಡಿ, ರಚನಾ ಅವರು ಸ್ವಲ್ಪ ಹಾಯ್ ಅಂತಿದ್ದಾರೆ. ಹಾಯ್ ರಚನಾ ಅವರೇ, ವೆಲ್ಕಮ್. ಲೈಕ್ ಕೊಟ್ರಾ ಥ್ಯಾಂಕ್ ಯು. ವಿ ಆರ್ ಕುಕಿಂಗ್ ನಿಮ್ಮ ಗಿಫ್ಟು ಬಂದಿಲ್ಲ. ವಿ ಆರ್ ಕುಕಿಂಗ್ ಇದ್ದೀರಾ? ಸ್ವಲ್ಪ ನ್ಯೂ ಫ್ರೆಂಡ್ಸ್ ಜಾಯಿನ್ ಅಂತಿದ್ದಾರೆ. ರಚನಾ ಅವರು ನೋಡಿ, 50 ಲೈಕ್ ಡನ್. ಯಾರೋ ಕೊಟ್ಟರು. ರಚನಾ ಅವರು ಸೂಪರ್ ಸಪೋರ್ಟ್. ವಿ ಆರ್ ಕಿಚನ್ ಗಿಫ್ಟ್ ರಿಟರ್ನ್. ವಿ ಆರ್ ಕಿಚನ್ ಅವರೇ ಇದ್ದೀರಾ? ಏನು ರಚನಾ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ ನೋಡಿ. ಥ್ಯಾಂಕ್ ಯು ರಚನಾ ಅವರೇ, ಥ್ಯಾಂಕ್ ಯು ರಚನಾ ಅವರೇ, ಥ್ಯಾಂಕ್ ಯು ಸೋ ಮಚ್.
ವೈಶು ಸಪೋರ್ಟ್ ವೈಶು ನಿಮಗೆ ಗಿಫ್ಟ್ ಕೊಟ್ಟಿದ್ದಾರೆ ಅಂತ ನೋಡಿ, ಅವರಿಗೆ ರಿಟರ್ನ್ ಕೊಡಿ. ಎಸ್ ಎಮ್ ಕ್ರಿಯೇಷನ್ಸ್ ಅವರು ಹಾಯ್ ರೈತನ್ ಓಲಾ ಗಿಫ್ಟ್ ಡನ್, ರಿಟರ್ನ್ ಮಾಡಿ. ರೈತನ್ ಓಲಾ ಶ್ರೀ ಕ್ರಿಯೇಷನ್ಸ್ ಆ್ಯಂಡ್ ಟೂರಿಸ್ಟ್ ಡಿವೋಷನಲ್ ಅವರಿಗೆ ರಿಟರ್ನ್ ಮಾಡಿ. ಜರೀನಾ ಕಿಚನ್ ಅವರು ಬಂದರು 51. ಥ್ಯಾಂಕ್ ಯು ಸೋ ಮಚ್ ದೀದಿ, ಥ್ಯಾಂಕ್ ಯು. ವೆಲ್ಕಮ್ ಜರೀನಾ ಕಿಚನ್ ಅವರೇ, ನಿಮಗೆ ವೆಲ್ಕಮ್. ರಚನಾ 469 ಗಿಫ್ಟ್ ಡನ್. ನೀವು ಸ್ವಲ್ಪ ಸಪೋರ್ಟ್ ಮಾಡ್ತೀರಿ. ನನಗೆ ಸ್ವಲ್ಪ ತಲೆನೋವಾಗ್ತುಂಟು, ಸ್ವಲ್ಪ ವಿಕ್ಸನ್ನು ಹಚ್ಕೊಂಡು ಬರ್ತೀನಿ. ಜೋಯ್ಸಪ್ ಮಲ್ನಾಡ್ ಅವರು ಇದ್ದಾರೆ. ಮೆಸೇಜ್ ರೈತನ್ ಹೊಲ ನಿಮಗೆ ಡನ್ ಅಂತೆ ನೋಡಿ. ರಚನಾ ಅವರೇ ನಿಮಗೆ ಡನ್ ಮಾಡಿದ್ದಾರೆ ನಮ್ಮ ವೈಶು ಅವರು. ರೈತನ್ಗೆ ಡನ್ ಅಂತೆ. ಯಾರು ಕೂಡ ಆನ್ಸಪ್ ಮಾಡಬೇಡಿ ಪ್ಲೀಸ್. ಮೆಸೇಜ್ ಒಮ್ಮೊಮ್ಮೆ ಶೋ ಆಗ್ತಾ ಇಲ್ಲ, ಮೆಸೇಜ್ ವಿಡಿಯೋದಲ್ಲಿ ಇರುತ್ತೆ. ಪ್ಲೀಸ್ ಆನ್ಸಪ್ ಮಾಡಬೇಡಿ ಯಾರು. ನೀವು ಮಾಡಿ ಸ್ವಲ್ಪ ಒಂದು 10 ಪಾತ್ರೆ ತೊಳೆದು ಬರ್ತೀನಿ. ಬಂದೆ. ರಚನಾ ಅವರು ಎಸ್ ಎಮ್ ಅವರಿಗೆ ರಿಟರ್ನ್ ಮಾಡಿದ್ದೇನೆ. ಎಸ್ ಎಮ್ ಅವರೇ ನಿಮಗೆ ರಿಟರ್ನ್ ಮಾಡಿದಾರಂತೆ ನೋಡಿ. ವೈಶು ಬನ್ನಿ ಬೇಗ. ರಚನಾ ಅವರೇ ನೋಡಿ, ಇವರಿಗೆ ವೈಶು ಅವರಿಗೆ ರಿಟರ್ನ್ ಮಾಡಿ. ಜರೀನಾ ಕಿಚನ್ ಗಿಫ್ಟ್ ಡನ್, ರಿಟರ್ನ್ ಗಿಫ್ಟ್ ಪ್ಲೀಸ್. ಜರೀನಾ ಅವರೇ ನಿಮಗೆ ಗಿಫ್ಟ್ ಕೊಟ್ಟಿದ್ದಾರೆ ನೋಡಿ, ಲಕ್ಷ್ಮೀ ದೇಸಾಯಿ ಅವರು. ಭಯ್ಯ ರಿಟರ್ನ್ ಜಾಯಿನ್ ಡನ್ ಅಂದಿದ್ದಾರೆ. ಜನರಲ್ ನಾಲೆಜ್ ಭಯ್ಯ. ಜರೀನಾ ಕನೆಕ್ಟ್ ಪ್ಲೀಸ್ ಅಂದಿದ್ದಾರೆ ನಿಮ್ಮ ಅಡುಗೆ ಸಖಿ ಅವರು. ವೈಶು ಅವರು ಸಪೋರ್ಟ್. ಪಿ ಆರ್ ಹೋದ್ರೇನು ಅವ್ರು? ಇಲ್ಲ ಲಕ್ಷ್ಮಿ ಅವರೇ, ಕೊಟ್ಟಿಲ್ವ ನಿಮಗೆ? ಸಪೋರ್ಟ್. ಜರೀನಾ ಕಿಚನ್ ಗಿಫ್ಟ್ ಡನ್, ರಿಟರ್ನ್ ಗಿಫ್ಟ್ ಪ್ಲೀಸ್. ಜರೀನಾ ಕಿಚನ್ ಅವರೇ ಪ್ಲೀಸ್ ರಿಟರ್ನ್ ಕೊಡಿ ನಮ್ಮ ಲಕ್ಷ್ಮೀ ದೇಸಾಯಿ ಅವರಿಗೆ. ಯಾಕೆ ಗಿಫ್ಟ್ ಕೊಡದೆ ಹೋಗ್ತೀರಾ? ನಿಮಗೆ ಅಷ್ಟು ಅರ್ಜೆಂಟ್ ಇದ್ರೆ ಯಾಕೆ ಅವ್ರದ್ದು ಗಿಫ್ಟ್ ನೀವು ತಗೊಂಡು ಹೋಗುದು? ಜರೀನಾ ಕಿಚನ್ ಡನ್ ಅಂತಿದ್ದಾರೆ ನೋಡಿ. ಜರೀನಾಸ್ ಕಿಚನ್ ಪ್ಲೀಸ್. ರಂಜು ಅವ್ರಿಗೆ ರಿಟರ್ನ್, ಲಕ್ಷ್ಮಿ ಅವ್ರಿಗೆ ರಿಟರ್ನ್ ಕೊಡಿ. ರೈತನ್ ಹೊಲ ನನಗೂ ಕೊಟ್ಟಿಲ್ಲ ಸಿಸ್. ಹೌದಾ, ಸೂಪರ್ ಅಂತಿದ್ದಾರೆ. MR ಭೀಮಾ ಊಟ ಅಕ್ಕ ಆಯಿತು ಊಟ ಆಯಿತು ನಿಮ್ದಾಯ್ತಾ? ವೆಲ್ಕಮ್. ಲೈಕ್ ಕೊಟ್ಟಿಲ್ಲ ಅಂದರೆ ಲೈಕ್ ಕೊಡಿ. ವೈಶು ಅವರೇ ಕೊಟ್ಟಿದ್ದೀನಿ ನೋಡಿ. ಸೂಪರ್ ಸಪೋರ್ಟ್. ಥ್ಯಾಂಕ್ ಯು ಸೋ ಮಚ್. ಬನ್ನಿ ಎಲ್ಲರೂ ಜಾಯ್ನ್ ಆಗಿ. ಬಂದು ಜಾಯ್ನ್ ಆಗಿ. ನನಗೆ ಓದಲಿಕ್ಕೆ ಈಗ ಎನರ್ಜಿ ಹೋಯ್ತು, ಎಲ್ಲ ಸೆಕೆ ಅಲ್ವಾ, ಹಾಗೆ ಸ್ವಲ್ಪ ತಲೆ ನೋವಾಗ್ತುಂಟು.
ಅವರೇ ರಚನಾ ಸಿಸ್ ಬಂದಿಲ್ಲ ಅಂತೆ ವೈಶು ಅವರಿಗೆ. ಮಿಸ್ಟರ್ ಭೀಮಾ ಅವರು, ನಂದು ಊಟ ಆಯ್ತಾ ಅಕ್ಕ ಅಂತಿದ್ದಾರೆ. ನಮ್ದು ಕೂಡ ಊಟ ಆಯ್ತು ಬ್ರದರ್, ನಿಮ್ದು ಆಯ್ತಾ? ಏನು ಊಟಕ್ಕೆ ಇವತ್ತು? ನೀವು ಇದ್ದೀರಾ? ಬ್ಲೂ ಕೊಡ್ಲಾ? ಕನೆಕ್ಟ್ ಆಗ್ತೀರಾ? ಬ್ಲೂ ಕೊಟ್ಟೆ. ಎನರ್ಜಿ ಖಾಲಿ ಆಯಿತು ನಂದು. ಎನರ್ಜಿ ಮೊದಲು ತುಂಬ ಬೊಬ್ಬೆ ಇವರೇ ಎಂತ ಯಾರು ಗೊತ್ತುಂಟಾ? ಮಿಸ್ಟರ್ ಭೀಮಾ, ನನಗೊಂದು ಲೈಕನ್ನು ಕೊಡ್ತೀರಾ? ಓಕೆನಾ? ಸುನೀತಾ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಎನರ್ಜಿ ಬಂತು. ಈಗ ಓದ್ತೀನಿ, ಓದಲೇಬೇಕನ್ನು ಎನರ್ಜಿ ಬಂತು ನೋಡಿ. ಎನರ್ಜಿ ಹೋಯ್ತು ಹೋಗ. ನೀವು ಭೀಮಾ ಕನೆಕ್ಟ್ ಪ್ಲೀಸ್ ಅಂತಿದ್ದಾರೆ. ಭೀಮಾ ಕೊಡಿ ಅಕ್ಕ ಕೊಟ್ಟಿದೆ. ಲೈಕ್ ಒಂದು ಲೈಕನ್ನು ಕೊಡಿ. ಕೊಟ್ಟೆ ನೋಡಿ. ಕನೆಕ್ಟ್ ಆಗಿ ಎಲ್ರಿಗೂ. ಸುನೀತಾ ಅವರಿದ್ದಾರೆ. ನಾನು ಮೆಸೇಜ್ ಓದಲ್ಲ. ಸುನೀತಾ ಅವರಿದ್ದಾರೆ ನೋಡಿ. ರಚನಾ ಅವರಿದ್ದಾರೆ. ಸುನೀತಾ ಇವರು ರೈತನ್ ಹೊಲ ಅವರಿದ್ದಾರೆ. ಮತ್ತು ಮಿಸ್ಟರ್ ಭೀಮಾ ಅವರಿದ್ದಾರೆ. ಲಕ್ಷ್ಮೀ ದೇಸಾಯಿ ಅವರಿದ್ದಾರೆ. ಶ್ರೀ ಕ್ರಿಯೇಷನ್ ಅವರಿದ್ದಾರೆ. ವೈಶು ಅವರಿದ್ದಾರೆ. ಮತ್ತೆ ಯಾರಿದ್ದೀರಾ? ಬನ್ನಿ ಯಾರಿದ್ದೀರಿ? ಸದ್ಯಕ್ಕೆ ಇಷ್ಟೇ. ಅವರಿಗೆಲ್ಲ ಕನೆಕ್ಟ್ ಆಗಿ ಕೊಡ್ತಾರೆ ಅವರು. ಜನರಲ್ ನಾಲೆಜ್ ಭಯ್ಯ ಇದ್ದಾರೆ. ರಿಟರ್ನ್ ಡನ್ ಶಾಂತ ಎಲ್ಲ ಪಾಪ ಎಲ್ರಿಗೂ ಪಾಪ ಅವರು ಕೊಡ್ತಾರೆ. ಅವರಿಗೆ ರಿಟರ್ನ್ ಕೊಡೋದೆ ಅಂದ್ರೆ ಇರಬೇಡಿ. ನನಗೆ ಓದಲಿಕ್ಕೆ ಸ್ವಲ್ಪ ಏನಾದರೂ ಕಮ್ಮಿ ಆಯಿತು, ಅದಕ್ಕೆ ನಾನು ಸ್ವಲ್ಪ ಸೈಲೆಂಟ್ ಇದ್ದೀನಿ ಈಗ. ಸುನೀತಾ ಸಿಸ್ ನೋಡಿ, ರೈತನೂ ಅಲ್ಲ. SM ಕ್ರಿಯೇಷನ್ ಅವರಿಗೆ ಗಿಫ್ಟ್ ಕೊಟ್ಟಿದ್ದೀನಿ ಅಂತಿದ್ದಾರೆ ನೋಡಿ. ವೈಶು ಅವರೇ ನಿಮಗೆ ಫಸ್ಟ್ ಕೊಟ್ಟಿದ್ದಾರೆ ಏನು? ಅವರು ನಿಮಗೆ ಫಸ್ಟ್ ಗಿಫ್ಟ್ ಕೊಟ್ಟಿದ್ದಾರೆ ಅವರು. ಹ್ಯಾಪಿ ಡೇ ಅವರು ಬಂದರು. ಎಂತ ಉಂಡೆ ಇರು ತುಳುತ್ತಾರ? ಏನು ಉಂಡೆ ಇರು ಉಂಡಾರ? ನಾನು ಒಣಸಿ ಮಲ್ತು ಬರ್ತೀನಿ. ಸಂಕಷ್ಟಿ ಉಂಡು, ನಾಳೆ ಸಂಕಷ್ಟಿ ಇದೆ. ಅದಕ್ಕೆ 12 ಗಂಟೆ ಮೊದಲು ಊಟ ಮಾಡಬೇಕಲ್ವ, ಅದಕ್ಕೆ ಊಟ ಮಾಡಿ ಬಂದೆ. ಲೇಟ್ ಊಟ ಮಾಡಿದೆ. ಹಾಯ್ ಅಮ್ಮ. ಹೊಸೊಬ್ರು ಇದ್ದಾರೆ ನೋಡಿ. ಹೋದ್ರಾ? ಹೊಸೊಬ್ರು ಬಂದ್ರಲ್ವಾ ಅವರು? ಓಕೆ, ನೀವು ಮೆಸೇಜ್ ಮಾಡಿ ಆಯಿತಾ? ನಾನು ಸ್ವಲ್ಪ ಕೆಲಸ ಉಂಟು, ನೀವು ಮಾಡಿ ಬರ್ತೀನಿ. ಅರ್ಧ ಮಾಡಿ ಬಂದೆ, ನೀವು ಹೋಗ್ತೀರಂತ. ನಿಮ್ಮದೆಲ್ಲ ಸಪೋರ್ಟ್ ಆದಮೇಲೆ ನಾನು ಮಲಗ್ತೀನಿ ಆಯಿತಾ? ಅಲ್ಲಿ ತನಕ ಸ್ವಲ್ಪ ಮಲಗ್ತೀನಿ ನಾನು ಅಲ್ಲಿಗೆ. ನೀವು ಗಿಫ್ಟ್ ತಗೊಳ್ಳಿ, ಕೊಡಿ ತಗೊಳ್ಳಿ. ಮೆಸೇಜ್ ಹಾಕಿ. ಒಂದು ವೇಳೆ ಕೊಡಲೇ ಇಲ್ಲ ಅಂದರೆ ಅನ್ಸಬ್ ಮಾಡಿಬಿಡಿ. ನಿಮಗೆ ಇಷ್ಟ ಬಂದಾಗೆ ಮಾಡಿ, ನನಗೆ ಗೊತ್ತಿಲ್ಲ. ಕೊಡದವರಿಗೆ ಏನು ಮಾಡ್ಲಿಕ್ಕೆ ಆಗಲ್ಲ, ಎಂತ ಮಾಡೋದು. ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ ಮೇಲೆ ನನಗೆ ಸ್ವಲ್ಪ ರೆಸ್ಟ್ ಕಮ್ಮಿ, ತುಂಬ. ನನ್ನ ಹಸ್ಬೆಂಡ್ ಬೈತಾರೆ, ನೀನು ನಿದ್ದೆ ಕಮ್ಮಿ ಮಾಡ್ತೀಯಾ ಅಂತ.
ಉಳ್ಳೇರಿ ಟ್ವಿನ್ಸ್. ಹಾಂ ಹೋದ್ರ ಎಲ್ರು ಇದ್ದಾರಾ? ಬಾಯ್ ಬಾಯ್ ಬಾಯ್. ಎಲ್ರು ಗಿಫ್ಟ್ ಕೊಡಿ ಅವ್ರವ್ರದ್ದು. ಓಕೆ ಓಕೆ ಬಾಯ್ ಬಾಯ್. ಎಲ್ರು ಕೊಟ್ರಾ? ಅವ್ರದ್ದು ಎಲ್ರದ್ದು ಗಿಫ್ಟ್ ಸಿಕ್ತಾ? ಓಕೆ ಮಲಗಿ ಮಲಗಿ ಎಲ್ರು. ಓಕೆ ಕೊಡಿ, ಎಲ್ರದ್ದು ಗಿಫ್ಟ್ ಕೊಟ್ರಾ ಸಿಕ್ತಾ? ಬಾಯ್ ಬಾಯ್ ಎಲ್ರಿಗೂ. ಇದ್ದೀನಿ, ಸ್ವಲ್ಪ ಕೆಲಸ ಇತ್ತು ಹಾಗೆ ಓದಿ. 3 ಮೆಂಬರ್ಸ್ ಇದ್ದೀರಿ. ನಾನು ಇನ್ನು ಕಟ್ ಮಾಡ್ತೀನಿ. ಆಯಿತು, ನಂದು ಟೈಮು ಕೂಡ 12 ಗಂಟೆ. ಸೆಂಡ್ ಇನ್ನು ಎಂತ ಬ್ಲಾಕ್ ಆಗಿದೆ ಅಂತ ಗೊತ್ತಿಲ್ಲ ನನಗೆ. ಅಯ್ಯಮ್ಮದೇ. ಹಾಂ, ಮಗ ಎದ್ದಿದ್ದ, ಅದಕ್ಕೆ ಮಲಗಿಸ್ತಿದೆ ಅಂತ ಹೋದೆ. ಓಕೆ ಓಕೆ ಬಾಯ್. ಜಿಪ್ ಓನಮ್ಮ, ಓನಿ ಅಕ್ಕಿಯಾರೇ. ಬಾಯ್ ಬಾಯ್. ಚೋ ಓನಿ ಚೋ 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 ಚೋ.